ಇಂದಿರಾರಮಣ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ. ಜಗದೊಡೆಯ ಅಪ್ಪ ಸ್ವಾಮಿ ಶ್ರೀನಿವಾಸ, ಕೂಡಿ ಅಲ್ಲ ದಯಮಾಡಿ ಕೂಡಿ, ದಯಮಾಡಿ ಎಲ್ಲ ಕೂಡಿ. ಜಗದೊಡೆಯ ಅಪ್ಪ ನಮ್ಮ ಸ್ವಾಮಿ ಶ್ರೀನಿವಾಸ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ತಿರುಪತಿಯಿಂದ ಹೊರಟಿಯಾನೆ, ಬರ್ತಾ ಇದ್ದಾನೆ. ನೀವೆಲ್ಲರೂ ಗೋವಿಂದ ನಾಮಸ್ಮರಣೆ ಮಾಡ್ತು ಅಂದರೆ ಗರುಡಾರೂಢನಾಗಿ ಆದಷ್ಟು ಬೇಗ ಜಗದೊಡೆಯ ಇಲ್ಲಿ ಬಂದು ನಿಮಗೆ ದರ್ಶನವನ್ನು ಒಂದಲ್ಲ ಕಲ್ಯಾಣವನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಾನೆ ನಮ್ಮಪ್ಪ ಜಗದೊಡೆಯ. ಎಷ್ಟು ಪುಣ್ಯವಂತರು, ಎಷ್ಟು ಭಾಗ್ಯವಂತರು ಅಂತ ಹೇಳ್ತು ಅಂದರೆ, ನಿಮ್ಮ ಅಂತರಂಗ ಭಕ್ತಿಗೆ ಮೆಚ್ಚಿ ಜಗದೊಡೆಯ ನಿಮ್ಮ ಮನೆ ಬಾಗಿಲಿಗೆ ಬಂದಿಯಾನೆ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅಂತರಂಗ ಭಕ್ತಿಯೇ ಇದಕ್ಕೆ ಕಾರಣ ಅಂತ ನಾನು ಹೇಳ್ತಾ, ಈಗ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಪ್ರಾರಂಭಕ್ಕೆ ಮುಂಚೆ ಸ್ವಸ್ತಿ ಪುಣ್ಯವಾಹನ ನಮ್ಮ ಪರಮ ಪೂಜ್ಯ ಶ್ರೀಕಾಂತಾಚಾರ್ಯ ಶರ್ಮಣ, ಪರಮ ಪೂಜ್ಯ ಶ್ರೀ ಚೇತನಾಚಾರ್ಯರವರು, ಪರಮ ಪೂಜ್ಯ ವೈಖಾನಸ ಆಗಮ ಪಂಡಿತರಾಗಿರುವಂಥ ಶ್ರೀ ಅನಂತ ಶೈನಾಚಾರ್ ಹಾಗೂ ಶ್ರೀನಿವಾಸಾಚಾರ್ ಇವರುಗಳಿಂದ ಈಗ ಸ್ವಸ್ತಿ ಪುಣ್ಯವಾಹನ ನಡೀತೆ. ಭಕ್ತಿಯಿಂದ ಎಲ್ಲರೂ ದಯಮಾಡಿ ನಾವೀಗ ಸ್ವಸ್ತಿ ಪುಣ್ಯವಾಹನವನ್ನು ನೋಡೋಣ. ಸ್ವಸ್ತಿ ಪುಣ್ಯವಾಹನ ಅಂದರೆ ಏನು ಅಂತ ಹೇಳಿದ್ರೆ, ಕಲ್ಯಾಣೋತ್ಸವಕ್ಕೆ ಮುಂಚೆ ಭಗವಂತ ಬಂದು ಕೂಡ ಮುಂಚೆ ಇಲ್ಲಿ ಎಲ್ಲ ಜಾಗವನ್ನು ಹಾಗೂ ಆತನ ಕಲ್ಯಾಣಕ್ಕೆ ತಂದಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಶುದ್ಧಿಗೊಳಿಸುವುದಷ್ಟೇ, ಇನ್ನೇನಿಲ್ಲ. ಅದನ್ನು ಶುದ್ಧಿಗೊಳಿಸಿ ಮಂತ್ರಗಳಿಂದ ಅದನ್ನು ಶುದ್ಧಿಗೊಳಿಸಿ ಅಪ್ಪನಿಗೆ ನಿನ್ನ ಜಾಗ ಎಲ್ಲ ಶುದ್ಧಿಯಾಗಿದೆ, ನೀನು ಬಂದಿಲ್ಲಿ ಕಲ್ಯಾಣವನ್ನು ಮಾಡ್ಕೋ ಅಂತ ನಾವು ಪ್ರಾರ್ಥನೆ ಮಾಡಿದೆ. ಸ್ವಸ್ತಿ ಪುಣ್ಯವಾಹನ. ಹರೇ ಶ್ರೀನಿವಾಸ. ಓಂ ಅತೋ ದೇವಾವಂತು ನಾಯತಾ ವಿಷ್ಣುರ್ವಿಜಕ್ರಂ ಪೃಥಿವ್ಯಾ ಸಪ್ತದಾಮಭಿಃ ವಿಚಕ್ರಮೇ ತ್ರೇಧಾನಿ ದೇವದಂ ಸಮೋ ನಮಸ್ಯ ಭಾಗಂ ಸುರೇ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯಃ ತತೋ ಧರ್ಮಾಣಿ ಧಾರಯನ್ನೇ ಕರ್ಮಾಣಿ ಪಶ್ಯದಯತೋ ವೃತಾನಿ ಭಸ್ವಶೇ ಇಂದ್ರಸ್ಯ ಯಜ್ಞಃ ಸಖಾ ವಿಷ್ಣೋ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ ವಿವೇವ ಚಕ್ಷುರಾತತಂ ವಿಪ್ರಾಸೋ ವಿಪಣ್ಯವೋ ಜಾಗೃವಾಂ ಸಸ್ಸಮಿಂದದೆ ವಿಷ್ಣಾರ್ಯ ಪರಮಂ ಪದಂ ದ್ರವಿಣೋದಾ ದ್ರವಿಣಸಸ್ತುರಸ್ಯ ದ್ರವಿಣೋದಾಸನರಸ್ಯ ಪ್ರಯಂ ಸದಾ ದ್ರವಿಣೋದಾ ವೀರಮತೆ ವಿಷನ್ನೋ ದ್ರವಿಣೋಧಾರಾಸತೆ ದೀರ್ಘಮಾಯುಃ ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ತಾತ್ ಸವಿತಾಧರಾತ್ತಾತ್ ಸವಿತಾನುಸ್ಸುಮತ ಸರ್ವತಾತಿಂ ಸವಿತಾನೋ ರಾಸತಾಂ ದೀರ್ಘಮಾಯುಃ ನವೋ ನವೋ ಭವತಿ ಜಾಯಮಾನೋನ್ನಾಂಕೇತು ಋಷಸಾಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿರದಾತ್ಯಾಯನ್ ಮೃತಂದ್ರಮಾ ವಿದ್ಯುನ್ನಯಾ ಪತಂತೆ ವಿದ್ಯೋದ್ಭರಂತೆ ಮೇ ಅಪ್ಯಾಕಾಮ್ಯಾನಿ ಜನಿಷ್ಠೋ ಅಪೋನರ್ಯಸ್ಸು ಜಾತಃ ಪ್ರೋರ್ವಶೀತರತ ದೀರ್ಘಮಾಯುಃ ಶತಂಚೇವ ಶರದೋ ವರ್ಧಮಾನ ಶತಂ ಮೇ ಮಂತಾನ್ ಶತಮವಸಂತಾನ್ ಶತಮಿಂದ್ರಾಗ್ನೇ ಸವಿತಾ ಬೃಹಸ್ಪತಿ ಶತಾಯುಷಾ ಹವಿಷೇಮಂ ಪುನರ್ದುಃ ಅಷ್ಟೋ ದೇವಾ ಬಸವಃ ಸೌಮ್ಯಾ ಷಷ್ಠದಸ್ರೋ ದೇವೀರ್ಷರಾಷ್ಟ್ರವಿಷ್ಟಾ ಜಗದಂಬಾಂತರಸ್ವಃ ಪರಸ್ತಾತ್ ಸಂವತ್ಸರೇಣ ಮಮೃತಗ್ಗ ಸ್ವಸ್ತಿ ಹಿರಣ್ಯರೋಪಸ್ಸ ಹಿರಣ್ಯಸಂದೃಗಪಾನವಾತ್ಸೇದು ಹಿರಣ್ಯವರ್ಣಃ ಹಿರಣ್ಯಾತ್ ಪರ್ಯೋರೇಧ್ಯಾ ಹಿರಣ್ಯದಾದರತ್ಯನ್ನವಸ್ಮೈ ವಿದ್ಯಾಮಸ್ತೋಮಂ ಸನುಯಾಮ ವಾಚಮಾನೋ ಮಂತ್ರಂ ಸರತೆ ಹೋಪಯಾತಂ ಯಶೋನಮಕ್ವಂ ಮಧುಗೋಶ್ವಂತರಾ ಭೂತಾಂ ಶೋಶ್ವನೋ ಕಾಮಪ್ರಾಹ ಶಂತ್ವಾ ವಿದಂತ್ವಾ ಪುನರಾಗಾ ಪುನರ್ನವಾ ಸರ್ವಾಂಗಃ ಸರ್ವಂ ತೇ ಚಕ್ಷುಃ ಸರ್ವಮಾಯುಶ್ಚ ತೇ ವಿಧಂ ಹರ್ಯಮಣಂ ಬೃಹಸ್ಪತಿಮಿಂದ್ರಂ ದಾನಾಯ ಚೋದಯಾ ರಾಜಂ ವಿಷ್ಟಕಂ ಸರಸ್ವತೀಕಂ ಸವಿತಾರಂ ಚ ವಾಜನಂ ಸೋಮಗಂ ರಾಜಾನಂ ವರುಣಮಗ್ನಿಮನ್ವಾರಭಾಮಹೇ ಆದಿತ್ಯಾನ್ ವಿಷ್ಟಕಂ ಸೂರ್ಯಂ ಬ್ರಹ್ಮಾಣಂ ಚ ಬೃಹಸ್ಪತಿಂ ಇಂದ್ರಾವರುಣಾ ಸೋಮನಸವತೃಪ್ತಂ ರಾಯಶ್ಕೋಶಂ ಯಜಮಾನೇಷು ದತ್ತಂ ಪ್ರಜಾಂ ಪುಷ್ಟಿಂ ಭೂತಿಮಸ್ಮಾಸು ದತ್ತಂ ದೀರ್ಘಾಯುತ್ವಾಯ ಪ್ರಜನನ್ನಾಯುಃ ಶ್ರಿಯೇ ಜಾತಶ್ರಿಯ ಆನಿರ್ಯಾಯ ಶ್ರಿಯಂ ವಯೋ ಜರ್ದುಭ್ಯೋ ದದಾದೆ ೃತತ್ವಮಾಯನ್ ಭವಂತಿ ಸತ್ಯಾಸ್ವವಿಧಾ ವಿತದ್ರೋ ಯಾ ಗಂಗೋ ಯಾಸನಿ ವಾಲಿ ಯಾ ರಾಕಾಯ ಸರಸ್ವತಿ ಇಂದ್ರಾಣಿ ಮಹ್ಪೂತಯೇ ವರುಣಾನಿ ಸ್ವಸ್ತಯೇ ಯಸ್ವಾಹುದಾ ಕೀರಿಣಾ ಮನ್ಯಮಾನೋ ಮರ್ತ್ಯಂ ಮರ್ತ್ಯೋ ಜೋಹವೀಮಿ ಜಾತವೇದೋ ಯಶೋ ಅಸ್ಮಾಸು ದೇಹಿ ಪ್ರಜಾಪರಜ್ಞೇ ಅಮೃತತ್ವಮಸ್ಯ ಯಸ್ಮೈ ಸ್ವಗಂ ಸುಗೃತೆ ಚ
जातवेद उलोकमग्ने कृणवस्योनम् अस्मिनगं सपुत्रणं वीरवन्तं गोमन्तकं ह्रीं नशते स्वस्ति प्रजां मे गोपायामृतद्वाय जीवसे जाताञ्जनिष्यमाणाञ्चामृते सत्ये प्रतिष्ठिता सुरामाणं पृथिवीं द्यामने हसं सुशर्माणमतिरिगं स्वप्रणेदिगं देवीं नामकस्वरितामनागमसमन्ते मारुहेमा स्वस्तये शतायुधाय शतवीर्याय शतोदये भीमातिशाहे शरण्यो नश्वरदानीतानिन्द्रो नेषदृतानि विश्वा दक्षिणावतामिति मानचित्रा दक्षिणावतां दिव्यसूर्यासः दक्षिणावन्तो अमृतमगं भजन्ते दक्षिणावन्त प्रतिरन्तायुः कर्णे विष्णुयामदेवा भद्रं पश्येमाक्षपरिशत्रा तिरैरङ्गैस्तुष्टुभागं सस्तनाभे विसेव देवहितं यदायुः शरमिन्द्र शरदो अन्तिदेवा यत्रानश्चक्राजलसंदनूना पुत्रासो यत्र पितरा भवन्ति माना मध्यारीरिषदा ऋगन्तो आदित्योरतिरन्तरिक्षमतिधर्मादासविदासपुत्रः विश्वे देवा हरितिः पञ्चजना हरितिर्जातमरितिर्जनित्वा यत्पुण्यं नक्षत्रं तद्भट्कुर्वेदोपव्युषम् यदा वै सूर्य उदयति नक्षत्रं नैति यावत् तत्र सूर्यो गच्छेत् यत्र जगन्यं पश्येत् तावत् कुर्वीतेत्कारी स्यात् ॐ यत्पुण्यं नक्षत्रं तद्भट्कुर्वेदापव्युषम् सूर्य उदेति अदनक्षत्रं नैति यत्र सूर्यो गच्छेत् यत्र जघन्यं पश्येत् तावत् कुर्वेद यत्कारी स्यात् पुण्याः एव कुरुते हिरण्यवर्णासु च यः पावकायासु जातः कश्यपो यास्विन्द्रः अग्निया गर्भन्ति दुरे विरूपास्तानः पश्यग्गस्यो न भवन्तो सागुं राजा वरुणो याति मध्ये सत्यानृते अवपश्यञ्जनानाम् मधुश्रुतश्रुतयो याः पावकास्तानः पश्यग्गस्यो न भवन्तो यासां देवादिविगृह्णन्ति भक्षय्या अन्तरिक्षे बहुधा भवन्ति याः पृथिवीं वयसोऽन्द्रन्ति शुक्रास्तानः पश्यग्गस्यो न भवन्तो शिवेन मा चक्षुषा पश्यता पश्यिवयादनवस्पृशतत्वचं मे सर्वागम् अग्निगं प्रस्पृशतो हवे वोमयवर्चोपलमो जोनिदत्ता यदः सम्प्रयते रहावनदताहते तस्मादानद्यो नामस्तदा वो नामानि सिन्धव यत्प्रेषिता वरुणेन ताः शिवगुं समवल्गता नोजिन्द्रो वो यदि तस्मादापो अनुस्तना अपकामग्रस्यन्दमाना विवर्तवो हि को इन्द्रो वः शक्तिभिर्देवीस्तस्माद्वारुणामवोहितम् एको देवोऽपि तिष्ठच्छन्दमाना यथावशो पुराणि शर्महीरिति तस्मादुदकमुच्यते भद्राकृतमिदा वासुरग्नि सोमो बिभ्रत्यापयित्ताः तीव्रोरसो मधुवृचामरङ्गम आमा प्राणेन सह वर्चसा गन्ना आदित्यस्यामृतवासुनो व्यामाघोषो गच्छति वाङ्नः सा मन्ये भेजानो अमृतस्य तर्हि हिरण्यवर्णा अदृपय्यदावः पोहिष्टावयोपवस्तानवोर्जेर्धातना महेरणाय चक्षसे यो वशिवतमोरसस्तस्य पादयते हनः उषारिव मातरः तस्मान्नमावमो यस्य क्षयाय जन्मथा आपो जनयथा चनः स्वान्तरिक्षेदस्वपृथिव्याः समभव ब्रह्मवर्चसमसब्रह्मवर्चसा जित्वा पवमानस्व वर्जनः पवित्रेण विचर्षणिः पोता स पुनातु मां पुनन्तमादेव जनाः पुनन्तु मनवो धिया पुनन्त विश्वायवः जातवेदः पवित्रवत् पवित्रेण पुनाहि मा शुक्रेण देवदीद्यत् अग्नेः कृत्वा कृतो गम्रनो यत्ते पवित्रमर्चिषि अग्ने वृतमन्तरा ब्रह्मतेन पुनीमहे उपाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवी पुनती देव्यागात् यस्यै बह्वीस्तनवो वीतपृष्टाः तया मदन्तः सथमाद्येषु वयग्रस्याहुतयोर्यीणाम् वैश्वानरो रश्मिभिर्मा पुनातो वातः प्राणेने शिरोमयो येन भूः देवाः पवित्रेण आत्मानं पुनते सदा तेन सहस्रधारेण पवमान्यः पुनन्तु मा प्राजापत्यं पवित्रम् शतोऽध्यामकं हिरण्मयम् तेन ब्रह्मविदो वयम् भूतं ब्रह्म पुनीमहे सुनीति सह मा पुनातो सोमस्वस्त्यावरुणः सवीच्या यतो राजा प्रमृणाभिः पुनातु मा ॐ स्वस्ति नो मिमीतामश्विना भगः स्वस्ति देव्यरितरनिर्वणः स्वस्ति पूषा असुरो ददातु न स्वस्ति द्यावा पृथिवी सुचेतुना स्वस्तये वायुमुपब्रवामहै सोमं स्वस्ति भवनस्य यस्पतिः बृहस्पतिं सर्वगणं स्वस्तये स्वस्तय आदित्यासो भवन्तु नः विश्वे देवानो अद्य स्वस्तये
वैश्वानरो वसुरग्निः स्वस्तये देवावन्तृभवः स्वस्तये स्वस्ति नो रुद्रः पात्वं हसः स्वस्ति मित्रावरुणा स्वस्ति मध्ये रेवती स्वस्ति न इन्द्रश्चाग्निश्च स्वस्ति नो अदिते कृधि स्वस्ति पन्थामनुचरेम सूर्या चन्द्रमसा विवा पुनर्ददताघ्नता जानता सङ्गमे महि स्वस्तेऽनन्तार्क्ष्यमरिष्टनेमिं महद्भूतं वायुसं देवतानाम् असुरग्नमिन्द्रसगं सवत्सवराज्यशो नावमिवारुहेम अम्हामजमाङ्गिरसङ्गयन्द स्वस्त्यात्रेयं मनसा चतार्क्ष्यो प्रेतवाणि शरणं प्रपद्ये स्वस्ति सम्बाधेष्वभयन्नो अस्तु शुभगं शुभम् ॐ जयतु जगदशेषन् रञ्जयन्नञ्जनाद्रो शुभगुणविभवेन श्रीमता विग्रहेण अनुगलमनुकम्पोद्वेलया लीलया च श्रुतिपरिषदि पुंसामुत्तमश्रूयमाणा शेषात्रिशिखररत्नं त्रिभुवनदुरितान्तकारमार्ताण्डं भक्तजनपारिजातं वन्दे श्रीवेङ्कटेशमखिले श्रीवेङ्कटाचलाधीशं श्रियाध्यासितवक्षसं श्रितचेतनमन्दारं श्रीनिवासमहं भजे श्रीवेङ्कटाद्रिनिलयः कमलाकामकः पुमान् अभङ्गुरविभोतिर्नस्तरङ्गयतु मङ्गलम् श्रियः कान्ताय कल्याणनिधये निधयेऽर्थिना श्रीवेङ्कटनिवासाय श्रीनिवासाय मङ्गलम् ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೂದೇವೋ ನ ಭೂತೋ ನ ಭವಿಷ್ಯತಿ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಮನಿಷ್ಠಘ್ನಗಭೀಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೆ ನಿಶಂ. ಏನು ಪೇಳಲಿ ಎನ್ನ ದೇವನೇ ಸಾನುರಾಗದಿ ಎನ್ನ ಪಾಲಿಸೋ, ನಾನಾ ವಿಧ ವಿಧ ಸೌಖ್ಯ ನೀಡುವ ದಿಹ ಪರಂಗಳಲ್ಲಿ ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರತಲ್ಲಿ ನೋಡಲು ನೀನೇ ನಿಂತಿವಿಧಿ ಬೆಳೆಸೋ ಶೇಷಗಿರಿವಾಸ. ಶ್ರೀನಿವಾಸನೆ ಭಕ್ತ ಪೋಷಕನ ಜ್ಞಾನಿಕುಲಗಳ ಭಯದಾಯಕ ಧೀರ ಬಾಂಧವ ನೀನೇ ಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ವಿತ್ತು ಪಾಲಿಸೋ ಜನ್ಮ ಜನ್ಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ನಿನ್ನ ಸೇವೆಯ ನಿತ್ತು ನನಗೆ ನಿನ್ನ ಪದಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು. ನೀನೇ ಎನ್ನ ಮನದಲ್ಲಿ ನಿಂತು ಘನ್ಯ ಕಾರ್ಯವ ಮಾಡಿಸು ಧನ್ಯನೆಂದೆನ್ನಿಸು ಲೋಕದಿ ಶೇಷಗಿರಿವಾಸ. ಇಂದಿರಾರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಬಂದಿರತಕ್ಕಂಥ ಎಲ್ಲ ಶ್ರೀನಿವಾಸ ದೇವರ ಭಕ್ತರ ಅಡಿದಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನಿಮಗೆಲ್ಲರಿಗೂ ಸಮರ್ಪಣೆಯನ್ನು ಮಾಡುತ್ತಾ, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ದಯಮಾಡಿ ಯಾರು ಮಾತಾಡಬಾರ್ದು. ನಾಹಂಕರ್ತ ಹರಿರ್ಕರ್ತ ಅಂತ ವೇದಗಳಲ್ಲಿ ಹೇಳಿದ್ರೆ, ನಮ್ಮ ದಾಸರು ಹೇಳಿದ್ರು ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೋ ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂತ ಹೇಳ್ತು ಅಂತಂದರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಜಗದೊಡೆಯ ಶ್ರೀನಿವಾಸ ತಿರುಪತಿಯ ತಿರುಮಲೆಯ ವಾಸ ವೈಕುಂಠಪತಿ ಆ ಜಗದೊಡೆಯ ನಿಮ್ಮ ಊರಿಗೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮಗೆ ದರ್ಶನವನ್ನು ಒಂದೇ ಕೊಡೋದಿಲ್ಲ, ನಾನಿಲ್ಲಿ ಕಲ್ಯಾಣವನ್ನು ಮಾಡಿಕೊಂಡು ನಿಮ್ಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಹೋಗ್ತೀನಿ ಅಂತ. ಇದು ಆತನ ತೀರ್ಮಾನ, ಇದು ನಮ್ಮ ತೀರ್ಮಾನ ಅಲ್ಲ. ನಾವೆಲ್ಲ ಬರೀ ಸೇವಕರಷ್ಟೇ. ನಾವೆಲ್ಲ ಇಲ್ಲಿ ನಾವು ಕೂತಿರೋರೆಲ್ಲರೂ ಇಲ್ಲಿ ಬರೀ
ನಾವೆಲ್ಲರೂ ಸೇವಕರು. ಆದರೆ ಇಲ್ಲಿ ಬಂದು ಈ ಗ್ರಾಮವನ್ನು ನಾನು ಆತ ಸೆಲೆಕ್ಟ್ ಮಾಡಿಕೊಂಡು ಆತ ಬಂದಿರೋದು ಹೇಳ್ತು ಅಂತಂದರೆ ಅದು ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಸಣ್ಣ ಭಕ್ತನಾಗಿ ಹೇಳ್ತೀನಿ, ಇದೆಲ್ಲದಕ್ಕೂ ಕಾರಣ ಇವತ್ತಿಷ್ಟು ವೈಭವದಿಂದ ಈ ಗ್ರಾಮದಲ್ಲಿ ನಡೀತಾ ಇದೆ ಅಂತ ಹೇಳ್ತು ಅಂತಂದರೆ, ಅಪ್ಪ ಜಗದೊಡೆಯ ಶ್ರೀನಿವಾಸ, ಜಗನ್ಮಾತೆ ಶ್ರೀದೇವಿ ಭೂದೊಡೆಯನ್ನು ಬಂದಿದ್ದಾರೆ ಅಂತ ಹೇಳ್ತು ಅಂದರೆ ಇದಕ್ಕೆ ನಿಮ್ಮೆಲ್ಲರ ಅಂತರಂಗ ಭಕ್ತಿಯೇ ಕಾರಣ. ಇಲ್ಲ ಅಂತ ಹೇಳ್ತಂದ್ರೆ ಇದು ಖಂಡಿತ ಸಾಧ್ಯವಾಗದೇ ಇರತಕ್ಕಂಥ ಇದು ಕೆಲಸ ಇದೆ. ಕಾರಣ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇಡೀ ಬ್ರಹ್ಮಾಂಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ್ರಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಒಂದು ದೇಗುಲ ಪ್ರತಿನಿತ್ಯ 70,000 ಜನ ಭಕ್ತರಿಗೆ ದರ್ಶನ ನೀಡತಕ್ಕಂಥ ಏಕೈಕ ದೇವಸ್ಥಾನ ಯಾವುದು ಅಂತಂದರೆ ಅದು ತಿರುಮಲ ತಿರುಪತಿ ಮಹಾಸಂಸ್ಥಾನ, ಮತ್ತೊಂದಿಲ್ಲ. ನಾನು ಭೂಮಂಡಲ ಹೇಳಿಲ್ಲ, ಚಂದ್ರಲೋಕ ಹೇಳಿಲ್ಲ, ಸೂರ್ಯಲೋಕ ಹೇಳಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಒಂದು ದೇವಸ್ಥಾನ. ಬೆಳಗಿನ ಜಾವ 2:30 ಗಂಟೆಗೆ ಸುಪ್ರಭಾತ ಸೇವೆಯಿಂದ ಹಿಡಿದು ರಾತ್ರಿ 1 ಗಂಟೆ 40 ನಿಮಿಷದವರೆಗೂ ಏಕಾಂತ ಸೇವೆ ನಡೆಯುತ್ತೆ. 23 ಗಂಟೆ 30 ನಿಮಿಷಗಳ ಕಾಲ ಸತತವಾಗಿ ಭಕ್ತರಿಗೆ ದರ್ಶನ ನೀಡತಕ್ಕಂಥ ಒಂದೇ ಒಂದು ದೇಗುಲ ಇಡೀ ಬ್ರಹ್ಮಾಂಡದಲ್ಲಿ, ಅದು ನಮ್ಮ ತಿರುಮಲ ತಿರುಪತಿ ಮಹಾಸಂಸ್ಥಾನ. ಇನ್ನು ನಿಮ್ಮಂಥ ಅಂತರಂಗ ಭಕ್ತರು ತಿರುಪತಿಗೆ ಹೋಗಿ ಅಲ್ಲಿ ಭಗವಂತ ಅಖಿಲಾಂಡ ಕೋಟಿ ನಮ್ಮ ಬ್ರಹ್ಮಾಂಡ ನಾಯಕನ ಹಸ್ತ ಸ್ವಾಮಿಯ ದರ್ಶನವನ್ನು ಪಡೆದು ನಿಮ್ಮ ಮನದಿಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಬಂದು ನೀವೆಲ್ಲರೂ ಭಕ್ತಿಯಿಂದ ಹೋಗ್ತಿರಲ್ಲ, ಅಲ್ಲೇನು ನೀವು ಮನೆಯಲ್ಲಿ ಕಾಣಿಕೆ ಕುಡಿಕೆಗಳೆಲ್ಲ ಇಟ್ಕೊಂಡಿರ್ತೀರ, ಅದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀರಾ. ಅದು ಕೂಡ ನಾನು ಹೇಳ್ತಾ ಇದ್ದೀನಿ, ಇಡೀ ಬ್ರಹ್ಮಾಂಡದಲ್ಲಿ ಒಂದು ದೇವಸ್ಥಾನ ಪ್ರತಿನಿತ್ಯ 3.5 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬರತಕ್ಕಂಥದ್ದು ಅದು ನಮ್ಮ ತಿರುಮಲ ತಿರುಪತಿ ದೇವಸ್ಥಾನ. ಅದು ಯಾವುದು ವ್ಯಾಪಾರದ ಹಣ ಅಲ್ಲ, ಅದು ಅಂತರಂಗ ಭಕ್ತರು ಭಕ್ತಿಯಿಂದ ಹಾಕಿ ಬಂದಿರತಕ್ಕಂಥ ಹಣ. ಅದು ಅಷ್ಟೇ, ಅದು ತಿರುಮಲ ತಿರುಪತಿ ದೇವಸ್ಥಾನ. ಇದಕ್ಕಾಗಿ ಹೇಳಿದ್ದಾರೆ ವೇದದಲ್ಲಿ, ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟಾದ್ರಿಗೆ ಸಮಾನವಾಗಿರ್ತಕ್ಕಂಥ ಜಾಗ ಈ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೆಲ್ಲೂ ಇಲ್ಲ. ವೆಂಕಟೇಶ ಸಮೂದೇವೋ ನಭೂಥೋ ನಭವಿಷ್ಯತಿ. ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಜಗದೊಡೆಯ ನಮ್ಮ ಪ್ರಭು ಶ್ರೀನಿವಾಸನಿಗೆ ಸಮಾನವಾಗಿರ್ತಕ್ಕಂಥ ಭಗವಂತ ಹಿಂದೇನೂ ಇಲ್ಲ, ಮುಂದೆನೂ ಇಲ್ಲ. ಅಂತ ಜಗದೊಡೆಯ ಇವತ್ತು ಕೈಕಾರ ಗ್ರಾಮಕ್ಕೆ ಬಂದು ಇಲ್ಲಿ ಭಗವಂತ ನಾನು ದರ್ಶನ ಒಂದೇ ಕೊಡಲ್ಲ, ಕಲ್ಯಾಣವನ್ನು ಮಾಡ್ಕೊತೀನಿ ಅಂತ ಆತನ ಇಚ್ಛೆ ಮೇರೆಗೆ ಇವತ್ತು ಇಲ್ಲಿ ನಡೀತಾ ಇದೆ. ಅದಕ್ಕೆ ಇಚ್ಛೆ ಕಾರಣ ಅಂತ ನಿಮ್ಮೆಲ್ಲರ ಅಂತರಂಗ ಭಕ್ತಿ, ನಿಮ್ಮ ಅಂತರಂಗ ಭಕ್ತರು ನೀವು ಮುಂದೆ ನಿಂತಿದ್ದೀರಾ, ಕೂತ್ಕೊಂಡಿದ್ದೀರಾ. ಇವತ್ತು ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣ ಅನ್ನೋದು ಅನೇಕರಿಗೆ ಇಲ್ಲಿರೋರು, ಎಷ್ಟೋ ಜನ ನೀವು ತಿರುಪತಿಗೆ ಹೋಗಿದ್ದೀರಾ, ತಿರುಮಲಗೆ ಹೋಗಿ ನೀವು ದರ್ಶನ ಮಾಡಿಕೊಂಡು ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ತಿರುಪತಿ ಬಗ್ಗೆ ಪರಿಚಯ ಇದೆ. ಕೆಲವರು ಇರೋದಿಲ್ಲ, ಕೆಲವರು ಆಗಿರೋದಿಲ್ಲ, ಕೆಲವರು ಹೋಗಿರೋದಿಲ್ಲ. ಶ್ರೀನಿವಾಸ ಕಲ್ಯಾಣ ಅನ್ನುವುದು ಜಗದೊಡೆಯ ಜಗನ್ಮಾತೆಯರಿಗೆ ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆಯನ್ನು ಮಾಡಿ ಕಲ್ಯಾಣ ಮಾಡಿಕೊಳ್ಳುವುದೇ ಇದೊಂದು ಕೈಂಕರ್ಯ ಪದ್ಧತಿ, ಇದೊಂದು ಪೂಜಾ ಕ್ರಮ. ಇದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ 11:15ರಿಂದ 12:15 1 ಗಂಟೆವರೆಗೂ ನಡೆಯುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು SVBC ಚಾನಲ್ ಹಾಕೊಂಡು ನೋಡಿದ್ರೆ ನೀವು ನೋಡ್ಬೋದು. ಆದರೆ ಅದು ಅಲ್ಲಿ ನಡೆಯುವುದು ವೈಖಾನಸ ಆಗಮ ಪದ್ಧತಿನಲ್ಲಿ, ನಾವು ಮಾಡೋದು ಕೂಡ ವೈಖಾನಸ ಆಗಮ ಪದ್ಧತಿನೇ. ಆದರೆ ಒಂದೇ ಏನು ವ್ಯತ್ಯಾಸ ಅಂತ ಹೇಳ್ತಂದ್ರೆ, ನಾವು ವೇದಗಳಲ್ಲಿ ಮಂತ್ರಗಳಲ್ಲಿ ನಾವು ಕಲ್ಯಾಣೋತ್ಸವವನ್ನು ಮಾಡುವ, ನಮ್ಮ ಸೀತಾರಾಮ್ ಅವರು ಹೇಳಿದರು, ನಮ್ಮ ಗಣೇಶಪುರದಲ್ಲಿ ಅವ್ರು ಕಲ್ಯಾಣೋತ್ಸವ 8 ವರ್ಷದಿಂದ ಮಾಡಿಸ್ತಾ ಇದ್ದಾರೆ, ಅದೇ ಥರ ಇಲ್ಲಿ ನಡಿಬೇಕು ಅಂತ ಹೇಳಿದ್ರು. ನಾವು ಸ್ವಲ್ಪ ಅವ್ರು ಹೇಳೋದು ಇಲ್ಲ, ಸ್ವಲ್ಪ ಜನಗಳಿಗೆ ಭಕ್ತಿ ಇರಬಹುದ್ರಲ್ಲಿ ಹರಿದಾಸರ ಕೀರ್ತನೆಗಳಲ್ಲಿ ನಾವು ಮಾಡೋಣ ಅಂತ ಇದೆಲ್ಲ ಧಾರಾಳವಾಗಿ ಮಾಡಿ ಅಂತ ಅವ್ರು ಹೇಳಿದ್ರು. ಅದನ್ನು ಇವತ್ತು ನಾವು ಮಾಡುವ ಇಲ್ಲಿ ಶ್ರೀನಿವಾಸ ಕಲ್ಯಾಣ ಹರಿದಾಸರು ಯಾರಪ್ಪ ಅಂದರೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥ ದಾಸರು, ಅನ್ನಮಾಚಾರ್ಯರು, ಅನೇಕ ಹರಿದಾಸರು ನಮ್ಮ ಜಗದೊಡೆಯನ ಕಲ್ಯಾಣವನ್ನು ಹೇಗೆ ಹಾಡಿ ವರ್ಣಿಸಿದ್ದಾರೆ ಅದನ್ನೆಲ್ಲರಿಗೂ ಮನಸ್ಸಂತೋಷಪಡಿಸಿದ್ದಾರೆ. ಹರಿನಾಮ ಸಂಕೀರ್ತನೆಗಳಿಂದ ಅದರಲ್ಲಿ ಆಗಿರ್ತಕ್ಕಂಥ ಸುಂದರವಾದ ದೇವರ ನಾಮಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಗಾಯಕರಿಂದ ಅದನ್ನು ಹಾಡಿಸಿ ಆ ಹರಿನಾಮ ಸಂಕೀರ್ತನೆಗಳಲ್ಲಿ ಕಲ್ಯಾಣ ಮಹೋತ್ಸವ, ಅದಕ್ಕೆ ತಕ್ಕಂತೆ ಅದಕ್ಕೊಂದು ಸಂಗೀತ, ಅದಕ್ಕೆ ತಕ್ಕಂತೆ ಒಂದು ಸಮಯಕ್ಕೆ ಸಂದರ್ಭಾನುಸಾರವಾಗಿ ಒಂದು ವ್ಯಾಖ್ಯಾನ ಎಲ್ಲವೂ ಬಂದು ಹರಿನಾಮ ಸಂಕೀರ್ತನೆಗಳಲ್ಲೇ ಈ ಕಲ್ಯಾಣ ಮಹೋತ್ಸವ ನಡೀತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಂತ್ರಗಳಲ್ಲಿ ವೇದಗಳಲ್ಲಿ ನಾನು ಮಾಡ್ತಾ ಹೋಯಿತು ಅಂತಂದರೆ ಯಾವಾಗ ಭಟ್ರು ಇಲ್ಲಿ ಮಂಗಳಾರತಿ ಎತ್ತಾರೆ ನಾವು ಹೋಗೋಣ, ನಮ್ಗೆ ಟೈಮ್ ಆಗುತ್ತೆ. ಯಾಕೆ ಅಂದರೆ ಮನೆಯಲ್ಲಿ ಸೀರಿಯಲ್ಗಳಾಗಲಿ ಬೇರೆಗಳಾಗಲಿ ಕಾಯ್ಕೊಂಡು ಕೂತಿರುತ್ತೆ ಅದರಲ್ಲಿ. ಅದೊಂದೇ ಅಲ್ದಿರ ನಿಮ್ಮದೇ ಆಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನೀವೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತೀರ.
ಅದೇ ಹರಿನಾಮ ಸಂಕೀರ್ತಗಳಾದಾಗ ಇಲ್ಲಿ ಎರಡು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಒಂದು ನಿಮ್ಮ ಕಿವಿಗೂ ಹಬ್ಬ, ಸುಂದರವಾದ ದೇವರ ನಾಮಗಳನ್ನು ಕೇಳ್ತೀರಿ. ಎರಡನೇದು ಕಣ್ಣಿಗೂ ಹಬ್ಬ, ಜಗದೊಡೆಯ ಕಲ್ಯಾಣವನ್ನು ಹೇಗೆ ಮಾಡಿಕೊಂಡ ಅನ್ನೋದನ್ನು ಕೂಡ ನೀವು ಇದನ್ನು ನೋಡ್ತೀವಿ. ಹಾಗಾಗಿ ಈ ಸುಂದರವಾದ ದೇವರ ನಾಮಗಳಲ್ಲಿ ಇವತ್ತು ಹರಿದಾಸ ಸಾಹಿತ್ಯದಲ್ಲಿ ಇವತ್ತು ನಮ್ಮ ಶ್ರೀನಿವಾಸ ಕಲ್ಯಾಣ ಇವತ್ತು ನಡೆಯುತ್ತೆ. ನಿಮ್ಗೆ ಅನ್ಕೊಬೋದು ಕೈಕಾರ ಗ್ರಾಮದಲ್ಲಿ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಇವರು ಕಲ್ಯಾಣೋತ್ಸವನ ಏರ್ಪಾಡು ಮಾಡ್ಯಾರೆ, ನಮ್ಗೇನು ಬಂತು ಭಾಗ್ಯ, ಬರೀ ನಾವು ನೋಡೋದಷ್ಟೇನೆ ಇಲ್ಲಿ ಅಂತ. ಅದೇನಾನ ಯಾರನ್ನ ಮನಸ್ಸಿನಲ್ಲಿ ಅದನ್ನು ನಾವು ಬರೀ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತು ಅಂದರೆ ಅದರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ದಯಮಾಡಿ ಯಾರು ನಿಮ್ಮ ಚಿಂತನೆ ಅಲ್ಲಿ ಬರಬಾರ್ದು. ನಿಮ್ಮ ಚಿಂತನೆ ಎಲ್ಲಿರಬೇಕು ಅಂತ ಹೇಳ್ತು ಅಂದರೆ, ಇದು ನನ್ನ ಮಾತಲ್ಲ, ಇದು ವೈಖಾನಸರ ಮಹರ್ಷಿಗಳ ಮಾತು. ಯಾರು ಈ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸ್ತಾರೆ, ಯಾರು ಈ ಶ್ರೀನಿವಾಸ ಕಲ್ಯಾಣವನ್ನು ನೋಡ್ತಾರೆ, ಯಾರು ಈ ಶ್ರೀನಿವಾಸ ಕಲ್ಯಾಣವನ್ನು ಕೇಳ್ತಾರೆ, ಕನಿಷ್ಠ ಶ್ರೀನಿವಾಸ ಕಲ್ಯಾಣ ಮಾಡಿದವರ ನೋಡಿದವರ ಮಾಡಿಸಿದವರ ಪಾದಗಳಿಗೆ ನಮಸ್ಕಾರ ಮಾಡಿದ್ರು ರೈತ ಅದರ ಪುಣ್ಯ, ಅದರ ಭಾಗ್ಯ ಎಷ್ಟಪ್ಪ ಅಂತ ಹೇಳ್ತು ಅಂದರೆ, ದಶಪೂರ್ವೇಶಾಣಂ ದಶಾಪರೇಶಾಣಂ ಮಧ್ವಂಶಾಣಂ ಮಾತೃವಂಶಾಣಂ ಸರ್ವೇಶಾಂ ಪಿತೃಣಾಂ ಕುಂಭಿ ಪಾಕಲೋಗ ತಿರೈ ಮಂಡಲ ಸೂರ್ಯ ಪರ್ಯಂತಂ ಅಂತ ನಮ್ಮ ಆಚಾರ್ಯರು ನಿಮ್ಗೆ ಹೇಳ್ಕೊಡ್ತಾರೆ. ಅಂದರೆ ಯಾರು ಈ ಕಲ್ಯಾಣೋತ್ಸವ ನೋಡ್ತಾರೆ, ಯಾರು ಈ ಉತ್ಸವ ಪಾಲ್ಗೊಳ್ತಾರೆ, ಯಾರು ಈ ಕಲ್ಯಾಣೋತ್ಸವವನ್ನು ಕೇಳ್ತಾರೆ, ಅದರ ಭಾಗ್ಯ ಎಷ್ಟಪ್ಪ ಅಂದರೆ, ನಿನ್ನ 10 ತಲೆ ಮುಂದೆ 10 ತಲೆ ಹಿಂದೆ, ಮಾತೃವಂಶಾಣ ತಾಯಿ ವಂಶದ 10 ತಲೆ ಮುಂದೆ 10 ತಲೆ ಹಿಂದೆ ಎಲ್ಲ ಪಿತೃಗಳು ಕೂಡ ಹರಿಲೋಕ ನಿವಾಸಿಗಳಾಗುತ್ತಾರೆ. ಎಷ್ಟು ವರ್ಷ ಅಂತ ಹೇಳ್ತು ಅಂತ ಹೇಳಿದ್ರೆ, ಕಿಲೈ ಮಂಡಲ ಸೂರ್ಯ ಪರ್ಯಂತಂ, ಕರಿಯಳ್ಳ ರಾಶಿಯನ್ನು ಭೂಮಂಡಲದಿಂದ ಸೂರ್ಯಮಂಡಲದವರೆಗೂ ಹಾಕಿದ್ರೆ ಎಷ್ಟು ಅಂದರೆ ಅದು ಸಾಧ್ಯ ಇಲ್ಲ. ಇದರ ಅರ್ಥ ಏನು ಅಂದರೆ, ಶಾಶ್ವತವಾದ ಫಲ ಶ್ರೀನಿವಾಸ ಕಲ್ಯಾಣ. ಆ ಕಲ್ಯಾಣ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಇಲ್ಲಿನ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ಸತತವಾಗಿ ಒಂದು 2 ತಿಂಗಳಿಂದ ಬಹಳಷ್ಟು ಕಷ್ಟಪಟ್ಟು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಯಾರೆ. ಅವರ ಪಾದಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರೂ ಕೂಡ ಈ ಗ್ರಾಮ, ಕೈಕಾರ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ಕೂಡ ನಮ್ಮ ಜಗದೊಡೆಯ ಶ್ರೀನಿವಾಸನ ನೀವು ಮುಖ್ಯ ಅತಿಥಿಗಳು. ಅವರು ಮಾತ್ರ ಮುಂದೆ ಕೂತಿದ್ದಾರೆ, ನಾವೆಲ್ಲ ಹಿಂದೆ ಕೂತ್ಬಿಟ್ಟಿದ್ದೀವಿ ಅನ್ನೋ ಭಾವನೆ ದಯವಿಟ್ಟು ಯಾರಿಗೂ ಬರೋದು ಬೇಡ. ದಯಮಾಡಿ ಎಲ್ಲರೂ 2 ಕೈಗಳನ್ನು ಜೋಡಣೆ ಮಾಡ್ಕೊಳ್ಳಿ. ನಮ್ಮ ಪರಮ ಪೂಜ್ಯ ವೈಖಾನಸ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀ ಚೇತನಾಚಾರ್ಯ ಶರ್ಮಣಾದವರು ಇವು ನಿಮಗೆ ಸಂಕಲ್ಪವನ್ನು ಮಾಡಿಸ್ತಾರೆ. ಗಲಾಟೆ ಮಾಡಿಸ್ಬಾರ್ದಲ್ಲಿ ಪ್ಲೀಸ್, ಸ್ವಲ್ಪ ಗಲಾಟೆ ಮಾಡಿಸ್ಬಿಡಿ. ಸಂಕಲ್ಪವನ್ನು ಮಾಡಿಸ್ತಾರೆ. ದಯವಿಟ್ಟು ಸಂಕಲ್ಪದಲ್ಲಿ 2 ಕೈಗಳನ್ನ ಜೋಡಣೆ ಮಾಡಿಕೊಂಡು ನೀವೆಲ್ಲರ ಈಗ ಮನಸ್ಸು ಎಲ್ಲಿರಬೇಕು ಅಂದರೆ, ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಇದ್ದೀವಿ. ಜಗನ್ನಾಥ ಪ್ರಭು ನಿಮ್ಮ ಮನೆಗೆ ಬಂದು ಕಲ್ಯಾಣವನ್ನು ಮಾಡ್ಕೊತಾ ಇದ್ದಾನೆ. ಹಾಗಾಗಿ ದಯಮಾಡಿ ಎಲ್ಲರೂ ನಿಮ್ಮ ಭಕ್ತಿಯಿಂದ ನಿಮ್ಮ ಹೆಸರು, ನಿಮ್ಮ ಗೋತ್ರ, ರಾಶಿ, ನಕ್ಷತ್ರ, ನಿಮ್ಮದು, ನಿಮ್ಮ ಕುಟುಂಬದ ಸದಸ್ಯರದು ಎಲ್ಲ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಆಚಾರ್ಯರು ಒಂದು ಗ್ಯಾಪ್ ಕೊಡ್ತಾರೆ, ಅವಾಗೆಲ್ಲ ನೀವು ಹೇಳ್ಕೊಬೇಕು. ಅದಾದ ನಂತರ ಮಮ ಅಂತೇಳಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹರೇ ಶ್ರೀನಿವಾಸ. ಇಂದಿರಾ ರಮಣ ಗೋವಿಂದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಓಂ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯಃ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವರ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಅದ್ಯಾಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ 6 ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ವಿಕಾರೀನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಕೃಷ್ಣಪಕ್ಷೆ ಷಷ್ಟ್ಯಾಂ ಶುಭಋತು ವಾಸರಃ ವಾಸರಸ್ತು ಮಂಗಳಕರ ಸ್ಥಿರವಾಸರಿಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣವಿಶೇಷೇಣ ವಿಶಿಷ್ಟಾಯಾಮಸ್ಯಾಂ ಶುಭಋತೌ ಭಗವತೋ ದೇವದೇವಸ್ಯ ಶ್ರೇಯಃಪತೇಃ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಗಣಿತಾ ಗುಣಾಕರಸ್ಯ ಆದಿಮಧ್ಯಾಂತರಹಿತಸ್ಯ ಪುರಾಣ ಪುರುಷೋತ್ತಮಸ್ಯ ಶ್ರೀಭೂಮ್ಯಾನಂತಗರುಡ ಅಪರಿಮಿತ ಪರಿವಾರ ಸಮೇತಸ್ಯ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ವಿಶೇಷೇಣ ಅಸ್ಮಿನ್ ಕೈಕಾರ ಗ್ರಾಮೆ ಅಸ್ಮಿನ್ ದಿವ್ಯಮಂಟಪೆ ದೇವದೇವಸ್ಯ ದೇವ್ಯೋಃ ವೈವಾಹಿಕ ಮಹೋತ್ಸವಾಕ್ಯಂ ಕರ್ಮ ಕರಿಷ್ಯಮಾಣಃ ತರಂಗತ್ವೇನ ಆಗತಾನಾಂ ಸರ್ವೇಷಾಂ ಭಕ್ತ ಮಹಾಜನಾನಾಂ
सर्वेषाम् उत्तरोत्तराभिवृद्ध्यर्थं सर्वासां सुमङ्गलीनां यावज्जीवपर्यन्तं दीर्घसौमङ्गलिताभिवृद्ध्यर्थं जन्मजन्मान्तरेषु सुवासिनी जन्म प्राप्त्यर्थम् अस्मिन् ग्रामे अस्मिन् क्षेत्रे सत्याः सर्वे न तदिति तटाकाः वारिपूर्णतासिद्ध्यर्थं सर्वरोगज्वरनिवारणार्थं सर्वदुष्टारिष्टनिवारणार्थं श्रीकल्याणवेङ्कटेश्वरस्वामिरेवता सम्पूर्ण अनुग्रहप्रसादफलसिद्ध्यर्थं सर्वेषाम् आगतानां भक्तमहाजनानां गोत्रोद्भवस्य नक्षत्रौ राशौ जातस्य नामधेयस्य नाम्याः ನಿಮ್ಮ ಹೆಸರು, ನಿಮ್ಮ ಕುಟುಂಬದ ಸದಸ್ಯರ ಹೆಸರು, ನಿಮ್ಮ ಗೋತ್ರ, ರಾಶಿ, ನಕ್ಷತ್ರ ಹಾಗೂ ನಿಮ್ಮ ಕುಟುಂಬದ ಸದಸ್ಯರದು ಅಂದರೆ ತಂದೆ ತಾಯಿ ಮಕ್ಕಳು ಅತ್ತೆ ಮಾವಂದರು ಎಲ್ಲರದೂ ದಯಮಾಡಿ ಎಲ್ಲರೂ ಮನಸ್ಸಲ್ಲೆಲ್ಲ ಹೇಳ್ಕೊಳ್ಳಿ. ಈಗ ನಮೋ ವೆಂಕಟೇಶಾಯ, ಓಂ 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 ನಮೋ ವೆಂಕಟೇಶಾಯ. ಎಲ್ಲರೂ ದಯಮಾಡಿ ಒಂದ್ಸಲ ಜೋರಾಗಿ ಮಮ್ಮ ಅಂತ ಹೇಳಿ. ಇಲ್ಲ ಕೇಳಿಸ್ತಾ ಇಲ್ಲ, ತುಂಬಾ ಸಂಕೋಚ ಪಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಾಮಿ ಜಗನ್ನಾಥ ಜಗದೊಡೆಯ ಪ್ರಭು ಶ್ರೀನಿವಾಸ, ನಾನು ತಿರುಪತಿಗೆ ನೀವೇನ ಒಂದ್ಸಲ ಹೋಗ್ಬೇಕು ಅಂದ್ರೆ 10 ಗಂಟೆ ಕಾಲ ನೀವು ನಿಲ್ಲಬೇಕಲ್ಲಿ ಕ್ಯೂನಲ್ಲಿ. ನಿಮ್ಮ ಮನೆ ಬಾಗಿಲಿಗೆ ಬಂದ್ಯಾನು ಸ್ವಾಮಿ. ಜೋರಾಗಿ ಎಲ್ಲರೂ ಒಂದ್ಸಲ ಮಮ ಅಂತೇಳಿ. ಮಮ ಅನೇಕ ಜನ್ಮಸು ಇಹ ಜನ್ಮನಿ ಚ ಯೇತಕ್ಷಣ ಪರ್ಯಂತಂ ಬಾಲ್ಯ ಯೌವನ ಕೌಮಾರ ವಾರ್ಧಿಕೇಶು ರಹಸಿ ಪ್ರಕಾಶೇ ಚ ಆವೃತ್ತಾನಾವೃತ್ತ ಮಹಾಪಾತಕಾದಿ ದುರಿತಕ್ಷಯಾರ್ಥಂ ಮಮ ದಶ ಪೂರ್ವೇಷಾಂ ದಶಾಪರೇಷಾಂ ಮಧ್ವಂಶಾನಾಂ ಮಾತೃವಂಶಾನಾಂ ಸರ್ವೇಷಾಂ ಪಿತॄಣಾಂ ಕುಂಭೀಪಾಕಲೋಹಿತಧಾಮಾದಪಸಂಘಾತ ಕಾಲಸೂತ್ರಾದಿ ವಿವಿಧೇಭ್ಯೋ ಮಹಾಘೋರೇಭ್ಯೋ ನರಕೇಭ್ಯಃ ಉತ್ತೀರ್ಯ ತಿಲೈಃ ಸೂರ್ಯಮಂಡಲಪರ್ಯಂತಂ ಕೃತರಾಶೇರ್ವರ್ಷಸಹಸ್ರಾವಸಾನೆ ಏಕೈಕತಿಲಾಪಕರ್ಷಣಕ್ರಮೇಣ ಸರ್ವರಾಶ್ಯವಕರ್ಷಣ ಸಂಹಿತಕಾಲೆ ಶ್ರೀಹರಿಲೋಕೆ ಧ್ರುವಲೋಕೆ ಬ್ರಹ್ಮಲೋಕೆ ಗೋಲೋಕೆ ನಿವಾಸಿಧ್ಯರ್ಥಂ ತ್ರಿಗುಣೀಕೃತಾಗ್ನಿಷ್ಟೋಮ ಅತಿರಾತ್ರ ಅಪ್ತೋರ್ಯಾಮ ಸಾಂತಪನ ವಾಜಪೇಯ ಪೌಂಡರೀಕಾಶ್ವಮೇಧಾದಿ ಶತಃಕೃತು ಪುಣ್ಯಫಲಾವಾಪ್ತ್ಯರ್ಥಂ ಆಮೋದ ಪ್ರಮೋದ ಸಂಮೋದ ವೈಕುಂಠಾಖ್ಯಲೋಕೇಶು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಮಿತಿ ಚತುರ್ವಿಧ ಮೋಕ್ಷ ಬಲ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ವಿಖನೋ ಮುನೀಂದ್ರ ಮತಾನುಸಾರಿಭಿಃ ಭೃಗ್ವಾದಿಭಿಃ ಮನ್ವಾದಿಭಿಃ ವಸಿಷ್ಠಾದಿಭಿಃ ದಿವ್ಯ ಮಹರ್ಷಿಭಿಃ ಉಕ್ತ ಪುರಾಣ ಇತಿಹಾಸ ವೈಖಾನಸ ಭಗವಚ್ಚಾಸ್ತ್ರೋಕ್ತ ಮಾರ್ಗೇಣ ಸಂಗೀತ ಗೀತ ನೃತ್ಯ ವಾದ್ಯ ಶಾಸ್ತ್ರ ಮಾರ್ಗೇಣ ದಾಸ ಸಾಹಿತ್ಯ ಮಾರ್ಗೇಣ ದೇವದೇವಸ್ಯ ದೇವ್ಯೋಃ ವೈವಾಹಿಕ ವೈಭವೋತ್ಸವಾಕ್ಯಂ ಆಚಾರ್ಯ ಮುಖೇನ ಅಹಂ ಕಾರಯಿಷ್ಯೆ ಇತಿ ಸಂಕಲ್ಪ್ಯ ನಿರ್ಮಮಗುಣ ಸಿಂಧುರ್ ನಿತ್ಯಲಕ್ಷ್ಮೀ ಸಮೇತೋ ನಿಖಿಲ ಗುಣವೇದ್ಯೋ ನಿಸ್ತುಲೋ ವೆಂಕಟೇಶಃ ವಿಚರಣ ಸಮರ್ಥ್ಯಾಸಕ್ತ ಭಕ್ತೌ ಗರಕ್ಷೀ ನಿವಸತ ಹೃದಯೇ ಮೇ ಸ್ವಾಂಗ್ರ ಭಕ್ತಿಂ ವಿತನ್ವನ್ ವೈಕುಂಠೇತು ಪರೇ ಲೋಕೆ ಶ್ರಿಯಾ ಸಾರ್ಧಂ ಜಗತ್ಪತಿ ಆಸ್ತೈ ವಿಷ್ಣುರ್ಚಿಂತ್ಯಾತ್ಮ ಭಕ್ತಿರ್ಭಾಗವತೈಃ ಸಹ ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ವಲ್ಲಭ ಸಂಕಲ್ಪ್ಯಾಂ ವಲ್ಲಭಾಯ ಮಹಾತ್ಮನೆ ಶ್ರೀಮದ್ವಿಗನಸೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ ಭವ್ಯಾಯ ಮುನಿವರ್ಯಾಯ ಪರಿಪೂರ್ಣಾಯ ಮಹಾತ್ಮನೆ ಯೋಗ ಪ್ರಭಾ ಸಮೇತಾಯ ಶ್ರೀಮದ್ವಿಗನಸೇ ನಮಃ ವಾಸೀನಾಂ ಜನ್ಮಕ್ಷೇತ್ರೇ ನೈಮಿಷಾರಣ್ಯ ಭೂಮಿ ದೇವೋ ಯೇಷಾಂ ದೇವಕೇ ಪುಣ್ಯರಾಶಿಸ್ತೇಷಾಂ ಪಾದದ್ವಂದ್ವ ಪದ್ಮಂ ಪ್ರಪದ್ಯೆ ಭವ್ಯಾಯ ಮುನಿವರ್ಯಾಯ ಪರಿಪೂರ್ಣಾಯ ಮಹಾತ್ಮನೆ ಯೋಗ ಪ್ರಭಾ ಸಮೇತಾಯ ಶ್ರೀಮದ್ವಿಗನಸೇ ನಮಃ ಅರ್ಥಗಿತಗದಲ್ಪೋಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥ ಗುರೋರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರೇ ಶ್ರೀನಿವಾಸ. ಬಹಳ ದೊಡ್ಡ ಪರ್ವದ ದಿನ. ವ್ಯಾಸರಾಜ ಮಹರ್ಷಿ ವ್ಯಾಸರಾಜರು ಬಹಳ ದೊಡ್ಡ ಯತಿಗಳವರು. ಅವರ ಇವತ್ತು ಉತ್ತರಾರಾಧನೆ. ಇವತ್ತು ಎಂಥ ನಮ್ಮ ಭಾಗ್ಯ ಅಂತ ಹೇಳಿದ್ರೆ, ಅವರು ಉತ್ತರಾರಾಧನೆ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಹೇಳ್ತು ಅಂದರೆ ಬಹಳಷ್ಟು ಸಂತೋಷ. 12 ವರ್ಷಗಳ ಕಾಲ ನಮ್ಮ ತಿರುಪತಿನಲ್ಲಿ ಅಪ್ಪನ ಪಾದವನ್ನು ಮುಟ್ಟಿ
ಪೂಜೆ ಮಾಡಿ ನಂತರ ಅದೇ ವೈಖಾನಸ ಕುಟುಂಬದವರಿಗೆ ವಹಿಸಿಕೊಟ್ಟು ಬಂದಂಥ ಅವರು ಕೃಷ್ಣದೇವರಾಯ ಸಂಸ್ಥಾನದ ರಾಜ ಮಹಾಗುರುಗಳಾಗಿದ್ದಂಥವರು ವ್ಯಾಸರಾಜರು. ಅವರ ಉತ್ತರಾರಾಧನೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ನೆನೆಸುತ್ತಾ ಇದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನನ್ನೊಂದು ಮನವಿ ಒಂದೇನಂದರೆ, ಯಾರು ದಯಮಾಡಿ ನಿಂತ್ಕೊಂಬೇಡಿ, ಇಲ್ಲಿ ಬಂದು ಕೂತ್ಕೊಳ್ಬೋದು ಕೆಳಗಡೆ. ಇಲ್ಲಿ ಬಂದು ದಯಮಾಡಿ ಬಂದು ಯಾರು ಸಂಕೋಚ ಬೇಡ, ನಾಚಿಕೆ ಬೇಡ, ಇಲ್ಲಿ ಬೇಕಾದಷ್ಟು ಜಾಗ ಇದೆ, ಬಂದು ಕೂತ್ಕೊಳ್ಳಿ. ಅಥವಾ ನಾವು ಯಾರು ತುಂಬ ಹಿಂದೆ ಇದ್ದೀವಿ ಅಂತ ಯೋಚನೆ ಮಾಡಿದ್ರು ಕೂಡ ಇಲ್ಲಿ ಮುಂದೆ ಬೇಕಾದಷ್ಟು ಜಾಗ ಇದೆ, ಮುಂದೆ ಬಂದು ಇಲ್ಲಿ ಮುಂದೆ ಬಂದು ಕೂತ್ಕೊಬಹುದು. ಇಲ್ಲಿ ದಯಮಾಡಿ ಯಾರು ನಿಂತ್ಕೊಂಬೇಡಿ, ಇಲ್ಲಿ ಬಂದು ಕೂತ್ಕೊಳ್ಳಿ, ಇಲ್ಲಿ ಬೇಕಾದಷ್ಟು ಜಾಗ ಇದೆ. ಅಪ್ಪ ಸ್ವಾಮಿ ಶ್ರೀನಿವಾಸ ಮುಂದೆ ಕೆಳಗಡೆ ಕೂತರೆ ಏನೇನೇನೇನೋ ಅವಮಾನ ಇಲ್ಲ. ದಯವಿಟ್ಟು ಬಂದು ಎಲ್ಲರೂ ಕೂತ್ಕೊಬೇಕು ದಯಮಾಡಿ. ಹರೇ ಶ್ರೀನಿವಾಸ. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಗರುಡಾರೂಢನಾಗಿ ನಮ್ಮಪ್ಪ ಸ್ವಾಮಿ ಶ್ರೀನಿವಾಸ ಶ್ರೀದೇವಿ ಭೂದೇವಿಯೊಡನೆ ಒಂದು 2 ನಿಮಿಷದಲ್ಲಿ ಬಂದು ಇಲ್ಲಿ ನಿಮಗೆ ದರ್ಶನವನ್ನು ಕೊಡ್ತಾನೆ. ಅಪ್ಪಂಗೆ ನಮ್ಮ ಸ್ವಾಮಿ ಶ್ರೀನಿವಾಸನಿಗೆ ಒಂದು ಬಹಳಷ್ಟು ಇಷ್ಟವಾಗಿರ್ತಕ್ಕಂಥ ಒಂದೇ ಒಂದೇನು ಅಂತ ಹೇಳ್ತು ಅಂದರೆ ಆತನಿಗೆ ಭಜನೆ, ಹರಿನಾಮ ಸಂಕೀರ್ತನೆ. ಅದು ಬಿಟ್ಟು ನೀವು 1000 ಕೋಟಿ ತೊಗೊಂಡು ಹುಂಡಿಲಿ ಹಾಕ್ತೀನಿ ಅಂದ್ರೂ ಆ ಸ್ವಾಮಿಗೆ ಬೇಡ. ಒಂದು ನುಡಿ, ಒಂದೇ ಒಂದು ನುಡಿ, ಎಲ್ಲರೂ ಸೇರಿ ನಾವು 2 ಕೈಗಳನ್ನೆತ್ತಿ ಭಜನೆಯನ್ನು ಮಾಡೋಣ. ಆ ಜಗದೊಡೆಯ ತಿರುಪತಿಯಿಂದ ಹೊರಟಿಯಾನೆ ಇನ್ನು 2 ನಿಮಿಷದಲ್ಲಿ ಬಂದು ನಿಮಗೆ ದರ್ಶನವನ್ನು ಕೊಡ್ತಾನೆ. ದಯಮಾಡಿ ಸಂಕೋಚ ಬೇಡ, ನಾಚಿಕೆ ಬೇಡ, 2 ಕೈ ಎತ್ತು ಎಲ್ಲರೂ. ಹರೇ ಶಭಾಷ್, ಹರೇ. ಗೋವಿಂದ ಹರಿ ಗೋವಿಂದ, 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 ಗೋವಿಂದ ಹರಿ ಗೋವಿಂದ. ಅಕ್ಷರ ಬ್ರಹ್ಮ ಗೋವಿಂದ, ಅಪ್ರಮೇಯನೇ ಗೋವಿಂದ, ಅಜಭವ ಸುರನುತ ಗೋವಿಂದ, ಅಘನಾಶನನೇ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಹರೇ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ. ಒಂದೇ ಸಲ ಗೋವಿಂದ ಹರಿ ಗೋವಿಂದ, ಹರೇ ಶಭಾಷ್. ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ ಹರಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಇವತ್ತಿನ ದೊಡ್ಡ ಭಾಗ್ಯ ನಿಮ್ಮೆಲ್ಲರ ಮುಂದೆ ಇವತ್ತು ಭಗವಂತನ ಕಲ್ಯಾಣವನ್ನು ನಾವು ನಿಮ್ಮ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಿಲ್ಲ, ನಮ್ಮ ಜನ್ಮ ಕೂಡ ನೀವು ಉದ್ಧಾರ ಮಾಡಿದ್ರೆ. ಯಾಕೆಂದ್ರೆ ಇವತ್ತು ಸಮಯ ವೇಸ್ಟ್ ಆಗಲಿಲ್ಲ. ಇವತ್ತು ಇಲ್ಲಾಂದರೆ ಜಮ್ಗೆ ಇವತ್ತಿನ ಒಂದು ದಿನದ ಈ ಜನ್ಮದಲ್ಲಿ ಒಂದು ದಿನ ವೇಸ್ಟ್ ಆಯಿತು ಅಂತಂದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಇವತ್ತು ಅಂತ ಎಲ್ಲ ಕಾರ್ಯಕರ್ತರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಅಲ್ಲಿ ಯಾರು ನಿಂತ್ಕೊಂಡಿದ್ದೀರಿ ದಯವಿಟ್ಟು ಇಲ್ಲಿ ಮುಂದೆ ಮುಂದೆ ಬಂದು ಕೂತ್ಕೊಳ್ಬೇಕು ದಯವಿಟ್ಟು. ಆಮೇಲೆ ನಂದೊಂದು ಪ್ರಾರ್ಥನೆ ನಮ್ಮ ಕಾರ್ಯಕರ್ತರ ಪರವಾಗಿ, ಸಮಿತಿಯವರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಯಾರಿಗೆ ವಯಸ್ಸಿದೆಯೋ ಹುಡುಗರುಗಳು ದಯವಿಟ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಸ್ವಲ್ಪ ವಯಸ್ಸಾಗಿರೋರಿಗೆ ದಯವಿಟ್ಟು ಚೇರ್ಗಳನ್ನು ಬಿಟ್ಕೊಡಿ. ಯಾರು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವು ಇರ್ತಕ್ಕಂಥ ಹಿರಿಯ ನಾಗರಿಕರಿಗೆ, ಹಿರಿಯ ಭಕ್ತರಿಗೆ ಅಂಥವ್ರಿಗೆ ಚೇರ್ನ ದಯವಿಟ್ಟು ಬಿಟ್ಕೊಡಿ. ವಯಸ್ಸಲ್ಲಿರೋ ಹುಡುಗರು ಕೆಳಗಡೆ ಕೂತ್ಕೊಂಬೋರು ದಯಮಾಡಿ ಮುಂದೆ ಬಂದು ಕೂತ್ಕೊಂಬ. ಹರೇ ಶ್ರೀನಿವಾಸ. ವಿಷ್ಣು ಓಂ ಸ್ವಸ್ತಿ ನೋ ಮಿಮಿತಾಮಶ್ವಿನಾ ಭಗ ಸ್ವಸ್ತಿ ದೇವ್ಯರ್ವಣಾಃ ಸ್ವಸ್ತಿ ಭೂಷಾ ಅಸುರೋ ದದಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾ ಸ್ವಸ್ತಯೇ ವಾಯುಮುಪಬ್ರವಾಮಹೇ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾವಂ ತ್ರಿಭುವ ಸ್ವಸ್ತಯೇ
स्वस्ति नो रुद्रः पात्वं हसः स्वस्ति मित्रावरुणा स्वस्ति पथ्ये रेवती स्वस्ति न इन्द्रश्चाग्निश्च स्वस्ति नो अदिते कृधि स्वस्ति पन्थामनुचरेम सूर्या चन्द्रमसा विव पुनर्ददताघ्नता जानता संगमे महि स्वस्तेऽनन्तार्क्षमरिष्टनेमिं महद्भूतं वायसं देवतानाम् असुरघ्नमिन्द्रसगं समत्स बृहद्यशो नावमिवारुहेम ब्रह्मामचमाङ्गिरसङ्गयं च स्वस्त्यात्रेयं मनसा चतार्क्ष्यो प्रेदबाणिशरणं प्रबद्धे स्वस्ति संबाधे स्वभयन्नो अस्तु स्वस्तिदा विशस्पतिरुत्रः विमृधो वशी विषेन्द्रः पुरयेतु नः स्वस्तिदा अभयङ्करः विष्णुस्त्वां रक्षरुचक्रमोर्ध्वं दनः पूर्वकं शक्तिर्दक्षिणमपरङ्गदोदी चीनन्दगोदस्तात् वासुकिरन्तरेष्वितरे स्त्राः विघ्नो विघ्नाधीशो प्रसादादिन्द्रो भया दुःखाद्यमावरणो विक्रमात् कुबेरोऽर्थक्षयात् सर्वाभ्यः सम्यक् स्वमनसस्तर्वे रक्षन्तु आत्मरक्षां सर्वत्र रक्षां कृत्वा शतमानं भवति शतायुः पुरुषश्चतेन्द्रियायुष्येवेन्द्रिये प्रतिष्ठति ಭಗವಂತನಿಗೆ ನೈವೇದ್ಯ ಆಗ್ತಾ ಇದೆ. ಒಂದು ನಿಮಿಷ ಮಾತ್ರ. ಅದಕ್ಕೆ ಮುಂಚೆ ಈ ಶ್ರೀನಿವಾಸ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಜನಾ ಮಂಡಳಿಯವರು ಹಾಗೂ ಇವತ್ತು ಸುಂದರವಾದ ದೇವರನಾಮಗಳನ್ನು ನುಡಿಸಬೇಕಂತ ನಮ್ಮ ಶ್ರೀ ಮಾರುತಿ ಮತ್ತು ಕಾಂತೇಶ್ ಅವರಿಬ್ಬರು ದಯವಿಟ್ಟು ಒಂದು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹರೇ ಶ್ರೀನಿವಾಸ.
ಶ್ರೀಮತ್ವದೀಯ ಚರಿತಾಮೃತಮನ್ನಯಾರ್ಯ ಶ್ರೀಮತ್ವದೀಯ ಚರಿತಾಮೃತಮನ್ನಯಾರ್ಯ ಪೀತ್ವಾಪಿ ನೈವ ಸುಹಿತಾ ಮನುಜಾ ಭವೇಯುಃ ತ್ವಂ ವೆಂಕಟಾಚಲಪತೇರಿವ ಭಕ್ತಿಸಾರಂ ಶ್ರೀತಾಳಪಾಕ ಗುರುದೇವ ಶ್ರೀತಾಳಪಾಕ ಗುರುದೇವ ನಮೋ ನಮಸ್ತೆ ನಮೋ ನಮಸ್ತೆ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯ ದೇವಿ ರಮಣ ಒಲಿಯಲಿ ಕೋಲೆ ಜಯ ದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವ ಹರಿದಾಸರೆಂಬ ಬಿರುದಿನ ಕೋಲೆ ಹರಿದಾಸ ಸರ್ವ ವಿಘ್ನ ನಿವಾರಕನಾದ ಮನಮೋಹಕ ಗಿರಿಜಾಸುತ ವಿನಾಯಕನನ್ನು ಸ್ಮರಿಸುತ್ತ ನಂತ ವಿಶ್ವಂಭರ ರೂಪಿ ಪರಮಾತ್ಮನನ್ನು ಇಂದಿನ ಕಾರ್ಯಸಿದ್ಧಿಗಾಗಿ ಪ್ರಾರ್ಥಿಸೋಣ. ಜಯತು ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯತು ವಿದ್ಯಾ ಪ್ರದಾಯಕ वीत भय शोक जय जयतु चार्वंग करुणा नयनदिंदलि नोडी जन्म ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಜನುಮಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ
ಬಹಳ ದೂರದಿಂ ಬಂದಿಹೆನಯ್ಯ, ಬಹು ನೊಂದಿಹೆನಯ್ಯ, ಬಹಳ ಕಾತರದಿಂದ ಕಾದಿರುವೆನಯ್ಯ ಅಯ್ಯ ಹೇ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಹೇ ಕರುಣಾ ಸಿಂಧು, ನಿನ್ನ ದಿವ್ಯ ದರ್ಶನಕ್ಕಾಗಿ ಓಡೋಡಿ ಬಂದೆನಯ್ಯ, ಕರ ಜೋಡಿಸಿ ನಿಂತಿಹೆನಯ್ಯ, ನಿನ್ನ ದರ್ಶನವ ನೀಡೋ ಶ್ರೀಹರಿ ಶ್ರೀನಿವಾಸ, ಧ್ರುವ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ ಮುಕುಂದ, ದಯತೋರು ತಂದೆ ದಯತೋರು. ಯುಕುತ ಯುಕುತಿಗಳೊಂದನರಿಯದ ಈ ಅರ್ಭಕನ ಭಿನ್ನಪವ ಆಲಿಸೋ ಹೇ ಶ್ರೀನಿವಾಸ, ದರ್ಶನ ನೀಡೋ ಎಮ್ಮ ಕೃತಾರ್ಥರನ್ನಾಗಿ ಮಾಡೋ ಶ್ರೀನಿವಾಸ, ಎಂದು ಕಾಂಬೆನು ನಿನ್ನ, ಎಂದು ಕಾಂಬೆ, ಎಂದು ಕಾಂಬೆನು ನಿನ್ನ ಹೇ ಶ್ರೀನಿವಾಸ, ಎಂದು ಕಾಂಬೆನು ನಿನ್ನ, ಎಂದು ಕಾಂಬೆನು ನಿನ್ನ. ಎಂದು ಕಾಂಬೆನು ನಿನ್ನ ಹೇ ಶ್ರೀನಿವಾಸ, ಎಂದು ಕಾಂಬೆನು ನಿನ್ನ, ಎಂದು ಕಾಂಬೆನು ನಿನ್ನ, ಎಂದು ಕಾಂಬೆನು ನಿನ್ನ. ನಗೆ ಮೊಗದ ನತ ಜನ ಬಂಧುನೇ ಸದಾ ಸುಪ್ರಸನ್ನ, ಮುಂದೆ ಗತಿಯೇನಯ್ಯ ಭಕುತರ ಹಿಂದುಳಿದುದಲ್ಲದರೆ ತನು ಸಂಬಂಧಿಗಳ ವಶನಾಗಿ ದುರ್ವಿಷಯಾಂಧ ಕೂಪದೆ ಮುಳಗಿದವನಾನೆಂದು ಕಾಂಬೆನು ನಿನ್ನ, ಎಂದು ಕಾಂಬೆನು ನಿನ್ನ. ವಿಘ್ನ ಸಾರ್ಚಿತ ಪಾದ ವಿಶ್ವೇಶ ಜನ್ಮಾದ್ಯಖಿಳ ಕಾರಣನಾದ, ನಿರ್ದೋಷ ತಿತ್ತನೆ ಸುಖ ಗುಣಾರ್ಣವ ಶ್ರೀದಾ ವಿಠಲ ಪ್ರಸೀದ, ವಿಠಲ ಪ್ರಸೀದ. ಸಕಲ ಸತ್ಕೃತು ಯಾಗಗಳು ಬಂಧಕವು ತ್ವತ್ಪರವಿಲ್ಲದಿರಲೆನೆ, ನಿಖಿಳ ಜೀವರು ಭಿನ್ನ ನಿನ್ನಯ ಶಕುತಿಗೆ ನಮೋ ಎಂಬನಲ್ಲದೆ, ಯುಕುತ ಯುಕ್ತಿಗಳೊಂದನರಿಯ ಅರ್ಭಕನ ಭಿನ್ನಪ ವಹಿಸಿ ನವವಿಧ ಭಕುತಿ ಭಾಗ್ಯವ ಕೊಟ್ಟು ತವ ಸೇವಕರ ಸೇವಕ ನೆನೆಸದಿರ್ದೊಡೆ, ಎಂದು ಕಾಂಬೆನು ನಿನ್ನ ಹೇ ಶ್ರೀನಿವಾಸ, ಎಂದು ಕಾಂಬೆನು ನಿನ್ನ, ಎಂದು ಕಾಂಬೆನು ನಿನ್ನ, ಎಂದು ಕಾಂಬೆನು ನಿನ್ನ ಹೇ ಶ್ರೀನಿವಾಸ, ಹೇ ಶ್ರೀನಿವಾಸ, ಹೇ ಶ್ರೀನಿವಾಸ, ಹೇ ಶ್ರೀನಿವಾಸ. ಹೇ ಪ್ರಭು ಶ್ರೀನಿವಾಸ, ಸಕಲ ದುರಿತ ಪರಿಹಾರಕನಲ್ಲವೇ ನೀನು, ಭಕ್ತವತ್ಸಲನಲ್ಲವೇ ನೀನು, ಭವರೋಗ ಪರಿಹಾರಕನಲ್ಲವೇ ನೀನು, ಇನ್ನೂ ಏಕೆ ಮೌನವಾಗಿರುವೆ ತಂದೆ, ಇನ್ನೂ ನಿನಗೆ ದಯಬಾರದೆ? ವಿಜಯದಾಸರು ನುಡಿದಂತೆ ಗಿಡ್ಡ ಹಾರುವನಾಗಿ ಶರವಡ್ಡಿದಾನವ ಬೇಡಿ, ದುಡ್ಡು ಕಾಸುಗಳಿಗೆ ಕೈಯ ನೀಡಿ, ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಹೇ ಶ್ರೀ ವಿಜಯ ವಿಠಲರೇಯ, ಕೂಗಿದರು ದನಿ ಕೇಳದೆ, ಶಿರಬಾಗಿದರು ದಯ ಬಾರದೆ. ಹೇ ಶ್ರೀನಿವಾಸ, ದರ್ಶನವ ನೀಡೋ ಗೋವಿಂದ, ಶ್ರೀನಿವಾಸ, ವೆಂಕಟೇಶ, ಪ್ರಭೋ ತಂದೆ. ಬಾಳ ಅಪರಾಧಿ ನಾನು, ದೇವ
ದೇವಾ ದೇವಾ ಅಪರಾಧಿ ನಾನು ನಿನ್ನ ಬಳಿಗೆ ಬಂದೆ ನಾನು ಬಾಳ ಅಪರಾಧಿ ನಾನು ನಿನ್ನ ಬಳಿಗೆ ಬಂದೆ ನಾನು ಒಲಿದು ಎನ್ನ ರಕ್ಷಿಸಯ್ಯ ಒಲಿದು ಎನ್ನ ರಕ್ಷಿಸಯ್ಯ ಮೇಲ್ಗಿರಿ ಪುರಂದರ ವಿಠಲ ಒಲಿದು ಎನ್ನ ರಕ್ಷಿಸಯ್ಯ ಮೇಲ್ಗಿರಿ ಪುರಂದರ ವಿಠಲ ಬಾಳ ಅಪರಾಧಿ ನಾನು ನಿನ್ನ ಬಳಿಗೆ ಬಂದೆ ನಾನು ವೆಂಕಟೇಶ ದಯ ಮಾಡೋ ವೇದ ವೇದ್ಯನೇ ವೆಂಕಟೇಶ ದಯ ಮಾಡೋ ವೇದ ವೇದ್ಯನೇ ಪಂಕಜಾಕ್ಷ ಅಭಯವನಿತ್ತು ರಕ್ಷಿಸಯ್ಯ ಬೇಗನೆ ಪಂಕಜಾಕ್ಷ ಅಭಯವನಿತ್ತು ರಕ್ಷಿಸಯ್ಯ ಬೇಗನೆ ವೆಂಕಟೇಶ ದಯ ಮಾಡು ವೆಂಕಟೇಶ ದಯ ಮಾಡು ವೆಂಕಟೇಶ ದಯ ಮಾಡು ವೆಂಕಟೇಶ ದಯ ಮಾಡು ಗೋವಿಂದ ಗೋವಿಂದ ವಿಠಲ ಗೋವಿಂದ 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 ಶ್ರೀಹರಿ ಗೋವಿಂದ 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 ಹರೇ ಗೋವಿಂದ ಗೋವಿಂದ ವಿಠಲ ಗೋವಿಂದ 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 ಶ್ರೀಹರಿ ಗೋವಿಂದ ಎಲ್ಲರೂ ಮಂಗಳಾರತಿ ತಗೊಳ್ಳಿ ಇಂದಿರಾರಮಣ ಗೋವಿಂದ ಗೋವಿಂದ ಭಗವಂತ ಬಂದು ಕೂತಿದ್ದಾನೆ ನಿಮ್ಮ ಮನೆ ಬಾಗಿಲು ಮುಂದೆ ಬಂದು ಸ್ವಾಮಿ ಕೂತಿದ್ದಾನೆ ಎಲ್ಲರೂ ಸುಂದರವಾದ ಭಜನೆಯೊಂದಿಗೆ ನಾವು ಭಗವಂತನ ಧ್ಯಾನ ಮಾಡೋಣ ಹರೇ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ ಆಪತ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀರಮಣ ಭೂರಮಣ ದುರ್ಗಾರಮಣ ಗೋವಿಂದ ಹರೇ ಎಲ್ಲರೂ ಸುಂದರವಾದ ಭಜನೆ ಮಾಡೋಣ ಹರೇ ಹರೇ ನಾಚ್ಯ ಬೇಡ ಸಂಕೋಚ ಬೇಡ ಸುಂದರವಾದ ಭಜನೆ ಹರೇ ಗೋವಿಂದ 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 ಹರೇ ಗೋವಿಂದ ಕಲ್ಯಾಣ ವೆಂಕಟೇಶ್ವರ ಗೋವಿಂದ
గోవింద 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 కళ్యాణ వెంకటేశ్వర గోవింద అరే గోవింద గోవింద శ్రీనివాస గోవింద 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 శ్రీనివాస గోవింద నీలాద్రి నిలయవాస నిత్య కళ్యాణ కరుణామూర్తి గోవింద గోవింద తిరుమల వాస గోవింద గోవింద పూర్ణ పురుష గోవింద గోవింద తిరుమల వాస గోవింద గోవింద అరే పూర్ణ పురుష గోవింద గోవింద తిరుమల వాస గోవింద గోవింద పుండరీకానన గోవింద గోవింద చందన చర్చిత గోవింద గోవింద పాప వినాశక గోవింద గోవింద దేవ పూజిత గోవింద 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 శ్రీనివాస గోవింద అరే గోవింద శ్రీనివాస గోవింద నీలాద్రి నిలయవాస నిత్య కళ్యాణ కరుణామూర్తి గోవింద గోవింద తిరుమల వాస గోవింద గోవింద శ్రీ పద్మావతి ప్రియ గోవింద గోవింద నందనందన గోవింద గోవింద శ్రీ పద్మావతి ప్రియ గోవింద గోవింద అరే నందనందన గోవింద 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 హరి గోవింద గోవింద కరుణా సాగర గోవింద శ్రీ వెంకటేశ్వర గోవింద గోవింద దివ్య మంగళ రూప గోవింద 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 శ్రీనివాస గోవింద 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 శ్రీనివాస గోవింద నీలాద్రి నిలయవాస నిత్య కళ్యాణ కరుణామూర్తి గోవింద గోవింద తిరుమల వాస గోవింద గోవింద ఆనంద నిలయవాస గోవింద గోవింద హృదయక బంధు గోవింద గోవింద ఆనంద నిలయవాస గోవింద గోవింద హృదయక బంధు గోవింద గోవింద వజ్ర కవచధర గోవింద గోవింద ఆపన్నివారణ గోవింద గోవింద శేషాద్రి నిలయ గోవింద గోవింద తులసి వనమాల గోవింద గోవింద అరే గోవింద గోవింద శ్రీనివాస గోవింద 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 శ్రీనివాస గోవింద అరే ఆద్రి నిలయవాస నిత్య కళ్యాణ కరుణామూర్తి గోవింద గోవింద తిరుమల వాస గోవింద 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 ಎಲ್ಲರೂ ಎರಡು ಕೈಯಿಂದ ಚಪ್ಪಾಳೆ ಅರೆ గోవింద 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 ಗೋವಿಂದ ಗೋವಿಂದ గోవింద 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 ಗೋವಿಂದ ಗೋವಿಂದ గోవింద గోవింద ಗೋವಿಂದ ಗೋವಿಂದ ಅರೆ ಗೋವಿಂದ 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 ಅರೆ ಲಕ್ಷ್ಮೀ ರಮಣ ಗೋವಿಂದ ಇಂದಿರಾ ರಮಣ ಗೋವಿಂದ ఏడుకొండలవాడ వెంకటరమణ గోవింద
ಅನಂತ ಕಲ್ಯಾಣ ಗುಣಪೂರ್ಣನು, ನಿರ್ದೋಷನೂ ಮಾಯಾವಿಯೂ ಆದ ವಾಸುದೇವನು ಭೃಗು ಋಷಿಗಳ ಭಕ್ತಿಗೆ ಒಲಿದನು. ವೈಕುಂಠವನ್ನು ಬಿಟ್ಟು ವೆಂಕಟಾದ್ರಿಗೆ ಬಂದನು. ಹೊತ್ತಿನಲ್ಲಿ ಅಡಗಿ ನಿಂತ ಭಕ್ತ ಬಂಧುವನ್ನು ಜ್ಞಾನಸ್ವರೂಪಿಗಳಾದ ಬ್ರಹ್ಮದೇವರು ವೈರಾಗ್ಯಕ್ಕೆ ಪ್ರತಿನಿಧಿಗಳಾದ ರುದ್ರದೇವರಿಂದ ಕೂಡಿ ಕಾಣಿಸಿಕೊಟ್ಟರು. ಭಕ್ತಿ ಎಂಬ ಬಕುಳೆ ಸೇವಾ ತತ್ಪರಳಾದಳು. ಶ್ರೀನಿವಾಸನು ಅನುಗ್ರಹೋನ್ಮುಖನಾದನು. ಜಗತ್ ಕಲ್ಯಾಣಕ್ಕಾಗಿ ಪದ್ಮಾವತಿಯೊಡನೆ ತನ್ನ ವಿವಾಹ ಶುಭ ಮುಹೂರ್ತವನ್ನು ತಾನೇ ನಿಶ್ಚಯಿಸಿದನು. ದೇವದೇವನ ದಿವ್ಯ ವಿವಾಹ ವೈಭವವನ್ನು ನೋಡಿ ನಲಿಯಲು ಬ್ರಹ್ಮಾದಿ ದೇವತೆಗಳು, ಸಿದ್ಧರು, ಸಾಧ್ಯರು, ಗಂಧರ್ವರು, ಋಷಿಗಳು ತಂಡೋಪತಂಡವಾಗಿ ವೆಂಕಟಾದ್ರಿಗೆ ಬಂದರು. ವಿಳಂಬಿ ನಾಮ ಸಂವತ್ಸರ ವೈಶಾಖ ಶುದ್ಧ ಸಪ್ತಮಿ ಮಂಗಳವಾರ ಶ್ರೀನಿವಾಸನ ವಿವಾಹ ಮಂಗಳ ಕಾರ್ಯವು ಪ್ರಾರಂಭವಾಯಿತು. ಎಲ್ಲೆಡೆಯಲ್ಲೂ ವಾದ್ಯಗಳ ಘೋಷ, ಮಂಗಳ ವಾದ್ಯಗಳ ಘೋಷ. ಪುರೋಹಿತ ವಶಿಷ್ಠರು ಪುಣ್ಯಾಹವಾಚನ ಕಾರ್ಯವನ್ನು ನಿರ್ವಹಿಸಲು ಸಿದ್ಧರಾದರು. ಚತುರ್ಮುಖ ಬ್ರಹ್ಮದೇವರು ನಿತ್ಯ ನಿರ್ಮಲನಾದ ಗಂಗಾಜನಕನನ್ನು ಮಂಗಳ ಸ್ನಾನ ಮಾಡಲು ಪ್ರಾರ್ಥಿಸುತ್ತಿರುವರು. उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु. जगन्मङ्गलदायक हरिये दयाळु मङ्गलदायक हरिये दयाळु मंगल स्नानव माडेडु मंगल स्नानव माडेडु मंगल स्नानव माडेडु मंगल स्नानव माडेडु. ಸಣ್ಣನ ನಾಮವ ಬರೆದಿಟ್ಟು ಬಹು ಬಣ್ಣದ ಕುಂಕುಮ ಮಧ್ಯದಲ್ಲಿಟ್ಟು ಸಣ್ಣನ ನಾಮವ ಬರೆದಿಟ್ಟು ಬಹು ಬಣ್ಣದ ಕುಂಕುಮ ಮಧ್ಯದಲ್ಲಿಟ್ಟು ಸಣ್ಣೆಟ್ಟು ಕಸ್ತೂರಿ ಬಾ
ಸ್ನಾನವ ಮಾಡೇಳು. ನಾರಾದೇಶದಿ ಬಂದ ಜನರು ನಿಮ್ಮ ಆನಂದೋತ್ಸವವ ನೋಡುವೆಂಬುವರು. ನಾನಾದೇಶದಿ ಬಂದ ಜನರು ನಿಮ್ಮ ಆನಂದೋತ್ಸವವ ನೋಡುವೆಂಬುವರು. ಸ್ನಾನ ಮಾಡಿಸುವ ಸೇವಕರು ಅಚ್ಯುತಾನಂದಾದ್ರಿಜನ್ ಸಿದ್ಧರಾಗಿ ಹರಚ್ಯುತಾನಂದಾದ್ರಿಜನ್ ಸಿದ್ಧರಾಗಿ ಹರು. ಮಂಗಳ ಸ್ನಾನವ ಮಾಡೇಳು, ಮಂಗಳ ಸ್ನಾನವ ಮಾಡೇಳು, ಮಂಗಳ ಸ್ನಾನವ ಮಾಡೇಳು. ಭಕ್ತ ಜನ ಸಂರಕ್ಷ ಭವ ದುರಿತ ಸಂಹಾರಿ ಭಕ್ತರಾಸುರಧೇನು ತರುವೆ ಚಿಂತಾಮಣಿ ಭಕ್ತರಾಧೀನನೆಂಬೋ ಬಿರುದು ಅನುಗಾಲ ಹೊತ್ತು ಮೆರೆವಾ ತಿರುಪತಿ ತಿಮ್ಮ ಏಳೋ. ತಿರುಪತಿ ತಿಮ್ಮ ಏಳೋ, ತಿರುಪತಿ ತಿಮ್ಮ ಏಳೋ, ತಿರುಪತಿ ತಿಮ್ಮ ಏಳೋ. ಮಹಾಲಕ್ಷ್ಮಿಯು ಮಂಗಳಮೂರ್ತಿಯಾದ ಮಾಧವನಿಗೆ ಕುಂಕುಮವನ್ನು ಹಚ್ಚಿ ಆರತಿಯನ್ನು ಬೆಳಗುತ್ತಿರುವಳು. ಮಂಗಳಾರತಿಯ ಬೆಳಗಿರೆ, ಮಂಗಳಾರತಿಯ ಬೆಳಗಿರೆ, ಸಾಮಜವರದಗೆ ಮಾಮನೋಹರಗೆ, ಸಾಮಜವರದಗೆ ಮಾಮನೋಹರಗೆ, ಮಂಗಳಾರತಿಯ ಬೆಳಗಿರೆ, ಮಂಗಳಾರತಿಯ ಬೆಳಗಿರೆ. ಕಾಮನ ಪಿತ ಶ್ಯಾಮವರ್ಣ ಶ್ರೀಹರಿಗೆ, ವಾಮದೇವನ ಸಖ ಸೋಮವಂದ್ಯ ಹರಿಗೆ. ಕಾಮನ ಪಿತ ಶ್ಯಾಮವರ್ಣ ಶ್ರೀಹರಿಗೆ, ವಾಮದೇವನ ಸಖ ಸೋಮವಂದ್ಯ ಹರಿಗೆ. ಕಾಮಿನಿ ಸತ್ಯಭಾಮ ಪತಿಗೆ, ಕಾಮಿನಿ ಸತ್ಯಭಾಮ ಪತಿಗೆ, ಹೊಸ ಹೇಮದಾರತಿಯ ಬೆಳಗಿರೆ, ಹೇಮದಾರತಿಯ ಬೆಳಗಿರೆ, ಹೇ ಮಂಗಳಾರತಿಯ ಬೆಳಗಿರೆ, ಮಂಗಳಾರತಿಯ. ಅರೆ ಎಲ್ಲರೂ ಭಜನೆ ಮಾಡಬೇಕು. ಅರೆ ಎಲ್ಲರೂ ಶ್ರೀ ವೆಂಕಟೇಶ ಗೋವಿಂದ. ಅರೆ ಗೋವಿಂದ ಗೋಪಾಲ ಘಟಿತ ಗೋವಿಂದ ಬಗುಳಾವ
ಹರೇ ಕಲ್ಯಾಣ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಹರೇ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀಶೈಲೇಶ ಗೋವಿಂದ ಶೇಷಶೈಲೇಶ ಗೋವಿಂದ ಶ್ರೀಶೈಲೇಶ ಗೋವಿಂದ ಶೇಷಶೈಲೇಶ ಗೋವಿಂದ ಹರೇ ಗರುಡ ನಿಲಯ ಗೋವಿಂದ ಶ್ರೀ ವೆಂಕಟವರ ಗೋವಿಂದ ಗೋವಿಂದ ನಾರಾಯಣಾದ್ರಿ ಗೋವಿಂದ ವೃಷಭಾಧೀಶ ಗೋವಿಂದ ವೃಷಪರ್ವತೇಶ ಗೋವಿಂದ ಸಪ್ತಶೈಲೇಶ ಗೋವಿಂದ ಸುಪ್ರಭಾತರಸ ಗೋವಿಂದ ವಿಶ್ವರೂಪ ವಿಭು ಗೋವಿಂದ ಗೋಮಾನ ರುಚಿರ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಹ ಗೋವಿಂದ ಹ ಗೋವಿಂದ ಹ ರಥ ಸಪ್ತಮಿ ರಥ ಗೋವಿಂದ ತೆಪ್ಪೋತ್ಸವ ಹಿತ ಗೋವಿಂದ ಆರುವೇದ ಪಟು ಗೋವಿಂದ ಪ್ರಣಯ ಕಲಹ ಶಟು ಗೋವಿಂದ ಹರೇ ಪುಷ್ಪಯಾಗಯುಗ ಗೋವಿಂದ ಪುಣ್ಯ ಪ್ರಪೂರ್ಣ ಗೋವಿಂದ ಉತ್ಸವೋತ್ಸವ ಗೋವಿಂದ ಊಹಾತೀತ ಗೋವಿಂದ ಹರೇ ಗೋವಿಂದ ಭಯಭಂಜನ ಗೋವಿಂದ ಸೇವಿತ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದೇಶ ಕಾಲಗಳಿಂದ ಸ್ವಾಮಿಗೆ ಸಮಳೆನಿಸಿದ ಶ್ರೀದೇವಿಯು ಶ್ರೀನಿವಾಸನ ಮನೋಭಾವವನ್ನರಿತು ಭಕ್ತಿಯಿಂದ ತೈಲವನ್ನು ಹಚ್ಚುತ್ತಿರುವಳು. ಬಣ್ಣಿಸಿ ಲಕ್ಷ್ಮೀ ಹರಸಿದಳು ದೀರ್ಘಾಯುರ್ಭವ ಗೋವಿಂದ ಪುತ್ರವಾಂದನವಾನ್ ಭವ ಚತುರ್ದಶಾನಾಂ ಲೋಕಾನಾಂ ಏಕಶ್ಚತ್ರಾಧಿಪೋ ಭವ. ಬಣ್ಣಿಸಿ ಲಕ್ಷ್ಮೀ
ವಶಿಷ್ಠ ವಿಶ್ವಾಮಿತ್ರಾದಿ ಮಹರ್ಷಿಗಳು ವೇದಗಮ್ಯನಾದ ವಾಸುದೇವನನ್ನು ವೇದಾವಳಿಯಿಂದ ವರ್ಣಿಸುತ್ತಿರುವರು. ವರಪೀಠದಲ್ಲಿ ಕುಳಿತ ಅಪ್ರಾಕೃತ ಶರೀರಿಯಾದ ಶ್ರೀನಿವಾಸನಿಗೆ ಶ್ರೀದೇವಿಯು ನೀರೆರೆಯುತ್ತಿರುವಳು. ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾದ್ ಸ ಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಭೂತಾಮೃತತ್ವಸ್ಯೇಷಾನಃ ಯದನ್ನೇನಾಧಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಗಶ್ಚ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವ ಉದಯೇತ್ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಸಾ ಶನಾನಶನೆ ಅಭಿ ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಮತೋ ಪುರಃ ಯತ್ಪುರುಷೇಣ ಹವಿಷಾ ದೇವಾಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಹಿಧ್ಮಃ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ಸಪ್ತ ಸಮಿಧಃ ಕೃತಾಃ ದೇವಾಯಜ್ಞಂ ತನ್ವಾನಾಃ ಅಬದ್ಧನ್ ಪುರುಷಂ ಪಶುಂ ತೈಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯ ಋಷಯಶ್ಚ ಯೇ ತಸ್ಮಾತ್ ಯಜ್ಞಾತ್ ಸರ್ವಹುತಃ ಸಂಭೃತಂ ವೃಷದಾಜ್ಞಂ ಪಶೋಗಸ್ತಾಗಶ್ಚಕ್ರೆ ವಾಯವ್ಯಾನೆ ಆರಣ್ಯಾನ್ ಗ್ರಾಮ್ಯಾಶ್ಚರೇ ತಸ್ಮಾತ್ ಯಜ್ಞಾತ್ ಸರ್ವಹುತಃ ರಜಃ ಸಾಮಾನಿ ಜಜ್ಞಿರೆ ಛಂದಾಗಂಸಿ ಜಜ್ಞಿರೆ ತಸ್ಮಾತ್ ಯಜುಸ್ತಸ್ಮಾದಜಾಯತ ತಸ್ಮಾದಶ್ವ ಅಜಾಯಂತ ಏಕೆ ಚ ಭಯಾದತಃ ಗಾವೋ ಹಯಜ್ಞಿರೆ ತಸ್ಮಾತ್ ತಸ್ಮಾತ್ ಜಾತ ಅಜಾವಯಃ ಯತ್ಪುರುಷಂ ವ್ಯದಧುಃ ಅತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹೋ ಕಾವೋರೋಪಾದ ಉಚ್ಯತೆ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹೋ ರಾಜನ್ಯಕೃತಃ ಓರೋತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷುಃಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯ ಆಸೀದಂತರಿಕ್ಷ
सर्वाणि रूपाणि विदित्य धीरः नामानि कृत्वा विवदन यदास्ते धाता पुरस्ताद्यमुदा जहार शक्रप्रविद्वान् प्रतिशश्चतस्रः तमेवं विद्वानमृत इह भवति नान्यपन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनागं महिमानः सजन्ते यत्र पूर्वे साध्याः सन्ति देवाः अभ्यः सम्भूत पृथिव्यैरसाच्च विश्वकर्मणः समवर्तताधि तस्य त्वष्टा विदधद्रूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं ಶೋಭಾನವೆನ್ನಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎರೆವರು ಶೋಭಾನವೆನ್ನಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಸೌಭಾಗ್ಯವತಿಯರು ರಮಣಗೆ ಮುದದಿಂದ ಶ್ರೀಭಾಮೆಯರು ಎರೆವರು ಶೋಭನವೆನ್ನಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ದಾರ ಕಲಶಕ್ಕೆ ಸುತ್ತಿ ನೀರುವ ಕುಳಿ ತುಂಬಿ ವಾರುಣೆಗೆಂದ ಎಳೆ ಮಾವು ದಾರ ಕಲಶಕ್ಕೆ ಸುತ್ತಿ ನೀರುವ ಕುಳಿ ತುಂಬಿ ವಾರುಣಿಯಿಂದ ಎಳೆ ಮಾವು ವಾರುಣಿಯಿಂದ ಎಳೆ ಮಾವು ಸಹಿತನೆ ಮೂರು ವಾಣಿಕ್ಯದ ಹರಳನ್ನು ಶೋಭನವೆನ್ನಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣನಿಗೆ ಪುಂಡರೀಕಾಕ್ಷನ ಶಿರದಿ ಕುಂಭವ ತಂದು ಹೆಂಡತಿ ಶ್ರೀದೇವಿ ಹರುಷದಿಂದ ಪುಂಡರೀಕಾಕ್ಷನ ಶಿರದಿ ಕುಂಭವ ತಂದು ಹೆಂಡತಿ ಶ್ರೀದೇವಿ ಹರುಷದಿಂದ ಹೆಂಡತಿ ಶ್ರೀದೇವಿ ಹರುಷದಿ ಶ್ರೀಹರಿಯ ಮಂಡಗಭಿಷೇಕವ ಮಾಡಿದಳು ಶೋಭನವೆನ್ನಿರೆ ಸುಂದರ ವೆಂಕಟಗೆ ಸೌಭಾಗ್ಯವತಿಯರು ರಮಣ ಸ್ವರೂಪಭೂತ ದಿವ್ಯಾಭರಣಗಳಿಂದ ಶೋಭಿಸುತ್ತಾ ಪುರುಷರಾದ ಬ್ರಹ್ಮಾದಿಗಳಿಗೆ ಮೋಹವನ್ನುಂಟು ಮಾಡುವ ಶ್ರೀನಿವಾಸನನ್ನು ಶ್ರೀದೇವಿಯು ವಿವಿಧ ಆಭರಣಗಳಿಂದ ಅಲಂಕರಿಸುತ್ತಿರುವಳು. ಅಲಂಕರಿಸಿದಳು ತಾನು ಶ್ರೀಹರಿಗೆ ಜಲಜ ಸಂಭವನ ಪೆತ್ತ ಚಾರು ಶಿಖಾಮಣಿಗೆ ಅಲಂಕರಿಸಿದಳು ತಾನು ಶ್ರೀಹರಿಗೆ ಜಲಜ ಸಂಭವನ ಪೆತ್ತ ಚಾರು ಶಿಖಾಮಣಿಗೆ ಅಲಂಕರಿಸಿದಳು ತಾನು ಶ್ರೀಹರಿಗೆ
ಪೀತಾಂಬರವ ನುಡಿಸಿ ನೂತನ ಶಾಲು ಜೋಡಿ ವಿನೋದದಿಂದೊದಿಸಿದಳು. ಪ್ರೀತಿಯಿಂದಲಿವರ ಪೀತಾಂಬರವ ನುಡಿಸಿ ನೂತನ ಶಾಲು ಜೋಡಿ ವಿನೋದದಿಂದೊದಿಸಿದಳು. ಕಾಲಲಂದುಗೆ ಪೆಂಡೆ ಹಸನು ಕಟಿ ಸೂತ್ರ ನೀಲ ನಿಭಾಗಗೆ ನೆತ್ತಿಲಿ ಕಸ್ತೂರಿ ತಿಲಕ. ಕಾಲಲಂದುಗೆ ಪೆಂಡೆ ಹಸನು ಕಟಿ ಸೂತ್ರ ನೀಲ ನಿಭಾಗಗೆ ನೆತ್ತಿಲಿ ಕಸ್ತೂರಿ ತಿಲಕ. ಅಲಂಕರಿಸಿದಳು ತಾನು ಶ್ರೀಹರಿಗೆ ಜಲಜ ಸಂಭವನ ಪೆತ್ತ ಚಾರು ಶಿಖಾಮಣಿಗೆ. ಅಲಂಕರಿಸಿದಳು ತಾನು ಶ್ರೀಹರಿಗೆ. ಕೋಟಿ ಮನ್ಮಥ ಕಾರಗೆ ಕಾಡಿಗೆ ತಿದ್ದಿ ಜಗದಿ ಸಾಟಿ ಕಾಣದೆ ಲಕ್ಷ್ಮಿ ಸೃಷ್ಟಿ ಬೊಟ್ಟನು ಇಟ್ಟು. ಕೋಟಿ ಮನ್ಮಥ ಕಾರಗೆ ಕಾಡಿಗೆ ತಿದ್ದಿ ಜಗದಿ ಸಾಟಿ ಕಾಣದೆ ಲಕ್ಷ್ಮಿ ಸೃಷ್ಟಿ ಬೊಟ್ಟನು ಇಟ್ಟು. ದಿಟ್ಟ ಪ್ರಸನ್ನ ವೆಂಕಟ ವಿಠಲ ಮೂರ್ತಿಗೆ ದಿಟ್ಟ ಪ್ರಸನ್ನ ವೆಂಕಟ ವಿಠಲ ಮೂರ್ತಿಗೆ ಪಟ್ಟದ ರಾಣಿ ಲಕುಮಿ ನಿಟ್ಟಿಸಿ ನೋಡುತ್ತಲಿ. ದಿಟ್ಟ ಪ್ರಸನ್ನ ವೆಂಕಟ ವಿಠಲ ಮೂರ್ತಿಗೆ ಪಟ್ಟದ ರಾಣಿ ಲಕುಮಿ ನಿಟ್ಟಿಸಿ ನೋಡುತ್ತಲಿ. ಅಲಂಕರಿಸಿದಳು ತಾನು ಶ್ರೀಹರಿಗೆ ಜಲಜ ಸಂಭವನ ಪೆತ್ತ ಚಾರು ಶಿಖಾಮಣಿಗೆ. ಅಲಂಕರಿಸಿದಳು ತಾನು ಶ್ರೀಹರಿಗೆ. ಮುಕುಟ ಮಂಡಿತ ತಿಲಕನ ಕಂಡೆ ಮಕರ ಕುಂಡಲ ಧಾರನ ಕಂಡೆ ಮುಖ ಚಲುವನ ಕಂಡೆ ಮುಂಗುರುಳನ ಕಂಡೆ ವಿಕಸಿತ ಚಕ್ಷುನಾಶಿಕ ವದನನ ಕಂಡೆ ಪ್ರಕಟಿತ ಕೌಸ್ತುಭ ಎಳೆ ತುಳಸಿ ಮೌಕ್ತಿಕಹಾರನ ಕಂಡೆ ಸಿರಿದೇವಿಯ ಕಂಡೆ ಸಂಕರುಷನನ ಕಂಡೆ ಚತುರ್ಭುಜನ ಕಂಡೆ ಪೊಕ್ಕಳ ಮಣಿಯ ಕಂಡೆ ವರವಸನನ ಕಂಡೆ ಸಕಲ ಭೂಷಣನ ಕಂಡೆ ಭಕುತ ಜನಕ್ಕೆ ವೇಗ ಮುಕುತಿಯವನ ಕಂಡೆ ಅಖಿಲ ಜೀವೇಶನ ಅನಂತ ವೇದೇಶನ ಶಿಖನಕ ಪರ್ಯಂತ ನಖ ಶಿಖವನು ಕಂಡೆ ಮುಖಜ ವಂದಿತ ಪಾದ ವಿಜಯ ವಿಠಲ ಕನಕಾಚಲ ತಿರುವೇಂಕಟೇಶ ತಿಮ್ಮನ ಕಂಡೆ. ಹನುಮಾಚಾರ್ಯರ ಸುಂದರವಾದ ಕೀರ್ತನೆ, ಎಲ್ಲರೂ ಭಜನೆ ಮಾಡೋಣ. ನಿಶ್ಚಲಾನಂದ ಮಂದಾರ ಮಕರಂದ ನೀ ನಾಮಂ ಮಧುರ ನೀ ರೂಪಂ ಮಧುರ
నీ సరస శృంగార కేళి మధురాతి మధురం స్వామి. ఏమొకో చిగురుట ధరమున ఎడనెడ కస్తూరి నిండెను భామిని విభునకు వ్రాసిన పత్రిక కాదు కదా. ఏమొకో చిగురుట ధరమున ఎడనెడ కస్తూరి నిండెను కలికి చకోరాక్షికి కడకన్నులు కెంపై తోచిన చెలువంబిప్పుడిదేమో చింతింపరి చెలులు నలున ప్రాణేశ్వరుపై నాటిన ఆ కొన చూపులు నలున ప్రాణేశ్వరుపై నాటిన ఆ కొన చూపులు నిలువున పెరుకగనంటిన నెత్తురు కాదు గదా. ఏమొకో చిగురుట ధరమున ఎడనెడ కస్తూరి నిండెను. జగడపు చనవుల జాజర సగినల మంచపు జాజర జగడపు చనవుల జాజర త్వరిత జం 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 కటకటకటం మొల్లలు తురుముల ముడిచిన బరువున మొల్లపు సరసపు మురితెమున జల్లన పుత్తొడి జారగపతిపై చల్లేరతివలు జాజర జగడపు చనవుల జాజర సగినల మంచపు జాజర జగడపు చనవుల జాజర భారపు కుచముల పై కడు సింగారము నెరపెడి గంధముడి చేరువ పతిపై చిందగ పడతులు సారెకు చల్లేరు జాజర జగడపు చనవుల జాజర సగినల మంచపు జాజర జగడపు చనవుల జాజర దత్తధిత్త జడుతాం కటకటకటం దత్తధిత్త జడు తదింతరగడతాం తదిత జడు తజను తదింత తద్దిం గణత తద్దిం గణత తరగడతరగడ పింకపు కూటమి పెనగెటి చెమటల పంకపు కూతల పరిమళము వెంకటపతిపై వెలదులు నించేరు సంకుమదమ్ముల జాజర జగడపు చనవుల జాజర సగినల మంచపు 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 జాజర జగడపు చనవుల జాజర జగడపు చనవుల జాజర జగడపు చనవుల జాజర. ಜಗತ್ತಿಗೆ ಮಾರ್ಗದರ್ಶಕನಾದ ಜಗನ್ನಾಥನು ಪುರೋಹಿತರ ಪ್ರಾರ್ಥನೆಯಂತೆ ಪುಣ್ಯಾಹ ವಾಚನ ಅಷ್ಟವರ್ಗ ಕುಲದೇವತಾ ಪೂಜಾದಿ ಶುಭ ಕಾರ್ಯಗಳನ್ನು ಸಾಂಗವಾಗಿ ನಿರ್ವಹಿಸುತ್ತಿರುವನು. तद्विष्णोः परमं पदकं सदा पश्यन्ति सूरयः दिवीव चक्षुरा ततम् तद्विप्रासो विपन्यवो
ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ. ವೇದಗಮ್ಯನು ವೇದೋಕ್ತ ಮಾರ್ಗದಿ, ವೇದಗಮ್ಯನು ವೇದೋಕ್ತ ಮಾರ್ಗದಿ, ವಿಧ ವಿಧ ವಿವಾಹ ಕರ್ಮಗಳ ಮಾಡಿದ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ. ಹಣ್ಣು ತಾಂಬೂಲ ಫಲ ಸುಣ್ಣ ಪೂಸಿದ ಕಲಶ, ಹಣ್ಣು ತಾಂಬೂಲ ಫಲ ಸುಣ್ಣ ಪೂಸಿದ ಕಲಶ, ಪುಣ್ಯಾಹ ವಾಚನೆಗೊಂಡ ಸುಮತ್ತರಃ ಪವಿತ್ರೇಣ ವಿತರ್ಷಣಿಃ ಯಃ ಪೋತಾ ಸ ಪುನಾತು ಮಾ ಪುನಂತು ಭಾದೇವ ಜನಾಃ. ಪುಣ್ಯಾಹ ವಾಚನೆಗೊಂಡ ಪೂರ್ಣಾನಂದಮಯನು, ಪುಣ್ಯಾಗ ವಾಚನೆಗೊಂಡ ಪೂರ್ಣಾನಂದಮಯನು, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿದೆ. ಬೆಟ್ಟದ ಹುತ್ತದ ಮೂಲದಿ ಅಷ್ಟವರ್ಗವ ಮಾಡ್ದ, ಬೆಟ್ಟದ ಹುತ್ತದ ಮೂಲರಿ ಅಷ್ಟವರ್ಗವ ಮಾಡ್ದ, ಬೆಟ್ಟದ ಹುತ್ತದ ಮೂಲರಿ ಅಷ್ಟವರ್ಗವ ಮಾಡ್ದ, ದಿಟ್ಟ ಪ್ರಸನ್ನ ವೆಂಕಟ ವಿಠ್ಠಲ ದೇವನು, ದಿಟ್ಟ ಪ್ರಸನ್ನ ವೆಂಕಟ ವಿಠ್ಠಲ ದೇವನು, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ. ವೇದಗಮ್ಯನು ವೇದೋಕ್ತ ಮಾರ್ಗದಿ, ವೇದಗಮ್ಯನು ವೇದೋಕ್ತ ಮಾರ್ಗದಿ, ವಿಧ ವಿಧ ವಿವಾಹ ಕರ್ಮಗಳ ಮಾಡಿದ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ, ವೈದಿಕರೆಲ್ಲ ವೇದ ಘೋಷ ಮಾಡುತ್ತಿರೆ. ಪುಣ್ಯಾಹ ವಾಚನಾದಿ ಮಂಗಳ ಕಾರ್ಯಗಳು ಮುಗಿದವು. ಶ್ರೀನಿವಾಸನ ಆಜ್ಞೆಯಂತೆ ಅಗ್ನಿದೇವನು ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿಸಿದನು. ಬ್ರಹ್ಮದೇವರು ಮಹಾನೈವೇದ್ಯ ಭೋಕ್ತನಾದ ಅಹೋಬಿಲ ನಾರಸಿಂಹನಿಗೆ ನೈವೇದ್ಯವನ್ನು ಸಮರ್ಪಿಸಿದರು. ಶ್ರೀನಿವಾಸನ ದಿವ್ಯ ಪ್ರಸಾದವನ್ನು ವ್ಯಾಪ್ತೋಪಾಸಕರಾದಂತಹ ದೇವತೆಗಳು, ಋಷಿಗಳು ಆನಂದದಿಂದ ಉಂಡು ತೃಪ್ತರಾದರು. ನಿತ್ಯ ತೃಪ್ತನಾದ ಶ್ರೀಹರಿ
ಬಂಧು ಮಿತ್ರ ಪರಿವಾರ ಸಹಿತನಾಗಿ ಭೋಜನ ಮಾಡಿದನು. ಭಗವಂತನಿಗೆ ಲಾಲಿ ಸೇವೆ ಆಗುತ್ತೆ. ಎಲ್ಲರೂ ಸುಂದರವಾದ ರಮಾದೇವಿಯು ಕನಕದಾಸರ ಶೇಷಪರ್ಯಂಕಶಾಯಿಯಾದ ಶ್ರೀನಿವಾಸನ ಪಾದ ಕಮಲಗಳನ್ನು ಭಯಭಕ್ತಿಗಳಿಂದ ತೊಡೆಯಲ್ಲಿಟ್ಟು ಒತ್ತುತ್ತಿರಲು ನಾರದರು ಮೃದು ಮಧುರವಾಗಿ ಸ್ವಾಮಿಗೆ ಲಾಲಿ ಸೇವೆಯನ್ನು ಸಲ್ಲಿಸುತ್ತಿರುವರು. ಕನಕದಾಸರ ಕೀರ್ತನೆ ಲಾಲಿ ಪಾವನ ಚರಣ. ಲಾಲಿ ಪಾವನ ಚರಣ ಲಾಲಿ ಅಘಹರಣ ಲಾಲಿ ಪಾವನ ಚರಣ ಲಾಲಿ ಅಘಹರಣ ಲಾಲಿ ವೆಂಕಟರಮಣ ಲಲಿತ ಕಲ್ಯಾಣ ಲಾಲಿ ವೆಂಕಟರಮಣ ಲಲಿತ ಕಲ್ಯಾಣ ಲಾಲಿ 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 ಲಾಲಿ. ವನಜಾಕ್ಷ ಮಾಧವ ವಸುದೇವತನಯ ವನಜಾಕ್ಷ ಮಾಧವ ವಸುದೇವತನಯ ಸನಕಾದಿ ಮುನಿವಂದ್ಯ ಸಾಧು ಜನಪ್ರಿಯ ವನಜಾಕ್ಷ ಮಾಧವ ವಸುದೇವತನಯ ಸನಕಾದಿ ಮುನಿವಂದ್ಯ ಸಾಧು ಜನಪ್ರಿಯ ಇನಕೋಟಿ ಶತ ತೇಜ ಮುನಿಕಲ್ಪ ಭೂಜ ಕನಕಾದ್ರಿ ನಿಲಯ ವೆಂಕಟರಾಯ ಲಾಲಿ 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 ಲಾಲಿ. ನರಮೃಗಾಕಾರಿ ಹಿರಣ್ಯಕನವೈರಿ ನರಮೃಗಾಕಾರಿ ಹಿರಣ್ಯಕನವೈರಿ ಕರಿರಾಜ ರಕ್ಷಕ ಕಾರುಣ್ಯಮೂರ್ತಿ ನರಮೃಗಾಕಾರಿ ಹಿರಣ್ಯಕನವೈರಿ ಕರಿರಾಜ ರಕ್ಷಕ ಕಾರುಣ್ಯಮೂರ್ತಿ ಹರಿ ಆದಿಕೇಶವ ಗುರು ಅಪ್ರಮೇಯ ಸಿರಿಧರ ಶೇಷಗಿರಿ ವರತಿಂ ವರಾಯ
ಹರೇ ಹರೇ. ಮಹಾಲಕ್ಷ್ಮಿಯು ನಾರಾಯಣನ ನಿಯತ ಪತ್ನಿ, ನಿತ್ಯ ಮುಕ್ತಳು. ಶ್ರೀಹರಿಗೆ ಸೇವೆ ಸಲ್ಲಿಸುವಲ್ಲಿ ಶ್ರೀದೇವಿಗೆ ಸಮರಾದ ಸೇವಕರಿಲ್ಲ. ನಂದನ ಕಂದ ಮುಕುಂದನ ಸೇವೆಗಾಗಿ ಶ್ರೀದೇವಿಯು ಪದ್ಮಾವತಿಯಾಗಿ ಅವತರಿಸಿರುವಳು. ವಿಳಂಬಿನಾಮ ಸಂವತ್ಸರ ವೈಶಾಖ ಶುದ್ಧ ನವಮಿ ಗುರುವಾರದಂದು ಪದ್ಮಾವತಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಗಳು ಪ್ರಾರಂಭವಾದವು. ಆಕಾಶರಾಜನ ಅರಮನೆಯಲ್ಲಿ ಸುಹಾಸಿನಿಯರು ಹಾಡಿ ಕುಣಿಯುತ್ತಾ ಪದ್ಮಾವತಿಯನ್ನು ಹಸೆಮಣೆಗೆ ಕರೆಯುತ್ತಿರುವರು. ಜಗನ್ಮಾತೆ ತಾಯಿ ಪದ್ಮಾವತಿ ಅವರಿಗೆ ಹಸೆಮಣೆ ಬರ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯಿಂದ ಅಮ್ಮನವ್ರನ್ನ ಬರಮಾಡ್ಕೊಳ್ಳೋಣ. ಹರೇ, ಸುಂದರವಾದ ದೇವರ ನಾಮ. ಹರೇ, ಕೂತ್ಕೋಬೇಕಲ್ಲ, ಕೂತ್ಕೋಬೇಕು. ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರಿ ಬಾರಿಗೂ ಶುಭ ಕೋರನ ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಲೋಕ ಮಾತೆಯ ನೀನು, ನಿನ್ನ ತೋಕನಲ್ಲವೇ ನಾನು. ಲೋಕ ಮಾತೆಯ ನೀನು, ನಿನ್ನ ತೋಕನಲ್ಲವೇ ನಾನು. ಆಕಳು ಕರುವನು ಸ್ವೀಕರಿಸುವ ಪರಿ, ಆಕಳು ಕರುವನು ಸ್ವೀಕರಿಸುವ ಪರಿ, ನಿ ಕರುಣದಿ ಕಾಲ್ ಹಾಕೆ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಕಡೆಗೆ ನಮ್ಮ ನಿವಾಸ ನಿನ್ನೊಡೆಯ ಅನಂತಾತ್ರೀಶ. ಕಡೆಗೆ ನಮ್ಮ ನಿವಾಸ ನಿನ್ನೊಡೆಯ ಅನಂತಾತ್ರೀಶ. ಒಡೆಯನಿದ್ದಲ್ಲಿಗೆ ಮಾಡದಿನಿ ಬಾಹೋದು, ಒಡೆಯನಿದ್ದಲ್ಲಿಗೆ ಮಾಡದಿನಿ ಬಾಹೋದು, ರೂಢಿಗುಚಿತವಿದು ನಡಿ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರಿ ಬಾರಿಗೂ ಶುಭ ಕೋರೆ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ. ಕರವೀರ ನಿವಾಸಿನಿ ಸಿರಿಯೇ, ಕರವೀರ ನಿವಾಸಿನಿ ಸಿರಿಯೇ. ಪದ್ಮಾವತಿಗೆ ಸಖಿಯರು ಆರತಿಯನ್ನು ಬೆಳಗುತ್ತಿರುವರು. ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ. ಹರೇ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ, ಆರತಿಯ ಬೆಳಗಿರೆ ಮಾರ ಜನನಿ ಲಕ್ಷ್ಮಿಗೆ. ಆರತಿಯ ಬೆಳಗಿರೆ
ಕಮಲಗಳ ಸತತ ಸೇವನೆಯಿಂದ ಪವಿತ್ರಳಾದ ಪದ್ಮಾವತಿಯ ಕರ ಪಲ್ಲವಗಳಿಗೆ ಸಖಿಯರು ಬಳೆಗಳನ್ನು ತೊಡಿಸುತ್ತಿರುವರು. ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವಿಗೆ, ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವ ದೇವನ ರಾಣಿಗೆ, ಶೀಲ ಮನಸ್ಸಿನಿಂದ ಸಮಾಜ ಗಮನಿಗೆ, ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವಿಗೆ, ಬಳೆಯನಿಕ್ಕಿದರು ಭೂದೇವಿಗೆ. ಸತ್ಯದೇವನ ದಿವ್ಯ ಪಾದ ಕಮಲವನ್ನು ಎತ್ತಿ ತೊಳೆಯೋಳಿಟ್ಟು ಬಲು ಪ್ರೇಮದಿ, ಸತ್ಯದೇವನ ದಿವ್ಯ ಪಾದ ಕಮಲವನ್ನು ಎತ್ತಿ ತೊಳೆಯೋಳಿಟ್ಟು ಬಲು ಪ್ರೇಮದಿ, ಚಿತ್ತದಿ ನಲಿಯುತ ಶ್ರೀನಿವಾಸನ ಪಾಡಿ, ನಿತ್ಯ ಸೇವಿಪ ಶ್ರೀ ದುರ್ಗೆ ಕರಗಳಿಗೆ, ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವಿಗೆ, ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವಿಗೆ, ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿದರು ಶ್ರೀದೇವಿಗೆ, ಬಳೆಯನಿಕ್ಕಿದರು ಭೂದೇವಿಗೆ, ಬಳೆಯನಿಕ್ಕಿ. ಪದ್ಮಾವತಿಯು ಸುಮಂಗಲೆಯರಿಂದ ಕೂಡಿ ಗೋವಿಂದನ ಗುಣಗಳನ್ನು ಗಾನ ಮಾಡುತ್ತಾ ಬೀಸುವ ಕಲ್ಲು ಒರಳುಗಳಿಗೆ ಪೂಜೆಯನ್ನು ನಿರ್ವಹಿಸುತ್ತಿರುವಳು. ಅರೆ ಸ್ವಲ್ಪ ಕ್ಲೋಸ್ ಕ್ಲೋಸ್. ಅರೆ ಅರ್ಶನ ಕುಟ್ಟುವ ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಚಪ್ಪಾಳೆಯಿಂದ, ಇಲ್ಲಿ ಒಂದು ಚಪ್ಪಾಳೆ ನೀವು ಹಾಕಬಾರದು. ನಮ್ಮ ಹರಿನಾಮ ಸಂಕೀರ್ತನಲ್ಲಿ ನೀವು ಹಾಕಿದ್ರೆ ಇಲ್ಲಿ ಬಂದು ಅರ್ಶನ ಕುಟ್ಟಷ್ಟೇ ಪುಣ್ಯ ನಿಮ್ಗೆಲ್ಲರಿಗೂ. ಅರೆ ಎಲ್ಲ ಮುತ್ತೈದರು ಇವಾಗ ಜಗನ್ಮಾತೆ ಮಹಾಲಕ್ಷ್ಮಿಗೆ ಅರ್ಶನವನ್ನ ಕುಟ್ತಾ ಇದ್ದಾರೆ ಈಗ. ಅರೆ ಸುವಿ ಅರೆ ಅರೆ ಶ್ರೀಕೃಷ್ಣನ ಸುಖ್ಯಂದು ಪಾಡಿ ರಕ್ಷಿಪಸುವೆ, ಸುಖ್ಯಂದು ಪಾಡಿ ರಕ್ಷಿಪಸುವೆ, ಸುವಿ ಕೈಡಬ ಹರಿಸುವೆ, ಚಣೂರಧರಿಸುವೆ, ಮಲ್ಲ ಮುಷ್ಟಿಕಾರ ವೈರಿ ಶ್ರೀಕೃಷ್ಣನ ಸುಖ್ಯಂದು ಪಾಡಿ ರಕ್ಷಿಪಸುವೆ, ಸುಖ್ಯಂದು ಪಾಡಿ ರಕ್ಷಿಪಸುವೆ. ಸುವಿ ಸುವಿ ಅರೆ ನಾಟ್ಯ ಬರಬಾರ್ದು, ಬರಬೇಕು. ಅರೆ ಶಿಶು ಕೃಷ್ಣ ಅಜೇನ ಪರಶು ಪುತ್ರ, ವಿಶ್ವ ಬೀಜವ ಪೊತ್ತ ಗೇರೆ ಪೊತ್ತ ಧರೆ ಪೊತ್ತ, ಶಿಶು ಕೃಷ್ಣ ಅಜೇನ ಪರಶು ಪುತ್ರ, ಶಿಶು ಕೃಷ್ಣ ಅಜೇನ ಪರಶು ಧನು ಪೊತ್ತ ಗಮ ಪೊತ್ತ ದಿಗ್ವಾಸನ ಇಂಟಿಯ ಪೊತ್ತ, ಸುವಿ 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 ಕೈಡವ ಹರಿಸುವಿ, ಚಡೂರಧರಿ ಸುವಿ ಮಲ್ಲ ಮುಷ್ಟಿಕಾರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವಿ, ಸುವ್ಯಂದು ಪಾಡಿ ರಕ್ಷಿಪಸುವಿ.
ಜಗನ್ಮಾತೆಗೆ ಅರೇ ಕ್ಷತ್ರಿಯ ರಾಕ್ಷಸರಾಗೆದ್ದ ಶ್ರುತಿ ಗೆದ್ದ ವನ ಗೆದ್ದ ಮೃತ ಗೆದ್ದ ಸತಿ ಗೆದ್ದ ದಿತಿಜ ಬಲಿ ಕ್ಷತ್ರಿಯ ರಾಕ್ಷಸರಾಗೆದ್ದ ದಿತಿಜ ಬಲಿ ಕ್ಷತ್ರಿಯ ರಾಕ್ಷಸರಾಗೆದ್ದ ಅಲರಾಗೆದ್ದ ಪಾತಿವ್ರತೆ ಅಧರ್ಮಿಗಳಾಗೆದ್ದ ಸುವಿ 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 ಕೈಡವ ಹರಿಸುವಿ ಚಡೂರದಾರಿ ಸುವಿ ಮಲ್ಲ ಮುಷ್ಟಿಕಾರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವಿ ಸುವಿ ಅರೇ ಕುವರೇಂದ್ರ ವಿಪ್ರ ಮಾರ್ಗೆರಡಿಲ್ಲ ಕೃಷ್ಣ ಪ್ರಸನ್ನ ವೆಂಕಟ ಯೋಗಿ ಕೃಪೆಗೆ ಕಡೆಯಿಲ್ಲ ಸುವಿ 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 ಕೈಡವ ಹರಿಸುವಿ ಚಣೂರದಾರಿ ಸುಂಪಿ ಮಲ್ಲ ಮುಷ್ಟಿಕರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವಿ ಕೈಡವ ಹರಿಸುವಿ ಚಡೂರದಾರಿ ಸುವ್ವಿ ಮಲ್ಲ ಮುಷ್ಟಿಕರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಸಮಯ ಸಾಯಂಕಾಲ. ಆಕಾಶರಾಜನು ಪತ್ನಿ ಧರಣೀದೇವಿ ಪುತ್ರಿ ಪದ್ಮಾವತಿಯರಿಂದ ಕೂಡಿ ಶ್ರೀನಿವಾಸನಿಗೆ ಸ್ವಾಗತ ಬಯಸಲು ಸಿದ್ಧನಾದನು. ಭಕುತರಿಗಾಗಿ ವೈಕುಂಠವನ್ನು ಬಿಡುವ ಭಕ್ತ ಬಂಧು ಶ್ರೀನಿವಾಸ ಆಕಾಶರಾಜನ ಪಟ್ಟಣದ ಪ್ರಧಾನ ದ್ವಾರದ ಬಳಿಗೆ ಬಂದನು. ಗರುಡಾರೂಢನಾಗಿ ಬಂದ ಗೋವಿಂದನನ್ನು ಕಂಡು ಆಕಾಶರಾಜನ ಮನ ಉಬ್ಬಿತು, ಕಂಠ ಗದ್ಗದಿತವಾಯಿತು, ಆನಂದಾಶ್ರುಗಳು ಹರಿದವು. ಆಕಾಶರಾಜನ ಭಕ್ತಿಭಾವವು ಶಬ್ದ ರೂಪದಿಂದ ಹೊರಹೊಮ್ಮಿತು. ಆವಾವ ಜನುಮಂಗಳು ಬಂದರಾದಡೆ ನಿನ್ನ ಸೇವೆಯೊಳಗಿಪ್ಪ ಜ್ಞಾನವೇ ಪಾಲಿಪುದು. ಹೂವು ಫಲಮಿಕ್ಕ ದ್ರವ್ಯಗಳಿಂದಲೇ ದೇವಾ ನಿನ್ನ ಪದಕ್ಕೆ ಸಲ್ಲುವಂತೆ ಮಾಡಿ ಪಾವನ ಮಾಡುವುದು ಪತಿತನ ಉದ್ಧರಿಸಿ ಶ್ರೀವರ ತಿರುವೇಂಗಳ ವಿಜಯ ವಿಠಲ ಕೃಷ್ಣ ವಿಜಯ ವಿಠಲ ಕೃಷ್ಣ ಕಾವ ಕರುಣಾನಿಧಿ ನೀಲಗಿರಿಯ ವಾಸ ಕಾವ ಕರುಣಾನಿಧಿ ನೀಲಗಿರಿಯ ವಾಸ.
ಬಾಬಾ ಜಗದೋದ್ಧಾರ. ಬಾಬಾ ಭಕ್ತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಬಾಬಾ ಭಕ್ತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ವೆಂಕಟಾಚಲ ವಿಹಾರ. ಬಾಬಾ ಅನೇಕಾವತಾರ, ಬಾಬಾ ಅನೇಕಾವತಾರ, ಬಾಬಾ ಅನೇಕಾವತಾರ. ದಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ, ದಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ. ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ, ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ. ಪಕ್ಷಿವಾಹನ ಪೂರ್ಣ ಲಕ್ಷಣ ಸರ್ವೇಶ, ಪಕ್ಷಿವಾಹನ ಪೂರ್ಣ ಲಕ್ಷಣ ಸರ್ವೇಶ. ಮೋಕ್ಷದಾಯಕ ಪಾಂಡವ ಪಕ್ಷ, ಮೋಕ್ಷದಾಯಕ ಪಾಂಡವ ಪಕ್ಷ. ಅಕ್ಷಯವಂತ ಸೂಕ್ಷ್ಮಾಂಬರವಾಸ, ಅಕ್ಷಯವಂತ ಸೂಕ್ಷ್ಮಾಂಬರವಾಸಾಧ್ಯಕ್ಷ ಪ್ರತ್ಯಕ್ಷಾದಿ ದೈವ. ಅಕ್ಷತ ನಾರೇರ ತೀಕ್ಷಣದಲ್ಲಿ ತಂದ, ಅಕ್ಷತ ನಾರೇರ ತೀಕ್ಷಣದಲ್ಲಿ ತಂದ. ಅಕ್ಷರ ಪುರುಷ ಗೋವಿಂದ, ಅಕ್ಷರ ಪುರುಷ ಗೋವಿಂದ. ಬಾಬಾ ಭಕ್ತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಭಕ್ತಾವತಾರದ ಹರಿಯೇ ಘನ ಸಿರಿಯೇ, ಮತ್ತೊಬ್ಬರನು ಹೀಗೆ ಕರಿಯೇ. ಭಕ್ತಾವತಾರದ ಹರಿಯೇ ಘನ ಸಿರಿಯೇ, ಮತ್ತೊಬ್ಬರನು ಹೀಗೆ ಕರಿಯೇ. ವೃದ್ಧರ ಸಂಗಡ ತಿರುಗುವ ಮರಿಯೇ, ಎನ್ ಹತ್ತಿಲಿ ಆಡುವ ದೊರೆಯೇ. ವೃದ್ಧರ ಸಂಗಡ ತಿರುಗುವ ಮರಿಯೇ, ಎನ್ ಹತ್ತಿಲಿ ಆಡುವ ದೊರೆಯೇ. ಚಿತ್ತದೊಲ್ಲಭನಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ. ಚಿತ್ತದೊಲ್ಲಭನಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ. ಅತ್ತಿತ್ತ ಪೋಗದೆ ಸಾಗಿ ಬರುವುದು, ಅತ್ತಿತ್ತ ಪೋಗದೆ ಸಾಗಿ ಬರುವುದನ್ನೆತ್ತಲು ವೆಂಕಟ ದೊರೆಯೇ. ಬಾಬಾ ಭಕ್ತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ಅನೇಕಾವತಾರ, ಬಾಬಾ ಅನೇಕಾವತಾರ. ಬಾಬಾ ಭಕ್ತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಬಾಬಾ ಜಗದೋದ್ಧಾರ, ಬಾಬಾ
ಒಡಲ ನೆಳನಂದದಲ್ಲಿ ಭಕ್ತರನ್ನನುಸರಿಸಿ ತಿರುಗುವ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಕಾಲಿಟ್ಟನು. ಬೃಹಸ್ಪತ್ಯಾಚಾರ್ಯರು ಆಕಾಶ ರಾಜನಿಂದ ಕನ್ಯಾದಾನ ಸಂಕಲ್ಪವನ್ನು ಮಾಡಿಸುತ್ತಿರುವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಖಿಲಾಂಡಮಾನಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀಮನ್ನಾರಾಯಣಸ್ಯ ಅಚಿಂತ್ಯಾದ್ಭುತಶಕ್ತ್ಯಾ ಪ್ರಿಯಮಾಣಸ್ಯ ಅವ್ಯಕ್ತಾದಿನವಾವರಣಯುಕ್ತಸ್ಯ ಬ್ರಹ್ಮಾಂಡ ಮಧ್ಯೆ ಅತಲ ವಿತಲ ಪಾತಾಲಾದಿ ಸಪ್ತಲೋಕಾನಾಂ ಉಪರಿತಲೆ ಸತ್ಯಾದಿಲೋಕಾನಾಂ ಅಧೋಭಾಗೆ ಆದಿಶೇಷಸ್ಯ ಸಹಸ್ರಫಣಾಮಂಡಲಮಂಡಿತೆ ಇಂದ್ರಾದ್ಯಷ್ಟದಿಕ್ಪಾಲಕ ಪರಿಪಾಲಿತೆ ಲೋಕಾಲೋಕಮಾನಸೋತ್ತರಾದಿ ಮಹಾನಗಾಧಿಷ್ಠಿತೆ ಶ್ರೀರಾಮಚಂದ್ರಾದಿ ಮಹಾರಾಜೇ ಪರಿಪಾಲಿತೆ ಹರಿಶ್ಚಂದ್ರಾದಿ ಚಕ್ರವರ್ತಿಷ್ಠಿತೆ ಗಂಗಾ ಗೋದಾವರ್ಯಾದ್ಯನೇಕ ಪುಣ್ಯ ನದಿ ಪವಿತ್ರಿತೆ ಅಯೋಧ್ಯಾ ಮಧುರಾ ಮಾಯಾದಿ ಪುಣ್ಯಪುರಿ ವಿರಾಜಿತೆ ಸ್ವಾಮಿ ಪುಷ್ಕರಿಣ್ಯಾದಿ ಪುಣ್ಯತೀರ್ಥ ವಿರಾಜಿತೆ ಜಂಬೋ ವೃಕ್ಷಾಮಲ್ಯಾದಿ ಸಪ್ತದ್ವೀಪ ವಿರಾಜಿತೆ ಇಂದ್ರಕಶೇನು ಭಾರತಾದಿ ನವಮರ್ಷ ವಿಶಿಷ್ಟೆ ಕೆಂಪುರುಷ ಇಲಾವೃತಾದಿ ನವಖಂಡ ಮಂಡಿತೆ ಪಂಚಾಶತ್ಕೋಟಿ ವಿಸ್ತೀರ್ಣ ಭೂಮಂಡಲೆ ಲಕ್ಷ ಯೋಜನ ವಿಸ್ತೀರ್ಣೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೇ ದೇಶೆ ಗೋದಾವರ್ಯಾಃ ಜಂಗಿಣೇ ತೀರೆ ಕಲಿಯುಗ ವೈಕುಂಠಾತ್ಮಕೆ ಶ್ರೀ ವೆಂಕಟಾಚಲ ಕ್ಷೇತ್ರೇ ಕೃಪಯಾ ಭಗವದ್ದತೆ ಶೋಭನೆ ಗೃಹೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪದಾರ್ಥೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಶ್ರೀಮದ್ವಿಷ್ಣೋಃ ಮತ್ಸ್ಯಗೋರ್ವರಾಹನಾರಸಿಂಹವಾಮನ ಭಾರ್ಗವರಾಮಕೃಷ್ಣಬುದ್ಧಕಲ್ಕಿದಶಾವತಾರಾಣಾಂ ಮಧ್ಯೆ ಪರಿಗಣಿತನವಸಂಖ್ಯಾತಭೂತಾವತಾರೆ ಶಾಲಿವಾಹನಶಕೆ ಇದಾनीन्तनाष्टाविंशन्महायुगे कृतक्रेतद्वापरयुगेषु गतेषु तत्सु द्वात्रिंशत्सहस्रान्वितचतुर्लक्षाब्दे कलियुगे प्रथमपादे वर्तमानव्यावहारिकशान्तभावेन विलम्बिनाम संवत्सरे उत्तरायणे वसन्तऋतौ वैशाखमासे शुक्लपक्षे दशम्यां तिथौ भृगुवासरयुक्तायां शुभनक्षत्र शुभयोग शुभकर्ण एवं गुणविशेषण विशिष्टायां शुभमुहूर्ते शुभलग्ने ब्रह्मादि समस्त देवतानां तथा वशिष्ठविश्वामित्रादि ब्रह्मर्षीणां सन्निधौ पूर्वन्तर्गतभारती रमणक्षिप्रान्तर्गत श्रीलक्ष्मीनारायण प्रेरणया श्रीलक्ष्मीनारायण प्रीत्यर्थं सारङ्गत कन्यादानमहं करिष्ये. ವಸಿಷ್ಠರ ಆದೇಶದಂತೆ ಧರಣೀದೇವಿಯು ಸುವರ್ಣ ಕಲಶದಿಂದ ನೀರೆರೆಯುತ್ತಿರಲು ಆಕಾಶರಾಜನು ಗಂಗಾಜನಕನಾದ ಶ್ರೀನಿವಾಸನ ಅಪ್ರಾಕೃತ ಪಾದಪದ್ಮಗಳನ್ನು ಭಕ್ತಿಯಿಂದ ತೊಳೆಯುತ್ತಿರುವನು. ಲಕ್ಷ್ಮೀನಾಯಕ ಸಾರ್ವಭೌಮನೆ ಪಕ್ಷಿವಾಹನ ಪರಮ ಪುರುಷನೇ ಮೋಕ್ಷದಾಯಕ ಪ್ರಾಣಜನಕನೇ
ಅಲಕ್ಷ್ಯ ಮಾಡದೆ ಕೊಂದೆಯೋ ಶೇಷ ಗಿರಿವಾಸ ಶೇಷ ಗಿರಿವಾಸ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರೇ ಭಗವಂತನ ಪಾದ ತೊಳೆಯುವ ಸುಂದರವಾದ ಕಾರ್ಯಕ್ರಮ. ಜಗನ್ನಾಥ ಜಗದೊಡೆಯ ಶ್ರೀನಿವಾಸ ನಿಮ್ಮ ಮನೆ ಬಾಗಿಲಿಗೆ ಬಂದಿಯ ಎಲ್ಲ ನಾಗರಿಕರೆಲ್ಲರೂ ಒಂದು ಪಾದ ತೊಳಿತಾರೆ. ರಂಗನಾಥನ ಹರೇ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಸಾಕು ಸಾಕು. ಹರೇ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖಾ ಅಂಕಿತ ಪಾದವ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖಾ ಅಂಕಿತ ಪಾದವ ಹರೇ ಪಂಕಜಾಸನ ಹೃದಯದಲ್ಲಿ ನಲಿಯುವ ಪಾದವ ಪಂಕಜಾಸನ ಹೃದಯದಲ್ಲಿ ನಲಿಯುವ ಪಾದವ ಸಂಕಟ ಹರಣ ವೆಂಕಟೇಶನ ದಿವ್ಯ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿದ್ದ ಶಕಟಾಸುರನ ಒದ್ದ ಪಾದವ ಗೋವಿಂದ ಹರಿ ಗೋವಿಂದ. ಹರೇ ಗೋವಿಂದ ಹರಿ ಗೋವಿಂದ ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿದ್ದ ಶಕಟಾಸುರನ ಒದ್ದ ಪಾದವ ಹರೇ ಅಂಡಜ ಹನುಮರ ಭುಜದೊಳುಪುವ ಅಂದದ ಪಾದವ ಅಂಡಜ ಹನುಮರ ಭುಜದೊಳುಪುವ ಅಂದದ ಪಾದವ ಕಂಡನೆ ಶ್ರೀರಂಗ ವಿಠಲನ ದಿವ್ಯ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಸ್ವರೂಪಭೂತ ದಿವ್ಯಾಭರಣ ಶೋಭಿತನು ಭಕ್ತ ಪರಾಧೀನನೂ ಆದ ಶ್ರೀನಿವಾಸನಿಗೆ ಆಕಾಶರಾಜನು ವಿವಿಧಾಭರಣಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿರುವನು.
ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ವರದಕ್ಷಿಣೆಯ ಕೋಟಿ ರಾಮನಿಷ್ಕಗಳನಿತ್ತ ವರದಕ್ಷಿಣೆಯ ಕೋಟಿ ರಾಮನಿಷ್ಕಗಳನಿತ್ತ ವರಹೇಮ ಶತಭಾರ ಮಕುಟವನು ಇತ್ತ ವರಹೇಮ ಶತಭಾರ ಮಕುಟವನು ಇತ್ತ ಪರಿಪರಿ ರತ್ನಮಯ ಪಟ್ಟೆ ಉಡುದಾರವಿತ್ತ ಪರಿಪರಿ ರತ್ನಮಯ ಪಟ್ಟೆ ಉಡುದಾರವಿತ್ತ ಕೊರಳಿಗದ್ಭುತ ಕಂಠಿ ಹಾರ ಪದಕವನಿತ್ತ ಕೊರಳಿಗದ್ಭುತ ಕಂಠಿ ಹಾರ ಪದಕವನಿತ್ತ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಕರಕೆ ಕಂಕಣ ದಿವ್ಯ ಸರಿಗೆ ಮುತ್ತಿನ ಮಾಲೆ ಕರಕೆ ಕಂಕಣ ದಿವ್ಯ ಸರಿಗೆ ಮುತ್ತಿನ ಮಾಲೆ ಹರಳಿಟ್ಟ ಬೆರಳುಂಗುರಗಳನ್ನು ಇತ್ತ ಹರಳಿಟ್ಟ ಬೆರಳುಂಗುರಗಳನ್ನು ಇತ್ತ ವರಬಾಗು ಪೂರಿ ಕರ್ಣ ಕುಂಡಲ ಚೌಕಳಿ ವರಬಾಗು ಪೂರಿ ಕರ್ಣ ಕುಂಡಲ ಚೌಕಳಿ ಮರಕತ ಮಣಿ ಬಾವುಲಿಯ ಸಿರಿವರಗೆ ಇತ್ತ ಮರಕತ ಮಣಿ ಬಾವುಲಿಯ ಸಿರಿವರಗೆ ಇತ್ತ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಭೂಮಿ ಸ್ವರ್ಣ ಸಾಲಿಗ್ರಾಮ ಸ್ತೋಮಗಳನ್ನು ಇತ್ತ ಭೂಮಿ ಸ್ವರ್ಣ ಸಾಲಿಗ್ರಾಮ ಸ್ತೋಮಗಳನ್ನು ಇತ್ತ ಹೇಮ ಖಚಿತ ಶುಭಧಾಮವನು ಇತ್ತ ಹೇಮ ಖಚಿತ ಶುಭಧಾಮವನು ಇತ್ತ ವ್ಯೋಮ ನದಿಯ ತಂದೆ ವೆಂಕಟೇಶ ವಿಠಲಗೆ ವ್ಯೋಮ ನದಿಯ ತಂದೆ ವೆಂಕಟೇಶ ವಿಠಲಗೆ ಭೂಮಿ ಪಾಲಕ ತಮ್ಮ ಪ್ರೇಮ ಸುತೆಯ ಪತಿಗೆ ಭೂಮಿ ಪಾಲಕ ತಮ್ಮ ಪ್ರೇಮ ಸುತೆಯ ಪತಿಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀ ಭೂದೇವಿ ಅರಸಗೆ ಶ್ರೀ ಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಗಮದನಿ ಸಗಸನಿ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಸಾಗಸನಿ ಜನಿದಾನಿದ ಮಾದನಿ ಇತ್ತನು ರಾಜನು ಒಡವೆ ವಸ್ತುಗಳನ್ನು
ಸಗಮದ ನಿಗ ಸನ್ನಿ ಗಸನಿ ದಮ ಸನ್ನಿ ಗಸನಿ ದಮ ಸನಿ ದಮಗ ಸಗಮದ ನಿಮ ಗಸ ಅಗಸನಿ ದಗಸ ಅಗಸನಿ ದಗಸನಿ ದಮ ಸಗಮದ ನಿಗಿತ್ತನು ರಾಜನ್ ಒಡವೆ ವಸ್ತುಗಳನ್ನು ತೀರ್ಥ ಜನಯ್ಯ ಶ್ರೀಭೂದೇವಿ ಅರಸಗೆ ಶ್ರೀಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಇತ್ತನು ರಾಜನು ಒಡವೆ ವಸ್ತುಗಳನ್ನು ಪುರೋಹಿತರ ಪ್ರಾರ್ಥನೆಯಂತೆ ಪದ್ಮಾವತಿಯು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಮೆಲ್ಲ ಮೆಲ್ಲನೆ ಕಲ್ಯಾಣ ಜಗನ್ಮಾತೆ ಮಹಾಲಕ್ಷ್ಮಿ ಮಂಟಪಕ್ಕೆ ಕೊಲ್ಲಾಪುರದಿಂದ ಬರ್ತಾ ಇದ್ರೆ ಸುಂದರವಾದ ದೇವರ ನಾಮದಿಂದ ಅಮ್ಮನವರನ್ನ ಬರಮಾಡಿಕೊಂಡು ಸ್ವಾಗತ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಿರುವರು. जय कोल्हापुर निलये भजदिष्टे तरविलये तव पादो हृदि कलये रत्नरचितवलये रत्नरचितवलये जय जय सागर जाते कुरु करुणामयि भीते जगदम्बा हृदयाते जीवति तव पोते जीवति तव पोते व्याघ्रपुरी वरनिलये व्यासपदार्पित हृदये कुरु करुणामयि सदये विविध निगमगेये विविध निगमगेये जय कोल्हापुर निलये भजदिष्टे तरविलये तव पादौ हृदि कलये रत्नरचितवलये रत्नरचितवलये ಕೊಲ್ಲಾಪುರದಿಂದ ಜಗನ್ಮಾತೆ ಮಹಾಲಕ್ಷ್ಮಿ ಬಂದು ಕೂತ್ಕೊಂಡಿದ್ದಾರೆ. ಇನ್ನು ತಿರುಚಾನೂರಿನಿಂದ ಪದ್ಮಾವತಿ ಅಮ್ಮನವರು ಬರಬೇಕು. ಸುಂದರವಾದ ದೇವರ ನಾಮ, ಪುರಂದರದಾಸರ ಕೀರ್ತನೆ, ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯಲ್ಲಿ ಹೇಳುತ್ತಕೊಂಡಂತ ಭಾಗ್ಯಜಾಲಕ್ಷ್ಮಿ ಬಾರಮ್ಮ, ಭಾಗ್ಯಜಾಲಕ್ಷ್ಮಿ ಎಲ್ಲರೂ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು ಎಲ್ಲರೂ. ಹರೇ ಶ್ರೀನಿವಾಸ, ಸಂಕೋಚ ಬೇಡ, ನಾಚಿಕೆ ಬೇಡ. ಜಗನ್ಮಾತೆ ಮಹಾಲಕ್ಷ್ಮಿ ತಾಯಿಯ ಪದ್ಮಾವತಿನ ಬರಮಾಡ್ಕೊಂತ ಇದ್ದೀರಾ. ಭಾಗ್ಯಜಾಲಕ್ಷ್ಮಿ ಬಾರಮ್ಮ, ಎಲ್ಲರೂ ಹೇಳಿ. ನಮ್ಮಮ್ಮ ನೀ ಸೌಭಾಗ್ಯ ಜಾಲಕ್ಷ್ಮಿ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯ ಜೋರಾಗಿ ಹೇಳ್ಬೇಕು ಎಲ್ಲರೂ. ಹರೇ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೊಂ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹರೇ ಹರೇ
ಗಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತ ಗಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲರೂ ಚಪ್ಪಾಳೆಯಿಂದ ಹರೇ ಜೋರಾಗಿ ಜಗನ್ಮಾತೆ ಮಹಾಲಕ್ಷ್ಮಿಗೆ ನನಗಲ್ಲ ಹರೇ. ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರಂದರ ವಿಠಲನ ರಾಣಿ ಚೊಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವಸಿಷ್ಠ ಬೃಹಸ್ಪತ್ಯಾಚಾರ್ಯರು ಅಂತಃಪಟವನ್ನು ಹಿಡಿದಿರಲು ಪದ್ಮಾವತಿಯು ಮಂದ ಗಮನೆಯಾಗಿ ಬಂದು ಕಲ್ಯಾಣ ವೇದಿಕೆಯನ್ನು ಅಲಂಕರಿಸಿದಳು. ವಸಿಷ್ಠಾದಿ ಮಹರ್ಷಿಗಳು ಶ್ರೀನಿವಾಸ ಪದ್ಮಾವತಿಯರ ಗೋತ್ರ ಪ್ರವರಗಳನ್ನು ಉಚ್ಚರಿಸುತ್ತಾ ದಯಮಾಡಿ ಎಲ್ಲರೂ ಎರಡು ಕೈಗಳನ್ನ ಜೋಡಣೆ ಮಾಡಿಕೊಂಡು ಪಠಿಸುತ್ತಿರುವ ಭಗವತ್ ಸ್ವಾಮಿ ಶ್ರೀನಿವಾಸ ಜಗನ್ಮಾತರು ಒಬ್ಬರನ್ನೊಬ್ಬರು ನೋಡ್ಕೊಂತಾರೆ. ಈಗ ದಯಮಾಡಿ ಎಲ್ಲರೂ ಎರಡು ಕೈಗಳನ್ನ ಜೋಡಣೆ ಮಾಡಿಕೊಂಡು ನಿಮ್ಮ ಮನದಿಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಅರೇ ಕೇಳಿದ್ದೆಲ್ಲ ಕೊಡಲ್ಲ ನಮ್ಮ ಸ್ವಾಮಿ ಜಗನ್ನಾಥ ಪ್ರಭು ಶ್ರೀನಿವಾಸ. ಶೂರಸೇನಪುತ್ರಾಯ ವಸುದೇವಸ್ಯ ಸುತಾಯ ಶ್ರೀ ವೆಂಕಟೇಶನಾಮ್ನೇ ವರಾಯ ಆತ್ರೇಯ ಆರ್ಚನಾದ ಶಾವಾಸ್ಯೇತಿ ತ್ರಿಧಾರಣೇನ ಪ್ರಪದಾನ್ವಿತ ಅತ್ರಿಗೋತ್ರಸ್ಯ ಸುವೀರಸ್ಯ ಪ್ರಪೌತ್ರೀಂ ಸುಧರ್ಮಣಃ ಪೌತ್ರೀಂ ಆಕಾಶಭೂಪतेः पुत्रीं पद्मावती नाम्नी कन्या चतुर्विध पुरुषार्थरूप फलप्रदानार्थं रहीशावो वयम् लक्ष्मीस्य परिग्रहत्वमर्हो सूनुग्वनित्वाण्डसः पौत्रश्चन्द्रविभूषणस्तुरगुरुश्रेष्ठशय्यासनः ब्रह्माण्डमन्दिरं सुरराजस्य प्रभो सेवकाः तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे तेऽङ्घ्रियुगं स्मरामि तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे तेऽङ्घ्रियुगं स्मरामि सर्वेष्टावलिङ्गमाः प्रतिदिनं कुर्वन्ति
तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीर्वदेते इन्द्रियं स्मरामि इंदिरारमण गोविंद 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 आपद्बान्धव अनाथरक्षक गोविंद गोविंद కమనీయం కడు రమణీయం శ్రీ వెంకటేశ్వర కళ్యాణం కమనీయం కడు రమణీయం శ్రీ వెంకటేశ్వర కళ్యాణం ఎదలోని సిరినేడు శ్రీదేవి కాగా పాలించు భువనం మెటూదేవిగా కమనీయం కడు రమణీయం శ్రీ వెంకటేశ్వర కళ్యాణం లగ్నమునంది మనసు లగ్నమయేట్టుగా చేకట్టవయ్యా ఇదిగో నీ దీక్షా కంకణం సిరులాలి వేడికి మరుల పూబోనికి కట్టవయ్య స్వామి దీక్షా కంకణం అది ఏ పెళ్లికి అంకురార్పణం కమనీయం కడు రమణీయం శ్రీ వెంకటేశ్వర కళ్యాణం అటుకులు తేనెయు కలిపి అనురాగము రంగరించి అటుకులు తేనెయు కలిపి అనురాగము రంగరించి పేరుగన్న పెరుమాళ్లకు పెదవి తీపి చేయరే అన్నుల మిన్నల ముద్దుకు నేడు అలమటించు స్వామి పెదవి తీపి చేయరే రెండు నిండు చందమామలు ఎదుటనున్న సమయం స్వామి ఉల్లమందు ఉప్పొంగెను ఉల్లాసపు సంద్రం తాళలేని తహతహలు తలపు దాటి తొంగి చూడ తనకు తాను జారిపోయే తెరచేలము తరలి తరలి తానే వచ్చేస్తు ముహూర్తపు ఆ శుభ సమయం ఇద్దరమ్మలు నీకు చెలిమి ఉన్నారయ్యా అప్పనయ్యనాడు అప్పగించేనయ్యా లోకాల కప్పడగు వెంకటాద్రీషుడా స్వామి లోకాల కప్పడగు వెంకటాద్రీషుడా లోకువా చేయకు ఇంటి ఇంతులను సృష్టి రక్షణలోనే దృష్టి సాగించక ఇష్ట సఖులను కూడా ఇంపుగా చూడవయ్యా ఇంపుగా చూడవయ్యా
ತನ್ನ ಅನುಗ್ರಹವೆಂಬ ಮಂಗಳ ಸೂತ್ರವನ್ನು ಕಟ್ಟುವ ಪ್ರಭು ಶ್ರೀನಿವಾಸನು ಭಾಮೆ ಪದ್ಮಾವತಿಯ ಕೊರಳಿಗೆ ಮಂಗಳ ಸೂತ್ರವನ್ನು ಕಟ್ಟುತ್ತಿರುವನು. ಧಾರಣೆ ಅದಾದ್ಮೇಲೆ ಲಾಭವಮ್ಮ ಯಾರು ಹೇಳಬಾರದು, ಕೂತ್ಕೊಳ್ಳಿ. ಎಲ್ಲರೂ ಕೂತಲೇ ಒಳ್ಳೆಯ ನಿಮ್ಮ ಚಪ್ಪಾಳೆಯಿಂದ ಈ ಸುಂದರವಾದ ಭಜನೆಯೊಂದಿಗೆ ನಾವೆಲ್ಲರೂ ಈಗ ಅಪ್ಪನ ಜಗನ್ನಾಥ ಜಗದೊಡೆಯ ಶ್ರೀನಿವಾಸ ಮಂಗಳಸೂತ್ರ ಧಾರಣೆಯನ್ನ ಜಗನ್ಮಾತೆಯರ ಮಹಾಲಕ್ಷ್ಮಿ ಪದ್ಮಾವತಿಯರ ಕೊಳ್ಳಿಗೆ ಕೊಡ್ತಾ ಇದ್ದಾರೆ. ಹರೇ ಎಲ್ಲರೂ ಹರೇ. ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ, ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ. ಗಟ್ಟಿ ಗಂಟು ಹಾಕಿದ ಚಿತ್ರವು ಪರಮೇಷ್ಠಿ ರುದ್ರಾರ್ಯರ ಸ್ತೋತ್ರವು, ಗಟ್ಟಿ ಗಂಟು ಹಾಕಿದ ಚಿತ್ರವು ಪರಮೇಷ್ಠಿ ರುದ್ರಾರ್ಯರ ಸ್ತೋತ್ರವು. ತಾನು ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ, ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ, ಬೆಟ್ಟದೊಡೆಯ ಜಗಜ್ಜಟ್ಟಿ ವೆಂಕಟರಮಣ, ಬೆಟ್ಟದೊಡೆಯ ಜಗಜ್ಜಟ್ಟಿ ವೆಂಕಟರಮಣ ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ, ದೇವ ಕಟ್ಟಿದ ಮಂಗಳ ಸೂತ್ರವ. ತುಂಬೂರು ನರದರ ಗಾನವು, ದಿವ್ಯರಂಭೆ ಊರ್ವಶಿಯರ ನಾಟ್ಯವು, ತುಂಬೂರು ನರದರ ಗಾನವು, ದಿವ್ಯರಂಭೆ ಊರ್ವಶಿಯರ ನಾಟ್ಯವು. ಅಲ್ಲಿ ತುಂಬಿದ ಸುರ ಮುನಿ ಕೂಟವು, ಮಹಾಸಂಭ್ರಮ ಸಭೆಯಲ್ಲಿ ಕಂಬು ಕಂದರನಿಗೆ, ಸಂಭ್ರಮ ಸಭೆಯಲ್ಲಿ ಕಂಬು ಕಂದರನಿಗೆ. ಅಂಬಾರವಾಣಿಯು ಜಯ ಜಯ ಜಯವೆನ್ನೆ, ಅಂಬಾರವಾಣಿಯು ಜಯ ಜಯ ಜಯವೆನ್ನೆ ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ, ದೇವ ಕಟ್ಟಿದ ಮಾಂಗಲ್ಯಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಮಾಂಗಲ್ಯ ಧಾರಣೆ ಆಗುತ್ತೆ. ಸ್ವಾಮಿಯವರು ಅಮ್ಮನಿಗೆ ಈಗ ಮಂಗಳಸೂತ್ರ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೂತಲಿಂದಲೇ ಚಪ್ಪಾಳೆ ಮೂಲಕ ನಮಸ್ಕಾರವನ್ನು ಮಾಡಿ ಅಮ್ಮನವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ, ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ, ಮಾವ ಕೊಟ್ಟ ಕನ್ಯಾಮಣಿ ಕಂಠದಿ ಅಂದು ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲ್, ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲ್. ಶಿಷ್ಟ ಪ್ರಸನ್ನ ವೆಂಕಟ ವಿಠಲನುಲಿದುತ, ಶಿಷ್ಟ ಪ್ರಸನ್ನ ವೆಂಕಟ ವಿಠಲನುಲಿದುತ ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ, 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 ದೇವ ಕಟ್ಟಿದ ಮಂಗಳ ಸೂತ್ರವ. ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ, ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ, ಮಾವ ಕೊಟ್ಟ ಕನ್ಯಾಮಣಿ ಕಂಠದಿ ಅಂದು ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲ್, ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲ್. ಶಿಷ್ಟ ಪ್ರಸನ್ನ ವೆಂಕಟ ವಿಠಲನುಲಿದುದ, ಶಿಷ್ಟ ಪ್ರಸನ್ನ ವೆಂಕಟ ವಿಠಲನುಲಿದುದ ಕಟ್ಟಿದ ದೇವ ಕಟ್ಟಿದ
ಹನ್ನಗೆರಗುವೆ ಪಕ್ಷಿ ವಾಹನ್ನನಿಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧು ವರರ ಶೋಭಾನೆ ಹಯವದನ ತಂದ ಪ್ರಿಯಳಾದ ಲಕುಮಿಗೆ ಜಯವಿತ್ತ ಕ್ಷೀರಾಂಬುದಿ ಎಲ್ಲಿ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲ ಅಲ್ಲಿ ಶೋಭಾನೆ ಶೋಭಾನವೆನ್ನಿರೆ ಸುರರೋಳು ಶುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರ ಪ್ರಿಯಗೆ ಶೋಭಾನೆ 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 ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಪುರಂದರ ವಿಠ್ಠಲರಾಯಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಪುರಂದರ ವಿಠ್ಠಲರಾಯಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ यस्ते मन्यो वेधद्वज्रसायक सह भोजः पुष्यति विश्वमानुषक सार्यामदा समार्यन्तया आयुजा सहस्कृतेन सह सा सहस्वता मन्युरिन्द्रो मन्युरेवासा देवो मन्युर्होता वरुणो जातवेदाः मन्यम् विष ईलते मानुषीर्या पाहि नो मन्यो तपसा सजोषाः अवीहि मन्यो तपसस्तवीः यान् तपसा युजाविजाहि शत्रूने अमित्रः वृत्रः दस्युः च विश्वावसोऽन्याभरात्कन्नाः हि मन्यो अभिभोजोजास्वयम्भोर्धामो अभिमातिशाहः विश्वदर्शनिस्सहो निस्सः वानस्मास्त्वजप्रदानातु धेहि अभागः सन्नपरेतो अस्मितभक्रत्वादविनश्च प्रजेतः तन्त्वा मन्यो अक्रतुर्जेहीडाहम् स्वातनोर्बालदेयाय मेहि अयन्ते अस्म्युपमे गर्वाङ् प्रादेतेन साहुरे विश्वधायः अन्यो वज्रन्नभिमामावृत्सहनाः पदस्योऽन्वितवोऽध्यापेः अभिप्रेहि दक्षिणतो भावामेधा वृत्राणि जङ्घना बभूरि जुहोमि ते तरुणम् मध्वो अग्रमुपावोपाम् सुप्रथमापि बावा तया मन्यो सरसामारुजन्तो हर्षमाणातो धृषितामारुत्वः दिग्वेश व आयुधा संसिषाना अभिप्रयम् तु नरो अग्निरूपाः अग्निरेव मन्योऽत्रिहृतः साहस्वते नानेर्नः सहुरे हूतयेधि
हत्वाय शत्रूर्विभाजस्त्ववेदवोजामिमानो विमुधो अनुदस्व सहस्रमन्यो अभिमातिमस्मे मृणन् प्रमृणन् प्रेहि दत्तोरे उग्रन्ते पाजो नन्वारो रद्रे पशीवसं नयसरेकजत्वाम् एको बहु नामासि मन्यवेडितो विषं विषये संसेदाधि अतर्तरत्वया युजा वयं जुमन्तं घोषं विजयाय कृण्महे विजयजगदिन्दायवानवब्रवो अस्माकं मन्यो अधिपाभावेह प्रियं ते नामातहुदे गुणेमति विद्वातमुत्संयदा बभूत आभोज्जातः जावज्जताय गतः विभर्ष विभूतमुत्तारम् तत्त्वानामन्योतः मेद्येति महाधनस्य पुनः संसृजे संदृष्टं धनमुभयं समाकृतमस्तभ्यं दत्तां वरुणस्य मन्युः श्रियं ददानाहृदायेषु दत्तावपराजितासो अपनिरायन्ताम् ಇಂದಿರಾರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹರಿದಾಸರು ಹೇಳಿದ್ದಾರೆ. ಆ ರೀತಿ ಇವತ್ತು ದೊಡ್ಡ ಪರ್ವದ ದಿನ. ಇಂತಹ ದೊಡ್ಡ ಪರ್ವದ ದಿನ ನಮ್ಮ ಅಪ್ಪ ಜಗದೊಡೆಯ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಪರಬ್ರಹ್ಮ ಪ್ರಭು ಶ್ರೀನಿವಾಸ ಇವತ್ತು ಕರದಲ್ಲಿಗೆ ಬರುವ, ಭಕ್ತರಲ್ಲಿಗೆ ಇರುವವರಿಗೆ ಓಡಿ ಬರುವ. ನೀವು ಯಾವಾಗ ಕೊಡ್ತಾನ್ರಿ ಸ್ವಾಮಿ ದರ್ಶನ ತಿರುಪತಿ ನಮ್ಮನ್ನು ಯಾವನ ಅವರೆಲ್ಲ ಶ್ರೀಮಂತರಿಗೆ ಮಾತ್ರ, ನಮ್ಮ ಹತ್ರ ಅವನು ಇಲ್ಲ ಸ್ವಾಮಿ, ಎಲ್ಲಿ ಅವನು ಬರೀ ದುಡ್ಡಿರೋನಿಗೆ ಅಂತ ಕೆಲವರೆಲ್ಲ ಮಾತಾಡೋದನ್ನು ಕೇಳಿದ್ದೀನಿ ನಾನು. ಅದೆಲ್ಲ ಹಾಗಲ್ಲ. ನಿಮ್ಮ ಅಂತರಂಗ ಭಕ್ತಿಯನ್ನು ಅಪ್ಪನ ಪಾದಗಳಿಗೆ ನೀವು ಇಟ್ಟಿದ್ದೇ ಆಯಿತು ಅಂತಂದರೆ ನಿಮ್ಮ ಮನೆಗೆ ಸ್ವಾಮಿ ಶ್ರೀನಿವಾಸ ಓಡಿ ಬರ್ತಾರೆ. ಅದಕ್ಕೆ ಇವತ್ತು ಈ ಕೈಕಾರ ಗ್ರಾಮದಲ್ಲಿ ಕಲ್ಯಾಣೋತ್ಸವ ನಡೆದಿರೋದೇನೆ ಇದು ಒಂದು ದೊಡ್ಡ, ನಾನು ಅದೊಂದು ಅದ್ಭುತ ಪವಾಡ ಅಂತಲೇ ಹೇಳ್ತೀನಿ ನಿಜವಾಗ್ಲೂ. ಇಲ್ಲಾಂದರೆ ಸಾಮಾನ್ಯವಾಗಿ ನಮ್ಮಪ್ಪ ಜಗನ್ನಾಥ ಪ್ರಭು ಬರೋದಿಲ್ಲ. ನಿನ್ನೆಯಿಂದ ನನ್ನ ಮಿತ್ರರು ಫೋನ್ ಮಾಡಿ ಹೇಳಿದ್ರು, ಯಾಕೆ ಹೋಗ್ತೀಯ, ಎಲ್ಲ ಬ್ಯಾನ್ ಮಾಡ್ಬಿಟ್ಟಾರೆ, ಎಲ್ಲೂ ಹೋಗಂಗಿಲ್ಲ, ನಿಮ್ಮ ಮನೇಲಿ ಮಲ್ಕೋ, ಸುಮ್ಮನೆ ಅವೆಲ್ಲ ಹೋಗ್ಬೇಡ, ಅರಿಸ್ತೋ ಅಂತ ಅಯ್ಯ ಭಾಳ ಹೇಳಿದೆ. ಹೇಳಿದೆ ಯಾಗಿದ್ದಾಗಲಿ ನಮ್ಮ ಅಪ್ಪನಿಗೋಸ್ಕರ ನಾನು ಹೋಗ್ತೀನಿ. ನನ್ನ ಜೊತೆ ಜಗನ್ನಾಥ ಪ್ರಭು ಶ್ರೀನಿವಾಸ ನನ್ನ ಜೊತೆ ಇರ್ಬೇಕಾದ್ರೆ ನಾನು ಯಾರಿಗೆ ಯಾಕೆ ಹೆದರಬೇಕಾಗಿದೆ? ಒಂದು, ನೀವು ಯಾವುದೋ ಕರೋನಾ ವೈರಸ್ ಯಾವುದೋ ದೇಶದಲ್ಲಿ ಆಯಿತು ಅಂದರೆ ನಾನು ಯಾಕಿಲ್ಲ ಅದ್ರ ಬಗ್ಗೆ ಚಿಂತೆ ಪಡಬೇಕಾಗಿದೆ. ಸತ್ಯ ಹೇಳ್ತೀನಿ, ನೀವು ಕೇಳಿಲಿ, ಎದೆ ತಟ್ಕೊಂಡು ಹೇಳ್ತೀನಿ. ಯಾವ ಪ್ರದೇಶದಲ್ಲಿ ಯಾವ ಜಾಗದಲ್ಲಿ ನಿತ್ಯ ಅಗ್ನಿಹೋತ್ರಗಳು ನಡೆಯುತ್ತೋ ಅಲ್ಲಿ ಯಾವ ದರಿದ್ರೂ ಬರೋದಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ಇಲ್ಲಿ ನಡೆದಿರೋದೇ, ಇವತ್ತು ನಮ್ಮ ಈ ಶ್ರೀನಿವಾಸ ಕಲ್ಯಾಣ ನಡೆದಿರೋದೇ ಇದಕ್ಕೆ ಸಾಕ್ಷಿ ಅಂತ ನಾನು ಹೇಳ್ತೀನಿ. ನಂದೇನದು ಸ್ವಾಮಿ ನಿಂದೆ ಇಲ್ಲವೋ, ಒಂದು ವೇದ ಮರೆತರು ಒಂದು ದಾಸರ ಪದನ ಯಾರು ಅದನ್ನು ಮರಿಬೇಡಿ. ನಿತ್ಯ ಕಲ್ಯಾಣಂ ಪಚ್ಚತೋರಣಂ. ನೀವು ಯಾವಾಗ ತಿರುಪತಿಗೆ ಹೋಗ್ತೀರಾ, ನೀವು ಆವಾಗ ನೀವು ಆನಂದ ನಿಲಯ ಪ್ರವೇಶ ಮಾಡ್ತಿರಲ್ಲ, ಆವಾಗ ನೋಡಿ ಆನಂದ ನಿಲಯ ಪ್ರವೇಶ ಮಾಡಿದಾಗ ಆ ಆನಂದ ನಿಲಯದ ಒಂದು ರಾಜಗೋಪುರದ ಕೆಳಗಡೆ ತೋರಣ ಕಟ್ಟಿರ್ತಾರೆ. ಯಾವತ್ತೂ ಅದು ಬಾಡಿರೋದಿಲ್ಲ, ಹಚ್ಚು ಹಸಿರಾಗೇ ಇರ್ತದೆ. ನಿತ್ಯ ಯೌವನ ಮೂರ್ತಿ ನಮ್ಮ ಜಗದೊಡೆಯ ನಮ್ಮ ಶ್ರೀನಿವಾಸ ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆಯನ್ನು ಆ ಜಗನ್ಮಾತೆಯರ ಕೊರಳಿಗೆ ಕಟ್ತಾನೆ ಇರ್ತಾನೆ. ನಮ್ಮ ಕಲ್ಯಾಣದಲ್ಲಿ ನಮಗೆ ಬರುವುದು ಜನ್ಮದಲ್ಲಿ ಒಂದು ಅವಕಾಶ. ನಮ್ಮ ಜನ್ಮದಲ್ಲಿ ನಮ್ಗೆ ಸಿಗೋದು ಒಂದೇ ಒಂದು ಅವಕಾಶ, ಮಂಗಳಸೂತ್ರ ಧಾರಣೆ ನಾವು ಕಟ್ಟುವ ಸಮಯ. ಇವಾಗಂತೂ ಭಾಳ ಹೊಲಸದೋಗ್ಬಿಟ್ಟಿದೆ ಮದುವೆ ಅಂತ ಹೇಳ್ತು ಅಂತಂದರೆ. ಏನು ಶಿಲ್ಲಿಗಳಾಗ್ತಾರೆ, ಏನು ಕೂಗಾಡ್ತಾರೆ, ಯಾರು ಬಂಧುಗಳೇನೆ, ಫ್ರೆಂಡ್ಸು ಬಂಧುಗಳೇನೆ. ಆ ಅರ್ಚಕರು ಒಳ್ಳೆಯ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಟ್ಟಿರ್ತಾರೆ ನಿಮಗೆ. ಆ ಮುಹೂರ್ತದಲ್ಲಿ ಹುಡುಗ ಹುಡುಗಿಯವರು ಭಗವನ್ ನಾಮ ಸ್ಮರಣೆ ಮಾಡಿಕೊಂಡು ಅದು ಏನು ಒಂದು ಆಸ್ತಿ ಆಗಲಿ, ಒಂದು ಫ್ಲ್ಯಾಟ್ ಆಗಲಿ, ಒಂದು ಜಮೀನಾಗಲಿ, ಒಂದು ಕಾರಾಗಲಿ ಕೊಂಡ್ಕೊಂಡು ನಾಳೆ ನಾನು ಬೇರೆ ತೊಗೊತೀನಿ ಅಲ್ಲ, ಜನ್ಮಕ್ಕೆ ಹಾಕಿ ಇಡೀ ಜನ್ಮಕ್ಕೆ ಹಾಕಿ ಆಗಲಿ ಆತನಾಗಲಿ ಆತನ ಜೊತೆಯಲ್ಲಿ ಜೀವನ ಮಾಡಬೇಕಾಗಿರ್ತಕ್ಕಂಥ ಸುಸಮಯ ಅದು. ಅಂಥದ್ರಲ್ಲಿ ಹೋಗಿ ಶಿಲ್ಲಿ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಎಲ್ಲ ಅಲ್ಲಿ ಪವಿತ್ರತೆ ಹೋಗುತ್ತೆ. ಮಂಗಳಸೂತ್ರ ಕಟ್ಟಾದ್ಮೇಲೆ ನಮ್ಮ ಜನನೂ ಹಾಗೆ ಇದ್ದಾರೆ. ತಕ್ಷಣ ಹೋಗ್ಬೇಕು, ಅವ್ರಿಗೇನೋ ಕೈ ಇಡಬೇಕು, ಮಂತ್ರಾಕ್ಷರ ಆಗಬೇಕು, ಊಟ ಮಾಡ್ಕೊಬೇಕು, ಬರಬೇಕು. ಅದು ಆಗಬಾರ್ದು. ನಮ್ಮ ಮನೆ ಮದುವೆಗಳಲ್ಲಿ ಅದು ಆಗಬಾರ್ದು. ಭಗವನ್ ನಾಮ ಸ್ಮರಣೆ ಇರಬೇಕು. ನಮ್ಮ ಜನ್ಮದಲ್ಲಿ ನಮಗೆ ಸಿಗುವುದು ಒಂದು ಅವಕಾಶ. ನಾವು ಹೇಳ್ತೀವಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ. ಇವತ್ತು ಮಾಂಗಲ್ಯ ಸೂತ್ರ ಧಾರಣೆಯನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಜನ್ಮ ಉದ್ಧಾರ ಮಾಡೋ ತಂದೆ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಆದರೆ ನಾನು ಆಗಲೇ ಹೇಳಿದಲ್ಲ, ನಿತ್ಯ ಕಲ್ಯಾಣಂ ಪಚ್ಚತೋರಣಂ.
ನಮ್ಮ ಜಗದೊಡೆಯ ಪ್ರಭು ಶ್ರೀನಿವಾಸ ಪ್ರತಿನಿತ್ಯ ಕಲ್ಯಾಣವನ್ನು, ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆಯನ್ನು ಆ ಜಗನ್ಮಾತೆಯರ ಕೊರಳಿಗೆ ಕಟ್ಟೋ ಭಗವಂತ, ಪ್ರತಿನಿತ್ಯ ಮಂತ್ರಾಕ್ಷತೆಯನ್ನು ಏರ್ಸ್ಕೊತಾ ಇರ್ತಕ್ಕಂಥ ನಮ್ಮ ಸ್ವಾಮಿ ಶ್ರೀನಿವಾಸ ಏನು ಹೇಳ್ತಾನ ಅಲ್ಲಿ, ಏನು ಹೇಳ್ತಾನೆ, ಏನು ಹೇಳಬೇಕಾತ ಅಲ್ಲಿ, ತನ್ನ ಜೀವನ ಉದ್ಧಾರ ಮಾಡ್ಕೊಳಕ ಹನುಮಾಚಾರ್ಯರು ಪ್ರತಿನಿತ್ಯ ದೇವಾಲಯದಲ್ಲಿ ಈ ಕಲ್ಯಾಣ ಮಹೋತ್ಸವ, ಈ ಜಗತ್ ಕಲ್ಯಾಣಕ್ಕಾಗಿ ನಡಿಬೇಕು ಅಂತ ಪರಿಚಯ ಮಾಡಿಕೊಟ್ಟವರು ಅವರು ಸ್ವಾಮಿ ನಮ್ಮ ಪ್ರಭು ಶ್ರೀನಿವಾಸ. ಹೇಳ್ತಾನೆ, ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಆಯಿತು. ನಾನು ಈ ಜಗತ್ ಕಲ್ಯಾಣಕ್ಕಾಗಿ ನಾನು ಮಂಗಳಸೂತ್ರ ಧಾರಣೆಯನ್ನು ಜಗನ್ಮಾತೆಯರ ಕೊರಳಿಗೆ ನಾನು ಕಟ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಥ ಜಗದೊಡೆಯ ಕರುಣಾಮೂರ್ತಿ. ಇದು ನನ್ನ ಮಾತಲ್ಲ, ವಿಜಯರಾಯರ ನುಡಿ. ವಿಜಯದಾಸರು ಹೇಳ್ತಾರೆ, ಸ್ಮರಣೆ ಮಾಡಿದರೆ ಸಾಕು. ಒಂದ್ಸಲ ಹರೇ ಶ್ರೀನಿವಾಸ ಗೋವಿಂದ, ಇಂದಿರಾರಮಣ ಶ್ರೀನಿವಾಸ ಗೋವಿಂದ. ಅದಕ್ಕಾಗಿ ನನ್ನ ಗುರುಗಳು ಶ್ರೀ ಅಪ್ಪಣ್ಣಾಚಾರ್ಯರು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅವರು ವಿಶೇಷ ಅಧಿಕಾರಿಗಳಾಗಿದ್ದರು. ಈಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅವರು ನಿರ್ದೇಶಕರಾಗಿದ್ದಾರೆ. ಅವರೇ ನನಗೆ ಈಗ ಕಲ್ಯಾಣೋತ್ಸವ ಕಲಿಸ್ಕೊಟ್ಟು ನೀನು ಧರ್ಮ ಪ್ರಚಾರ ಮಾಡೋಗು ಅಂತ ಕಲಿಸ್ಕೊಟ್ಟವರು. ನಾವೆಲ್ಲರೂ ಮಿತ್ರರೆಲ್ಲ ಸೇರಿ ಧರ್ಮ ಪ್ರಚಾರಕ್ಕಾಗಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದನ್ನ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಯಾರೇ ಆಗಲಿ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದ್ಸಲ ನಿಮ್ಮ ಬಂಧುಗಳು ಬರಲಿ, ನಿಮ್ಮ ಮಕ್ಕಳು ಬರಲಿ, ಗಂಡ ಬರಲಿ, ಹೆಂಡತಿ ಬರಲಿ, ಯಾರು ಬಂದರೂ ಸಹಿತ ಕನಿಷ್ಠ ನಿಮ್ಮ ಫೋನ್ ರಿಸೀವ್ ಮಾಡ್ಕೊಳ್ಳೋ ಕೂಡ ಹಲೋ ಟಾಟಾ ಬೈ ಬೈ ಚಿರಿಯೋ, ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು ಬೇಡ. ಹರೇ ಶ್ರೀನಿವಾಸ ಗೋವಿಂದ, ಹರೇ ಶ್ರೀನಿವಾಸ ಗೋವಿಂದ. ಭಗವಂತನಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ. ಒಂದ್ಸಲ ರಾತ್ರಿ ಮಲ್ಕೊಳ್ಳೋವಾಗಲೂ ಅಷ್ಟೇ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ. ನೋಡಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಸ್ಮರಣೆ ಮಾಡಿದರೆ ನಿಮ್ಮ ಪಾಪಗಳೆಲ್ಲವನ್ನೂ ಪರಿಹಾರ ಮಾಡಬಲ್ಲ ಏಕೈಕ ದೇವ ನಮ್ಮ ಜಗದೊಡೆಯ ಪ್ರಭು ಶ್ರೀನಿವಾಸ. ಇನ್ನು ನೀವು ಒಂದು ನೋಡಿ ಸ್ತುತಿಸಿದ್ದೇ ಆಯಿತು ಅಂದರೆ ಗೋವಿಂದ ಹರಿ ಗೋವಿಂದ ಒಂದು ನೋಡಿ ನೀವು ಸ್ತುತಿಸ್ಕೊಳ್ಳಿ, ಸ್ತುತಿಸಿರಿ ಬೇಡಿ, ಹಾಡಿ ಅದನ್ನು ಆತನ ಭಗವನ್ ನಾಮ ಸ್ಮರಣೆ ಮಾಡಿ ಅದನ್ನು ಕೇಳಿದ್ದನ್ನೆಲ್ಲ ಕೊಡಬಲ್ಲ ನಮ್ಮ ದೊರೆ ಶ್ರೀನಿವಾಸ. ನಿಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾನೆ ಸ್ವಾಮಿ ಶ್ರೀನಿವಾಸ. ಆಯ್ತಾ? ಇನ್ನು ದರ್ಶನ ಮಾಡಿದ್ರೆ ನಿಮಗೆ ಮುಕ್ತಿ ಮೋಕ್ಷಕ್ಕೆ ಹೊಂದಿದ್ದಾರೆ. ಆ ಮೂರನ್ನು ಕೂಡ ಇವತ್ತು ನಮ್ಮ ಕೈಕಾರ ಈ ಗ್ರಾಮದ ಎಲ್ಲ ಸಮಿತಿಯವರು, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಕೆಲವ್ರಿಗೆ ಗೊತ್ತಿದ್ದಾರೆ ಕೆಲವ್ರಿಗೆ ಗೊತ್ತಿಲ್ಲ. ಅದರಲ್ಲಿ ಇವತ್ತು ಇಲ್ಲಿ ಆಗಲೇಬೇಕು ಅಂತ ಆಟ ಹಿಡಿದವರು ನನ್ನ ಮಿತ್ರ ಶ್ರೀ ರಮೇಶ್ MRPL ಅಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿದ್ದರು. ಅವರು ಇಲ್ಲ ನೀನು ಬಂದು ಮಾಡಲೇಬೇಕು ಅಂತ ನನಗೂ ಅವ್ರಿಗೂ ಭಾಳ ಆತ್ಮೀಯ ಸ್ನೇಹ. ಅವ್ರು ಹೇಳಿದ್ರು. ಅದಾದಮೇಲೆ ನಮ್ಮ ಸೀತಾರಾಮ್ ಕೂಡ 8 ಕಲ್ಯಾಣೋತ್ಸವವನ್ನು ಅವರು ನಮ್ಮ ಗಣೇಶಪುರ ಇದರಲ್ಲಿ ಮಾಡಿಸಿದ್ದಾರೆ. ಇಲ್ಲ ಇಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ನೋಡಬೇಕು, ಬರಬೇಕು, ನೀವು ಮಾಡಲೇಬೇಕು ಅಂತ ಅವ್ರು ಹೇಳಿದರು. ಅದು ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಬಂದು ಈ ಶ್ರೀನಿವಾಸ ಕಲ್ಯಾಣ ಇವತ್ತಿಲ್ಲಿ ಮಾಡಿರೋದು ಬರೀ ನಿಮ್ಮ ಭಾಗ್ಯ ಅಲ್ಲ, ನಮ್ಮ ಭಾಗ್ಯ ಕೂಡ. ನಿಮ್ಮ ಭಾಗ್ಯ ಲಕ್ಷ್ಮಿಯಾರೆ, ನಮ್ಮ ಭಾಗ್ಯ ನಾರಾಯಣ ಅಂತ ಹೇಳ್ತೀನಿ. ನಿಮ್ಮ ಜನ್ಮ ಮಾತ್ರ ನೀವು ಸಾರ್ಥಕ ಮಾಡ್ಕೊಳ್ಳಿಲ್ಲ, ನಮ್ಮ ಜನ್ಮ ಕೂಡ ಇವತ್ತು ಉದ್ಧಾರ ಮಾಡಿದ್ರಿ. ಹಾಗೇಳಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ, ಇದು ಭಗವಂತ ನಾಹಂಕರ್ತ ಹರಿರ್ಕರ್ತ. ನನಗೆ ಒಂದು ಘಟನೆ ನೆನಪಿಗೆ ಬಂತು, ನಾನು ನಿಮ್ಗೆ ಹೇಳ್ತೀನಿ ಅದನ್ನು. ಆವತ್ತಿನಿಂದ ನನ್ನ ಜೀವನನೇ ಬದಲಾವಣೆ ಆಯಿತು. ನನಗೂ ಭಗವಂತ ಎಲ್ಲವನ್ನು ಕೊಟ್ಟಿಯಾನೆ. ಈ ಧರ್ಮ ಪ್ರಚಾರದಲ್ಲಿ ಇಳಿದುಬಿಟ್ಟಿದ್ದೀನಿ. ಈಗ ನಮ್ಮಲ್ಲಿ ಬೆಂಗಳೂರಿಂದ 270 ಕಿಲೋಮೀಟರ್ ದೂರದಲ್ಲಿ ವೆಲ್ಲೂರು ಅಂತ ಇದೆ, ಅದು ತಮಿಳುನಾಡು ಪ್ರದೇಶ. ಅದು ಅಲ್ಲಿ ಶ್ರೀಪುರಂ ಅಂತ ಒಂದು ಗ್ರಾಮ. ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ, ಗೋಲ್ಡನ್ ಟೆಂಪಲ್ ಇದೆ. ಮಹಾಲಕ್ಷ್ಮಿ ದೇವಸ್ಥಾನ ಬಂಗಾರದ ಗೋಪುರದಲ್ಲಿ, ಅದನ್ನು ಬಂಗಾರದಲ್ಲೇ ಆ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಯಾರನ್ನ ಅವಕಾಶ ಆದಾಗ ನೀವು ಓಟ್ ಬನ್ನಿ, ಭಾಳ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ ದೇವಾಲಯ. ಅವರು ಆ ನಮ್ಮ ಅಲ್ಲಿನ ಸ್ವಾಮಿಗಳು ನಾರಾಯಣಿ ಅಮ್ಮ ಅಂತ, ಅವ್ರು ನನ್ನ ಕರೆದು ನೀನು ಬಂದು ಕಲ್ಯಾಣೋತ್ಸವ ಮಾಡು ಅಂತ ನನಗೆ ಹೇಳಿದ್ರು. ನನಗೆ ಪರಿಚಯ ಎಲ್ಲ ಏನೂ ಇಲ್ಲ. ನಾನು ಇದನ್ನು ಕನ್ನಡ ಭಾಷೆಯಲ್ಲಿ, ಕನ್ನಡ ದಾಸ ಸಾಹಿತ್ಯದಲ್ಲಿ, ಕನ್ನಡ ಹರಿದಾಸರು ಹೇಳಿದಂಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಮ್ಮ, ನನಗೆ ತಮಿಳು ಭಾಷೆ ಅಷ್ಟು ಪರಿಚಯ ಇಲ್ಲ ಅಂತಂದೆ. ಇಲ್ಲ ನೀನು ತೆಲುಗು ಅನ್ನಮಾಚಾರ್ಯ ಕೀರ್ತನೆಗಳಲ್ಲಿ ಮಾಡು, ನೀನು ಬಂದು ಮಾಡಬೇಕು, ಕನ್ನಡದಲ್ಲಾದ್ರೂ ಪರವಾಗಿಲ್ಲ ಮಾಡು ಅಂತ ಹೇಳಿದ್ರು. ಹೋದೆ, ಅಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿದೆ. ಸುಮಾರು ಒಂದು 8,000 ಜನ, ಭಾಳಷ್ಟು ಜನ ತುಂಬಿಟ್ಟಿದ್ರು. ನನಗೂ ಭಾಳ ಆನಂದ ಆಯಿತು. ಒಂದು ಮಾತು ಅವ್ರು ಹೇಳಿದ್ರು, ಅಮ್ಮ ಅವರು ಎಷ್ಟು ಅದರ ಪ್ರತಿಯೊಬ್ಬರ ನಾಗರಿಕರ, ಪ್ರತಿಯೊಬ್ಬರ ಭಕ್ತರ ಜೀವನ ಬದಲಾವಣೆ ಆಗಬೇಕಾಯ್ತು. ನಾವು ಎಷ್ಟು ಹೊಡ್ಕೊತೀವಿ, ಎಷ್ಟು ನಾವು ತಪ್ಪು ದಾರಿನಲ್ಲಿ ಇಳಿತೀವಿ ಅಂತ ಹೇಳ್ತು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಹಣ ಮಾಡಬೇಕು, ಎಷ್ಟು ಹೋಗ್ಬೇಕು, ಯಾರಿಗೆ ತಲೆ ಮೇಲೆ ಕೈ ಇಡಬೇಕು, ಇದೇ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. ಜೀವನ ಆಗಬಾರ್ದು. ಅಮ್ಮ ಒಂದು ಮಾತು ಹೇಳಿದ್ರು, ನಾರಾಯಣಿ ಅಮ್ಮ, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕೆಲ್ಲರೂ. ವರ್ಷಕ್ಕೆ 365 ದಿನ, ಹೌದಾ? ನಮ್ಮ ಆಯುಷ್ ಇರೋದು 100 ದಿನ. ಅಂದರೆ 80ಕ್ಕೆ ಕೋಲ್ ಹಿಡಿತಾರೆ, ಹೌದು ತಾನೆ? 80 ವರ್ಷಕ್ಕೆ ಕೋಲ್ ಹಿಡಿತಾರೆ, ಡಿಸ್ಕೌಂಟೆಡ್ ಲೈಫ್. 80 ವರ್ಷ ಆದಮೇಲೆ ನಿಮ್ಮನ್ನು ಯಾರು ಮಕ್ಕಳಾಗಲಿ ಯಾರೂ ಕೇರ್ ಮಾಡೋದಿಲ್ಲ ನಿಮ್ಮನ್ನು, ಆಯಿತಾ? 80 ವರ್ಷಕ್ಕೇ ಇದಾಗುತ್ತೆ.
80 ವರ್ಷ ಇಂಟು 365 ದಿನ ಅಂದರೆ ಸುಮಾರು 28,000 ದಿನ. 28,000 ದಿನದಲ್ಲಿ ಅವ್ರ ಅಮ್ಮ ಹೇಳಿದ್ರು, ನೀವೆಲ್ಲರೂ ಮೈನಸ್ ಮಾಡ್ಕೊಳ್ಳಿ ಎಷ್ಟು ದಿನಗಳು ಕಳೆದೋಗಿದೆ. ಈಗ 15,000 ಕೆಲವ್ರದ್ದು ಕಳೆದಿರ್ಬೋದು, ಕೆಲವ್ರು 10,000 ಕಳೆದಿರ್ಬೋದು, ಕೆಲವ್ರದ್ದು 8,000, ಕೆಲವ್ರದ್ದು 20,000, ಕೆಲವ್ರು ಹತ್ತಿರದಲ್ಲೇ ಇರ್ಬೋದು. ಯಾವುದು ಶಾಶ್ವತ, ಯಾವುದು ಶಾಶ್ವತ? ಎಷ್ಟು ದಿನಗಳು, 1000 ದಿನಗಳು, ಎಷ್ಟು 100 ದಿನಗಳು ನಾವಿನ್ನ ಬದುಕಿರ್ತೀವಿ. ಯಾವುದು ಶಾಶ್ವತ? ಹರಿನಾಮ ಸ್ಮರಣೆ ಒಂದೇ ನಿಮ್ಮ ಹಿಂದೆ ಬರೋದು, ಇನ್ಯಾವುದೂ ಬರೋದಿಲ್ಲ. ಯಾವುದು ಬರೋದಿಲ್ಲ ಹಿಂದೆ. ಹರಿನಾಮ ಸ್ಮರಣೆ, ಗೋವಿಂದ ಹರಿ ಗೋವಿಂದ. ಇವತ್ತು ನಮ್ಮ ಅಮ್ಮ ಹೇಳಿದ್ರು, ನಾನು ತೆಗಿತಾ ಇದ್ದೆ. ಶಂಕರಾಚಾರ್ಯರು ಎಷ್ಟು ಸುಂದರವಾಗಿ ಅದನ್ನು ಹೇಳಿದರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದನ ಭಜನೆ ಮಾಡಿದ್ರೆ ಮೂಢನಾಗಬೇಡ, ನೀನು ಗೋವಿಂದ ನಾಮ ಸ್ಮರಣೆ ಮಾಡು ಅಂತೇಳಿ. ಹಾಗಾಗಿ ನಾನು ಇವತ್ತು ನಮ್ಮ ಸೀತಾರಾಮ್ ಮಿತ್ರರೆಲ್ಲರೂ ನನ್ನ ಕರೆದು ಇವತ್ತು ಇಲ್ಲಿ ಕಲ್ಯಾಣೋತ್ಸವ ಮಾಡಿಸಿದ್ದಾರೆ. ನಾನು ಒಂದೇ ಒಂದು ಪ್ರಾರ್ಥನೆ ಎಲ್ಲರಲ್ಲಿ ಮಾಡೋದು ಏನು ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ರಾತ್ರಿ ಮಲಗುವಾಗಲೂ ಅಷ್ಟೇ ಒಂದ್ಸಲ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಎದ್ದ ತಕ್ಷಣ ನನ್ನ ಕೈನಲ್ಲಿ ಒಳ್ಳೆ ಕೆಲಸ ಮಾಡಿಸಪ್ಪ ತಂದೆ ಅಂತ ನಮ್ಮ ಜಗದೊಡೆಯಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು. ರಾತ್ರಿ ನೀನು ಮಾಡಿದ್ದೆಲ್ಲ, ನೀನೇನು ಕೆಲಸ ಮಾಡಿಸಿದ್ಯೋ ನನ್ನ ಕೈನಲ್ಲಿ, ಅದೆಲ್ಲವನ್ನ ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಜೀವನ ನೋಡಿ ಎಷ್ಟು ಸುಂದರವಾಗಿರುತ್ತೆ. ಇದಾದ್ಮೇಲೆ ಅಂತ ಹೇಳಿದ್ರೆ ನನಗೆ ಗೊತ್ತು, ನೀವೆಲ್ಲರೂ ಅಂತರಂಗ ಭಕ್ತರು, ಅದರಿಂದಾನೇ ಭಗವಂತ ಇಲ್ಲಿ ಬಂದಿದ್ದಾನೆ. ನೀವೆಲ್ಲರೂ ಮಾಡ್ತಾ ಇದ್ದೀವಿ ಅಂತ. ಯಾರು ಮಾಡ್ತಾ ಇಲ್ಲ ಅಂತಂದರೆ ಒಂದ್ಸಲ ನನ್ನ ಭಗವನ್ ನಾಮ ಸ್ಮರಣೆ ಇವತ್ತಿನಿಂದ ಮಾಡೋಣ. ಮತ್ತೆ ನನಗೆ ಸೀತಾರಾಮ್ ಎಲ್ಲಿ ಕರೆದು ಶ್ರೀನಿವಾಸ ಕಲ್ಯಾಣ ಆಯಿತು ಅಂತಂದರೆ ನಾನು ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ಲರೂ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹೇಳಬೇಕು. ಆ ರೀತಿ ನಮ್ಮ ಸುಂದರವಾದ ಬದುಕನ್ನು ಅತಿ ಸುಂದರವಾಗಿ ನಾವು ಮಾಡೋಣ ಅಂತ ಹೇಳುತ್ತಾ ನಾನೊಂದು 2 ಪ್ರಕಟಣೆ. ಒಂದು, ಈಗ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿಯನ್ನು ದಯವಿಟ್ಟು ಎಲ್ಲರೂ ಮಹಾಮಂಗಳಾರತಿ ತಗೊಳ್ಳಿ. ಒಂದು ಇಲ್ಲಿ. ಎರಡನೇದು, ಇಲ್ಲಿ ಯಾವ ಕಾಣಿಕೆಯೂ ನಾವು ಸ್ವೀಕಾರ ಮಾಡೋದಿಲ್ಲ. ಯಾರನ್ನ ಬಂದು ನಾವು ದುಡ್ಡು ಹಾಕ್ತೀವಿ ಅನ್ನೋ ಏನೂ ಇಲ್ಲ. ನಿಮ್ಮ ಕಾಣಿಕೆ ಏನಿದ್ರು ಕೂಡ ನಮ್ಮ ಕೈಕಾರ ಈ ಸಮಿತಿನವರಿಗೆ ಸಮರ್ಪಣೆ ಮಾಡಿ. ನಾವು ಯಾವ ಇದೊಂದು ಕಾಣಿಕೆಯನ್ನು ನಾವು ತಗೊಳ್ಳೋದಿಲ್ಲ. ಅಥವಾ ನೀವು ತಿರುಪತಿಗೆ ಹೋದಾಗ ಬೆಟ್ಟದ ಮೇಲೆ ಹುಂಡಿಗೆ ನೀವೇ ಅದನ್ನು ಹಾಕಿ. ಇದು ಎರಡನೇದು. ಮೂರನೇದು, ಮಂತ್ರಾಕ್ಷತೆಯನ್ನು ದೇವರಿಗೆ ಹಾಕಬೇಡಿ. ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ದೇವ್ರ ಮನೇಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಲಾಕರ್ಲಿ ಇಟ್ಕೊಳ್ಳಿ. ನೀವು ಏನು ಬೇಡ್ಕೊಂತೀರೋ ಅಪ್ಪ ಸ್ವಾಮಿ ಶ್ರೀನಿವಾಸ ನಿಮಗೆ ಅದನ್ನು ಒಲಿತಾನೆ, ಅದನ್ನು ಆಯಿತಾ. 3. ಆಮೇಲೆ ಮತ್ತೊಂದೇನೆಂದರೆ, ಈಗ 10:35, 11:10ಕ್ಕೆ ಸರಿಯಾಗಿ ನಾನು ಇಲ್ಲಿ ಏಕಾಂತ ಸೇವೆ ಮಾಡ್ತೀನಿ. ಇವಾಗ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏಕಾಂತ ಸೇವೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ನಮ್ಮ ಭಕ್ತರೆಲ್ಲರೂ ನೋಡಲಿ, ಆನಂದ ಪಡಲಿ. ಯಾರು ತಿರುಪತಿಗೆ ಹೋಗೋಕ್ಕಾಗಲ್ಲೋ ಅವ್ರು ನೋಡಲಿ ಅಂತ. ಯಾರಿಗೆ ಸಮಯ ಇದೆಯೋ, ನಾನು ಇನ್ನೂ ಒಂದು ಅರ್ಧ ಗಂಟೆ ಇಲ್ಲಿ ಇರ್ತೀನಿ, ನಾನು ನೋಡಬೇಕು ಅಂತಿದ್ದವರು ದಯಮಾಡಿ ಇಲ್ಲಿ ಮೇಲೆ ಬಂದು ಕೂತ್ಕೊಳ್ಳಿ. ಇಲ್ಲಿ ಏಕಾಂತ ಸೇವೆ ಮಾಡ್ತೀವಿ 11:10ಕ್ಕೆ. ಏಕಾಂತ ಸೇವೆ ಪ್ರಸಾದ ಕೂಡ ಕೊಡ್ತೀನಿ. ಏಕಾಂತ ಸೇವೆ ಕೇವಲ 12 ನಿಮಿಷ ಮಾತ್ರ ನಡೆಯುತ್ತಷ್ಟೇ, ಅದ ಮೇಲಿಲ್ಲ. 12 ನಿಮಿಷಗಳನ್ನ ನಾನು ಇಲ್ಲಿ ಕೂಡಿಸ್ಕೊತೀನಿ. ಏಕಾಂತ ಸೇವೆಯನ್ನು ನೋಡಿಕೊಂಡು ನೀವು ದಯವಿಟ್ಟು ಎಲ್ಲರೂ ಹೋಗ್ಬೋದು ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಜಗದೊಡೆಯ ಪ್ರಭು ಶ್ರೀನಿವಾಸ ನಿಮ್ಮ ಮನದಿಷ್ಟಾರ್ಥಗಳನ್ನು ನೀವೇನೇನು ಬೇಡ್ಕೊಂತೀರೋ ಎಲ್ಲವನ್ನೂ ಕೊಟ್ಟು ಇವತ್ತು ಕಾಪಾಡಲಿ ಅಂತೇಳಿ ಶ್ರೀನಿವಾಸ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಅಂತೇಳಿ ಸುಂದರವಾದ ಭಜನೆಯೊಂದಿಗೆ ನಾವೀಗ ಮಹಾಮಂಗಳಾರತಿ ಆಗುತ್ತೆ. ನಾವೆಲ್ಲರೂ ಮಹಾಮಂಗಳ ಕುಣಿಯೋರು ಕುಣಿಬಹುದು. 31 ಡಿಸೆಂಬರು ಹೋಗಿ ಕುಣಿತಾರಲ್ಲ, ನಮ್ಮ ಸಂಸ್ಕೃತಿ ಅಲ್ಲ ಅದು. ಅದು ನಮ್ಮ ಸಂಸ್ಕೃತಿ ಅಲ್ಲ. ನೀವು ಬೆಟ್ಟಕ್ಕೆ ಒಂದ್ಸಲ ವಿಜಯದಶಮಿ ಸಮಯದಲ್ಲಿ ನೀವು ಹೋಗಿ ಆ ಬ್ರಹ್ಮರಥೋತ್ಸವ, ನಮ್ಮ ಜಗದೊಡೆಯ ಕೂರ್ತಿರ್ತಕ್ಕಂಥ ಆ ಬ್ರಹ್ಮರಥೋತ್ಸವದ ಮುಂದೆ ಕುಣಿರಿ, ನೋಡಿ ಆವಾಗ ನಿಮ್ಮ ಜೀವನ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಯಾರು ಕುಣಿತೀರೋ ಅಪ್ಪ ಕುಣಿರಿ. ಸುಂದರವಾದ ಹರಿನಾಮ ಸಂಕೀರ್ತನೆಯೊಂದಿಗೆ ಈಗ ಮಹಾಮಂಗಳಾರತಿ. ಹರೇ ಶ್ರೀನಿವಾಸ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಇಂದಿರಾರಮಣ ಗೋವಿಂದ, ಏರಿಕೊಂಡಲವಾಡ ವೆಂಕಟರಮಣ ಗೋವಿಂದ. ಕ್ಷಮಿಸಬೇಕು, ನಂದೊಂದು ಸಣ್ಣ ಕರ್ತವ್ಯ ನಾನು ಮರ್ತುಬಿಟ್ಟೆ. ಇವತ್ತಿನ ಸಮಿತಿನವರು ಒಂದು 2 ಯಾರನ್ನು ದಯಮಾಡಿ ಬಂದು, ಸೀತಾರಾಮ್ ನಿಮ್ಮ ಗೌರವಾಧ್ಯಕ್ಷರು 2 ಬಂದು ದಯವಿಟ್ಟು ಪ್ರಸಾದವನ್ನು ತಗೊಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಭವತಿ ಜಾಯಮಾನೋನ್ನಾಂಕೇತುರುಷಸಾಮೇತ್ಯಗ್ರೇ ಭಾಗಂ ದೇವೇಭ್ಯ ವಿದದಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯುಃ. ಓಂ ವೃಷಶೈಲಾಧಿಪಯೇವ ದೈವತನ್ನಃ ವೃಷಭಾದ್ರೀಶ್ವರ ಏವ ದೈವತನ್ನಃ ಫಣಿಶೈಲಾಧಿಪಯೇವ ದೈವತನ್ನಃ ಭಗವಾನ್ ವೆಂಕಟ ಏವ ದೈವತನ್ನಃ ಶ್ರೀ
परदैवतन्नः श्री श्रीनिवासः परमधनन्नः श्री श्रीनिवासः कुलदैवतन्नः श्री श्रीनिवासः परमागतिर्नः वक्त्राब्जे भाग्यलक्ष्मीः करतलकमले सर्वदा दानलक्ष्मीः दोर्दण्डे वीरलक्ष्मीः हृदयसरसिजे बोधकारुण्यलक्ष्मीः खड्गाग्रे शौर्यलक्ष्मीः निखिलगुणगणाडम्बरे कीर्तिलक्ष्मीः सर्वाङ्गे सौम्यलक्ष्मीः त्वयि तु विजयतां सर्वसाम्राज्यलक्ष्मीः श्रीर्वर्चस्वमायुष्यमारोग्यमाभिधां शोभामानं महीयते धान्यं धनं वशं बहुकीर्तिलाभं शतसंवत्सरं दीर्घमायुः शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति सुमङ्गलीर्यं वधूरिमागं समेत पश्यताम् सौभाग्यमस्ये दत्त्वा यादास्तं विपरेतना रोचनो रोचमानः शोभनः शोभमानः कल्याणः शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति शतञ्जीव शरदो वर्धमानः शतं मे एमन्तान् शतमवसन्तान् शतमिन्द्राग्नि सविता बृहस्पतिः शतायुष हविषेमं पुनर्दुः अष्टौ देवा वसवः सौम्यासश्चतस्रो देवीरजराष्ट्रविष्टाः ते यज्ञं वान्तु रजसः परस्तात् संवत्सरेणमृतज्ञ स्वस्ति सविता पश्चातात् सविता पुरस्तात् सवितोत्तरात्तात् सविताद्धरात्तात् सविता नः सुवतु सर्वतातिं सविता नो रासतां दीर्घमायुः संज्ञानं विज्ञानं प्रज्ञानं जानत विजानत संकल्पमान ಎಲ್ಲರೂ ಚಪ್ಪಾಳೆಯಿಂದ ಅರೇ ಮಂಗಳಾರತಿ ಆಗ್ತಾರೆ. ಅರೇ मंगलम जय मंगलम मंगलम जय मंगलम मंगलम जय मंगलम मंगलम जय मंगलम मंगलम जय मंगलम
ಬಗೆ ನುಡಿಗಳ ನುಡಿದ ಬಗೆ ಮಗವಾಸಿಗೆ ನಿನ್ನ ಮಗಳನ್ನು ಕೊಡುಗೆಂದು ಗಗನ ರಾಜನ ಸತಿಗೆ ಹೇಳ್ದ ಬಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ತನ್ನ ಕಾರ್ಯದ ಮಾಡ್ದ ಬಗೆ ಇನ್ನೊಬ್ಬರ ಹೆಸರು ಹೇಳಿದ ಬಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವ ಬಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ಎತ್ತಿ ನಿಪ್ಪಣ ಹೊರಟ ಬಗೆ ನಿತ್ಯ ತೃಪ್ತನಾಗಿರುವ ಬಗೆ ಉತ್ತರಾಣಿಯ ವಾಗರನುಂಡು ತೃಪ್ತನಾಗಿ ತೇಗಿರುವ ಬಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ಒದಗಿ ಮುಹೂರ್ತಕ್ಕೆ ಬಂದ ಬಗೆ ಸದಯ ಹೃದಯನಾಗಿರುವ ಬಗೆ ಮುದದಿಂದಲೇ ಶ್ರೀ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ. ಕಾಂತೆಯಿಂದ ಸಹಿತಾದ ಬಗೆ ಸಂತೋಷದಿ ಕುಳಿತಿರುವ ಬಗೆ ಸಂತತ ಶ್ರೀಮದನಂತಾದ್ರೀಶಗೆ ಶಾಂತ ಮೂರುತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ 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 ಮಂಗಳಂ ಜಯ ಮಂಗಳಂ. ವೆಂಕಟೇಶ ಶ್ರೀನಿವಾಸ ಶೇಷಶೈಲವಾಸ ಮಾಧವ ಕೇಶವ ಮಧುಸೂದನ ಮಾಧವ ಕೇಶವ ಮಧುಸೂದನ ನಂದನಂದನ ನರಹರಿ ನಾರಾಯಣ ಪರಮಾತ್ಮ ಪರಂಧಾಮ ಪರಮಾನಂದ ಅಚ್ಯುತ ಅನಂತ ಗೋವಿಂದ ಅಚ್ಯುತ ಅನಂತ ಗೋವಿಂದ వేయి నామాల వాడ వెంకటేశుడా
ಆತ್ಮೀಯ ಭಗವದ್ಭಕ್ತರೇ, ಇಲ್ಲಿ ಪ್ರಸಾದಕ್ಕೆ ಸರದಿ ಸಾಲಲ್ಲಿ ಬನ್ನಿ. ಅಕ್ಷತೆ, ನಾಣ್ಯ ಮತ್ತೆ ದೇವರ ಪ್ರಸಾದ ಸಿಗ್ತದೆ. ಸರದಿ ಸಾಲಲ್ಲಿ ಬನ್ನಿ. ಪುರೋಹಿತರು ಅಕ್ಷತೆ ಕೊಡ್ತಾರೆ, ಆಮೇಲೆ ಲಡ್ಡು ಪ್ರಸಾದ ಇದೆ, ಆಮೇಲೆ ಒಂದು ನಾಣ್ಯ ಸಿಗ್ತದೆ. ನೀವು ಸರದಿಯಲ್ಲಿ ಬಂದ್ರೆ ಮಾತ್ರ ನಿಮಗೆ ಸಿಗಬಹುದು. ದಯಮಾಡಿ ಸಹಕರಿಸಿ. ಲಡ್ಡು ಪ್ರಸಾದ, ಅಕ್ಷತೆ ಮತ್ತೆ ನಾಣ್ಯ ಸಿಗ್ತದೆ. ನೀವು ಈ ರೀತಿ ಬಂದ್ರೆ ಖಂಡಿತ ಸಿಗ್ಲಿಕ್ಕಿಲ್ಲ.